ಜಾಣೆ ಚಂದ್ರಾವಳಿಗೆ ಇತ್ತನು ಜಾಣೆ ಚಂದ್ರಾವಳಿಗೆ ಇತ್ತಲು ಕಾಣಿಸಿತು ಬಹು ಬೇಸರ ತಲು ಕಾಣಿಸಿತು ಬಹು ಬೇಸರಂದಿನ ನಿಮಿಷ ಯುಗವಾಗಿ ಅಂದಿನ ನಿಮಿಷ ಯುಗವಾಗಿ ಮಾನಿನಿಯರೊಡನಾಗ ವನದಲ್ಲಿ ಸಾನುರಾಗದೊ ಅಂಬು ಕ್ರೀಡೆಯ ಆಡಿ ಬಹಿರಿರುತ್ತ ಮಾನಿನಿಯರೊಡನಾಗ ವನದಲ್ಲಿ ಸಾನುರಾಗದೊ ಅಂಬು ಕ್ರೀಡೆಯ ಆಡಿ ಬಹಿರಿರುತ್ತ ಅಂಬು ಕ್ರೀಡೆಯ ಆಡಿ ಬಗೆನೆನುತ್ತ ಸಾಕಾಗಿ ಹೋಯಿತು ಸ್ವಾಮಿ. ಏನು ಯಾಕೆ? ನಮ್ಮ ಸಂಸಾರವೇ ಹಾಗೆ. ಸಂಸಾರ? ಹೌದು, ಸಂಸಾರ ಸಾಕಾಗಿದೆ ಅಂತ ಹೇಳಿದ್ದು. ಹೌದಾ? ಯಾಕೆ? ಏನು? ಕುಳಿತುಕೊಳ್ಳಿಕ್ಕಿಲ್ಲ, ಕುಳಿತದ್ದೇ ತಪ್ಪು ಅಂತ ಹೇಳುವ ನನ್ನ ಅತ್ತೆ. ನಿಂತುಕೊಂಡ್ರೆ ಯಾಕೆ ನಿಂತಿದ್ದೀಯಾ ಅಂತ ಗದರಿಸುವಂತ ಗಂಡ. ಇವರಿಬ್ಬರ ನಡುವೆ ಜೀವನವನ್ನು ಸಾಗಿಸುವುದು ನನಗೂ ಸಾಕಾಗಿದೆ ಅಂತ ಹೇಳಿದ್ದು. ಹೌದಾ? ಆದ್ರೂ ನೀವು ಆಡಿದ್ರಲ್ಲ ಬರುವಾಗಲೇ. ಹೌದು. ಜಾಣೆ ಚಂದ್ರಾವಳಿ. ಹೌದು. ಆ ಜಾಣತನವನ್ನು ನಾನು ಸಂಸಾರದಲ್ಲಿ ಉಪಯೋಗಿಸ್ತಾ ಇದ್ದೇನೆ. ಹೇಗೆ? ಕುಳಿತರೆ ತಪ್ಪು ಎನ್ನುವಂತ ಅತ್ತೆ ಎದುರಲ್ಲಿ ನಿಂತುಕೊಳ್ಳುವುದು, ನಿಂತರೆ ತಪ್ಪು ಅಂತ ಹೇಳುವ ಗಂಡನ ಎದುರಲ್ಲಿ ಕುಳಿತುಕೊಳ್ಳುವುದು. ಹೀಗೆ ಜೀವನವನ್ನು ಸಾಗಿಸುವ ಕಾರಣ ನನ್ನನ್ನು ಜಾಣೆ ಎಂದು ಕರೆಯುವುದು. ಸರಿ. ನಾನು ಯಾರಿಗೆ ಗೊತ್ತಾಯ್ತಾ? ನೀವು? ಚಂದ್ರಾವಳಿ. ರಜಭೂಮಿಯ ಪುಣ್ಯತಮ ದಂಪತಿಗಳಾದ ವೃಷಭಾನು ಮತ್ತು ಕುಲವತಿಯ ಮುದ್ದಿನ ಮಗಳು ನಾನು. ನನ್ನ ಅಮ್ಮನಿಗೆ ನಾನು ಒಬ್ಬಳೆ ಹೆಣ್ಣು ಮಗಳಲ್ಲ, ಮತ್ತೆ ನಾವು 7 ಮಂದಿಯೂ ಹೆಣ್ಣು ಮಕ್ಕಳೇ. 7 ಮಂದಿ ಹೆಣ್ಣು ಮಕ್ಕಳೇ? ಹೆತ್ತದ್ದು 7 ಹೆತ್ತದ್ದೆ ನನ್ನ ಅಮ್ಮ. ಆದ್ರೆ ಉಳಿದ ನಾನು ಕಿರಿಯವಳು. ಉಳಿದಂತ ನನ್ನ ಅಕ್ಕನಿಂದಿರೆಲ್ಲ ಕೃಷ್ಣನ ಜೊತೆ ಓಡಿ ಹೋದದಲ್ವ ಸ್ವಾಮಿ? ಓಡಿ ಹೋದ? ಹೌದು. ಆದ್ರೆ ನಾನು ಹಾಗಾಗಬಾರ್ದು ಎನ್ನುವ, ಅಂದ್ರೆ ಹಾಗಾಗಬಾರ್ದು ಅಂತ ಹೇಳಿದ್ರೆ ಆ ಮನಸ್ಥಿತಿ ಅಂತಲ್ಲ, ಕೊನೆಯವಳಾದಂತ ಚಂದ್ರಾವಳಿ ಹಾಗಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಸಿಂಧೂ ಗ್ರಾಮದ ಊರಗೌಡನಾದಂತ ಚಂದಗೋಪನಿಗೆ ಕೊಟ್ಟು ಮದುವೆ ಮಾಡಿಸಿದ್ರು. ಮದುವೆಯಾಗಿ ಕೆಲವು ಸಮಯಗಳೆಲ್ಲ ಕಳೆದು ಹೋಯಿತು. ಹೌದಾ? ರೂಢಿಯಲ್ಲಿ ಒಂದು ಮಾತಿಲ್ವಾ? ಏನು? ಹಕ್ಕಿಗೆ ಗೂಡಾಸೆ, ಹೆಣ್ಣಿಗೆ ತವರಾಸೆ. ಮದುವೆಯಾದ ಬಳಿಕ ತವರಿಗೆ ಹೋಗ್ಬೇಕು, ತಾಯಿ ಮನೆಗೆ ಹೋಗ್ಬೇಕು ಅಂತ ನನಗೆ ಆಸೆ. ಸರಿ. ಹೋಗಿ ಗಂಡನಲ್ಲಿ ಕೇಳಿದ್ರೆ ಆಗುದಿಲ್ಲ ಅಂತ ಹೇಳುದು. ಹೌದಾ? ಅಲ್ಲ, ನಮ್ಮ ಮನೆಯಲ್ಲಿ ನನ್ನ ಗಂಡ ಮಾತ್ರ ಹಾಗೆ, ಉಳಿದ ಗಂಡಸರೆಲ್ಲ ಹಾಗೆಯೇ ಏನೋ ಎದ್ದಿರ್ಬೋದು ಕೆಲವು ಕಡೆ. ಕೇಳಿದ್ರೆ ಯಾಕೆ ಹೋಗ್ಬಾರ್ದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ, ಹೋಗುದು ಬೇಡ ಅಂತ ಹೇಳುದು. ಆದ್ರೆ ಮೊನ್ನೆ ದಿನ ಹಾಗಾಗ್ಲಿಲ್ಲ. ನನ್ನ ಅಮ್ಮ ಗಂಡನ ಮನೆಗೆ ಬಂದ್ರು. ನನ್ನವರಲ್ಲಿ ಕೇಳಿದ್ರು, ಅಡಿಮಯ್ಯ ಒಂದು ಚಂದ್ರಾವಳಿಯನ್ನು ಒಂದು 2 ದಿನದ ಮಟ್ಟಿಗಾದ್ರೂ ತವರಿಗೆ ಕಳಿಸ್ಕೊಂಡು ಹೋಗ್ಬಾರ್ದಾ, ಬಿಡಬಾರ್ದ ನೀವು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅತ್ತೆಯ ಮಾತಿಗೆ ಒಪ್ಪಿದಂತ ನನ್ನವರು ಹೋಗಿ ಅತ್ತೆಗೆ ಹೇಗಾಗುದಿಲ್ಲ ಅಂತ ಹೇಳಕ್ಕಾಗುದಿಲ್ವಲ್ಲ. ಎಷ್ಟು ಸಂತೋಷ ಆಯ್ತು ಗೊತ್ತಾ ಅಲ್ವಾ? ನನ್ನವರು ಒಪ್ಪಿದ್ದಾರೆ ಎನ್ನುವ ಕಾರಣಕ್ಕಾಗಿ ಬೇಕಾದಂತ ಬಟ್ಟೆಗಳನ್ನೆಲ್ಲ ಗಂಟಿಕ್ಕಿಕೊಂಡು ನಾನು ನನ್ನಮ್ಮ ರಾತ್ರಿ ಹೊತ್ತಿನಲ್ಲಿ ಮನೆಯ ಹೊತ್ತಿನನ್ನು ದಾಟಿ ಹೋಗ್ತೇವೆ. ನಿಲ್ಲು ಚಂದ್ರ, ನನ್ನವರಾಡಿದಂತ ಮಾತು. ಭ್ರಷ್ಟ ಕೃಷ್ಣನ ಕಣ್ಣ ದೃಷ್ಟಿಗೆ ಕೊಟ್ಟ ಸುದ್ದಿಯ ಕೇಳಿದೆ ನಾತೊಡೆ, ಹೊಕ್ಕಗೊಡೆನು ಮನೆಯ ಬಾಗಿಲ ಮುಟ್ಟ ಕೂಡೇನು ಇವಳನ್ನು. ಹಾಗೆ ನನಗೆ ಗೊತ್ತಾದದ್ದು. ತವರಿಗೆ ಹೋಗ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೇಳುದು ಯಾಕೆ? ಕೃಷ್ಣನ ಮೇಲಿರುವ ಹೆದರಿಕೆಯ. ಒಬ್ಬ ವ್ಯಕ್ತಿಗೆ ನಾವು ಹೆದರಿ ದೂರ ಆಗುವುದು ಒಂದಾದ್ರೆ, ಅವನ ಆಡಳಿತಕ್ಕೆ ಹೇಸಿ ದೂರ ಆಗುವುದು ಒಂದು. ಕೃಷ್ಣನ ಸಹವಾಸವೇ ಬೇಡ ಅಂತ ನನ್ನವರು ದೂರ ಆದದ್ದು. ಆಯ್ತು ಸ್ವಾಮಿ ಅಂತ ಹೇಳಿ ಒಪ್ಪಿದೆ. ತವರಿಗೆ ಬಂದೆ, ತಾಯಿ ಮನೆಗೆ ಬಂದೆ. ಹೌದಲ್ಲ? ತವರಿಗೆ ಬಂದು 3 ದಿನ ಕಳೆಯಿತು ಸ್ವಾಮಿ. ಬೇಸರ ಪ್ರಾರಂಭವಾಯ್ತಲ್ಲ.
ಇಲ್ಲಿ ಹೌದು, ತಾಯಿ ಮನೆಯಲ್ಲೂ ಬೇಸರವೇ ನನಗೆ. ಹೌದು, ಅದು ಹೇಗೆ? ಕಾರಣ ಏನು? ಏನು? ಗಂಡನ ಮನೆಯಲ್ಲಾದ್ರೆ ಮಾಡಿ ಮುಗಿಸುವಷ್ಟು ಕೆಲಸ ಇರ್ತದೆ. ಹೌದು. ಎಷ್ಟು ಕೆಲಸ ಮಾಡಿದ್ರು ಮುಗಿಯಿತು ಅಂತಿಲ್ಲ. ಇಲ್ಲ. ಆದ್ರೆ ತಾಯಿ ಮನೆಗೆ ಹೋದಾಗ ಹಾಗಲ್ಲ. ನನ್ನ ಅಮ್ಮ ಹೇಳುದು, ಕೆಲಸ ಮಾಡುದು ಬೇಡ ಮಗಳೇ, ಗಂಡನ ಮನೆಯಲ್ಲಿ ಮಾಡಿದ್ದು ಸಾಕು, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆ ಅಂತ. ಈ ಮದುವೆ ಆದ ಹೆಂಗಸರು ಆಗಾಗ ತಾಯಿ ಮನೆಗೆ ಹೋಗುದು ಯಾಕೆ? ಇದಕ್ಕೆ ಸ್ವಲ್ಪ ವಿಶ್ರಾಂತಿ ಸಿಗ್ತದೆ ಅಂತ. ಹ್ಞೂ ಅಂತೇಳಿ ಮತ್ತೆ ನಾಳೆ ನಿಮ್ಮ ಹೆಂಡತಿಯನ್ನು ಕಳಿಸದಿರ್ಬೇಡಿ. ಒಂದು ಒಳ್ಳೆ ವಿಷಯ ಕೊಟ್ಟರು ನೀವು. ಹೋಗಿ ಬರಲಿ, ವಿಷಯ ಕೊಟ್ಟದ್ದು ನೀವು ವಿಷಯ ಕೊಟ್ಟವರಾಗಿ ಮಾಡಬೇಡಿ. ಹೋಗಿ ಅಂತ ತವ್ರ ಮನೆಗೆ. ನೋಡಿ, ಹೀಗೆ ಬೇಸರ ಆಯಿತು ಅಮ್ಮನಲ್ಲಿ ಹೇಳಿದಾಗ ಅಮ್ಮನಲ್ಲಿ ನಾನು ಕೇಳಿದೆ, ಅಮ್ಮ ಬೇಸರ ಆಗುತ್ತಾ ಉಂಟು, ತಿರುಗಾಡಿ ಬರ್ತೇನೆ, ಹುಲ್ಲುಗಾವಲಿಗೆ ಹೋಗ್ತೇನೆ ಅಂತ. ಆಗ ನನ್ನಮ್ಮ ಏನ್ ಹೇಳಿದ್ ಗೊತ್ತಾ? ಏನಂತೆ? ಹೋಗ್ಬೇಡ ಮಗಳೇ ಹುಲ್ಲುಗಾವಲಿಗೆ, ಕೆಟ್ಟ ಗಂಡಸರು ಕಾಟ ಅಂತ ಹೇಳಿದ್ರು. ಕೈ ಕೈ ಗಂಡಸರು, ನೀವು ಗಂಡಸರು ಅದು 100ಕ್ಕೆ 100. ಮತ್ತೆ ಕೆಟ್ಟ ಗಂಡಸರು ಅದು ನಮ್ಗೆ ಹೊಂದಾಣಿಕೆ ಆಗುದಿಲ್ಲ. ಅನ್ವಯಿಸುವುದು. ಗಂಡಸರೆಲ್ಲ ಕೆಟ್ಟವರಲ್ಲ. ಹಾಗಂತ ಕೆಟ್ಟ ಗಂಡಸರು ಇದ್ದಾರೆ. ನೀವ್ ಹೇಳಿ, ಗಂಡಿನಿಂದ ಹೆಣ್ಣು ಕೆಡುವುದಾ, ಹೆಣ್ಣಿನಿಂದ ಗಂಡು ಕೆಡುವುದಾ? ಲೋಕದಲ್ಲಿ ರೂಢಿ ಉಂಟು. ಯಾವುದು? ಅದೇ ಹೇಳಿ, ಯಾವುದು? ಈಗ ನೀವು ಗಂಡಾಗಿ ಏನ್ ಹೇಳ್ತೀರಿ? ಗಂಡಿನಿಂದ ಹೆಣ್ಣು ಕೆಡುವುದಾ, ಹೆಣ್ಣಿನಿಂದ ಗಂಡು ಕೆಡುವುದಾ? ನನ್ನ ಲೆಕ್ಕದಲ್ಲಿ ಹೆಣ್ಣಿಂದಲೇ ಗಂಡು ಕೆಡುವುದು. ನಾನು ನಿಮ್ಮ ಪಕ್ಷವೇ. ಹೆಣ್ಣಿನಿಂದಲೇ ಗಂಡು ಕೆಡುವುದು, ಗಂಡು ಕೆಟ್ಟವರಲ್ಲ. ಹೌದಲ್ಲ? ಯೋಚನೆ ಮಾಡಿ, ಹೆಣ್ಣು ಮನೆಯಲ್ಲಿದ್ದಾಗ ಹೇಗಿರ್ತಾಳೆ, ತಿರುಗಾಟಕ್ಕೆ ಹೋಗುವಾಗ ಹೇಗಾಗ್ತಾಳೆ? ಹೇಳಿ ಹೇಳಿ. ಮನೆಯಲ್ಲಿದ್ದಾಗ ನೋಡ್ಬೇಕು ಸ್ವಾಮಿ, ಕೂದಲೆಲ್ಲ ಬಿಚ್ಚಿಕೊಂಡು ಕಟ್ಟ ಖಾಲಿಯಾಗಿರ್ತಾಳೆ. ಅಮ್ಮ ನೀರ್ ಕೊಡಿ ಅಂತ ಅಮ್ಮನ ನೋಡಿದ್ರೆ ಹೃದಯಘಾತ ಆಗ್ತದೆ. ಅದೇ ಹೆಣ್ಣು ತಿರುಗಾಟಕ್ಕೆ ಹೋಗುವಾಗ ಹೇಗಾಗ್ತಾಳೆ ನೋಡ್ಬೇಕು. 4-6 ಪಟ್ಟೆ ಸೀರೆ ತಂದು ಹಾಕುದು, ಕನ್ನಡಿ ಎದುರು ನಿಂತ್ರೆ ಇವರು ಶೃಂಗಾರವೇ ಮುಗಿಯುವುದಿಲ್ಲ. ಈ ಸೀರೆ ಸರಿ ಆಗ್ತದ, ಈ ಕುಪ್ಪಸ ಸರಿ ಆಗ್ತದ, ಈ ಆಭರಣ ಸರಿ ಆಗ್ತದೆ, ಇದೇ ಆಗ್ತದೆ. ಹೀಗೆ ಶೃಂಗಾರ ಮಾಡಿಕೊಂಡು ತಿರುಗಾಟಕ್ಕೆ ಹೋಗುವಾಗ ಹೆಣ್ಣು ಒಬ್ಬಳೊಬ್ಬಳೆ ಹೋಗ್ತಾಳ? ಒಬ್ಬಳೇ ಹೋಗುದಿಲ್ಲ. 4-6 ಜನ ಹೆಂಗಸರನ್ನು ಕೂಡಿಕೊಳ್ಳುವುದು, ಹೋಗುವ ಚಂದ ನೋಡ್ಬೇಕು. ಹೀಗೆ ಹೋಗ್ತಾ ಇರುವುದು ದಾರಿಯಲ್ಲಿ ಹೋಗುತ್ತಾ ಇರುವಾಗ ಪಾಪದ ಒಬ್ಬ ಹುಡುಗನನ್ನು ನೋಡಿದ್ರೆ ಸಾಕು. ದಾರಿ ಮುಂಭಾಗದಲ್ಲಿ ಇರುವಾಗ ಅವನ ನೋಡುದು, ಇವಳೊಬ್ಳೆ ನಗುದಲ್ಲ, ಹೆಣ್ಮಕ್ಳನ್ನೆಲ್ಲ ಕುಡಿಕೊಡೋದು, ಅವನ ನೋಡಿ ಸಕ್ಕ ಅವನಿಗೆ ಆಶ್ಚರ್ಯ ಆಗ್ತದೆ. ಈ ಹೆಣ್ಮಕ್ಳೆಲ್ಲ ನನ್ನ ನೋಡಿ ಯಾಕೆ ನಗುತ್ತಾರೆ? ನನ್ನ ಉಡುಗೆ ತೊಡುಗೆಯಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತಾ ಅಂತ ಬಟ್ಟೆಗಳನ್ನ ಸರಿ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನ ದಾಟಿ ಮುಂದೆ ಹೋಗ್ತಾನೆ. ಅಲ್ಲಿಗೆ ಇವರು ಸುಮ್ಮನೆ ಬಿಡುವುದಿಲ್ಲ, ಮತ್ತೆ ಹಿಂತಿರುಗಿ ನೋಡುದು ಸಕ್ಕ ನಗಾಡುದು. ಅವ ಏನ್ ಯೋಚನೆ ಮಾಡ್ತಾನೆ? ನನ್ನನ್ನು ನೋಡಿ ಪದೇ ಪದೇ ನಗುತ್ತಾರೆ ಅಂತ ಆದ್ರೆ ಏನ್ ಯೋಚನೆ ಮಾಡ್ತಾನೆ? ಅವ ಬೇಡ ಬಿಡಿ, ನೀವಾದ್ರೂ ಏನ್ ಯೋಚನೆ ಮಾಡ್ತೀರಿ? ಏನ್ ಯೋಚನೆ ಮಾಡ್ತೀರಿ? ಇದೇನೋ ತಾಗುವ ಲಕ್ಷಣ ಉಂಟು. ಬಾಯಿ ಬಿಟ್ಟು ಹೇಗೆ ಹೇಳುದು? ಆಗ ಮನಸ್ಸಲ್ಲುಂಟು ನಿಂದು, ಬಾಯಿ ಬಿಟ್ಟು ಹೇಳೋದಿಲ್ಲ. ನನಗೆ ಗೊತ್ತಾಗ್ತದೆ, ನಾನು ಮನೋಶಾಸ್ತ್ರಜ್ಞೆ, ಮನಸ್ಸಲ್ಲಿದ್ದ ನನಗೆ ಅರ್ಥ ಆಗ್ತದೆ. ಅವ ಏನ್ ಯೋಚನೆ ಮಾಡ್ತಾನೆ? ಇದೇನೋ ತಾಗುವ ಲಕ್ಷಣ ಉಂಟು ಅಂತ ಹೇಳಿ ನಾಗಿ ಅಂತೇಳಿ ಹೆಣ್ಣು ಮಕ್ಕಳನ್ನು ಹಿಂಬಾಲಿಸಿ ಹೋಗ್ತಾನೆ. ತಪ್ಪ್ಯಾರದ್ದು? ತಪ್ಪಿಗೆ ಹೆಣ್ಣುಗಳಿದೆ. ಹಾಗಂತ ಎಲ್ಲ ಹೆಣ್ಣು ಮಕ್ಕಳು ತಪ್ಪು ಮಾಡುವವರು ಅಂತಲ್ಲ. ಕೆಲವೊಂದು ಹೆಣ್ಣು ಮಕ್ಕಳ ವರ್ತನೆ ಗಂಡು ಮಕ್ಕಳ ದಾರಿ ತಪ್ಪಿಸ್ತದೆ ಅಂತ ಹೇಳಿ. ಕೆಲವರಲ್ಲಿ ಕೇಳೋದುಂಟು, ಏನೇ ಚಂದ್ರಾವಳಿ, ಉಳಿದವರಿಗೆಲ್ಲ ಉಪದೇಶ ಮಾಡ್ತೀಯಾ, ನೀನ್ ಯಾಕೆ ಇಷ್ಟು ಶೃಂಗಾರ ಮಾಡಿಕೊಳ್ಳುವುದು ಅಂತ ವಿಷಯ, ನೀನ್ ಹೆಣ್ಣಲ್ವಾ ಅಂತ. ಹೌದು. ಅವರಿಗೆ ಉತ್ತರ ಇಷ್ಟೇ, ಏನು? ತನಗಿರಲು ಅನ್ಯರ ಸನ್ನಿಚೇಷ್ಟೆಗಳೇನು ಮಾಡ್ಬೋದು? ನಾವು ಸರಿಯಾಗಿ ದಾರಿಯಲ್ಲಿ ಹೋಗ್ತಾ ಇದ್ರೆ ಉಳಿದವರು ನೋಡ್ತಾರ ಬಿಡ್ತಾರ ಅಂತ ಯಾಕೆ ಯೋಚನೆ ಮಾಡಬೇಕು? ನಮ್ಮಷ್ಟಕ್ಕೆ ಹೋಗುದಪ್ಪ ಅಷ್ಟೇ. ಇದನ್ನು ಕೇಳಿದ್ದು ನನ್ನ ಅಮ್ಮನಿಗೆ ಧೈರ್ಯ ಬಂತು. ಮಗಳು ಎಲ್ಲಿ ಹೋದ್ರು ಬದುಕಬಹುದು ಅಂತ ಗೊತ್ತಾಯ್ತು. ಆಯ್ತು ಹೋಗಿ ಮಗಳೇ ಅಂತ ಹೇಳಿದ್ರು. ಇನ್ನು ತಡ ಮಾಡುದು ಯಾಕೆ? ಸಖಿಯ ವ್ರಾತವನ್ನು ಕೂಡಿಕೊಂಡು ಹುಲ್ಲುಗಾವಲಿಗೆ ಸುಮ್ಮನೆ ಬರಬೇಕು ಅಂತ ನೋಡಿ. ಜನರ ಒಬ್ಬೊಬ್ಬರು ನೋಡಿ ಕಲ್ಲು ಬಿಸಾಕುದು ಬೆನ್ನಿಗೆ. ನಾವು ಎಲ್ಲರೂ ಹೋದ್ರು ಹೀಗೆ ಮಾಡುದು. ಮನೆಗೆ ಮಾತ್ರ ಹೀಗೆ ಮಾಡುದಾ? ಬೇಡ ಹೇಳಿ, ನೀನ್ ಹೆದರ್ಬೇಡ, ನಾನಿದ್ದೇನೆ. ಯಾರು ಬಂದ್ರು ನಾನು ಬಿಡುವುದಿಲ್ಲ, ನಾನು ಯಾರಿಗೂ ಹೆದರುದಿಲ್ಲ. ನೀವು ಬನ್ನಿ 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 ಬನ್ನಿ, ನೀನು ಬಾರೆ ನೋಡು, ಹುಲ್ಲುಗಾವಲೆಲ್ಲ ನೋಡು. ಬಳಿರೆ ಚಂದ್ರಾವಳಿ ನಿನ್ನನ್ನು ಕಾಣದೆ, ಬಳಿರೆ 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 ಚಂದ್ರಾವಳಿ, ಬಳಿರೆ ಚಂದ್ರಾವಳಿ ನಿನ್ನನು ಕಾಣದೆ
ಕಳವಳಿಸುತ್ತ ಇರ್ತೇನೋ ನಿನ್ನನು ಕಾಣದೆ ಕಳವಳಿಸುತ್ತ ನಿನ್ನನು ಕಾಣದೆ ನಿನ್ನನು ಕಾಣದೆ ಕಳವಳಿಸುತ್ತಲಿರ್ತೇನೋ ಕಳವಳಿಸುತ್ತ ಇರ್ತೇನೋ ಜಲಜ ಸಂಭವನಿಂದು ಜೋಡುಗೂಡಿಸಿದನು ಜಲಜ ಸಂಭವನಿಂದು ಜೋಡುಗೂಡಿಸಿದನು ಬಲು ದೋಷವಾಯ್ತಿನ್ನೇನೋ ಬಲು ದೋಷವಾಯ್ತು ಜಲಜ ಸಂಭವ ಇಂದು ಜೋಡುಗೂಡಿಸಿದನು ಬಲು ದೋಷವಾಯ್ತಿನ್ನೇನೋ ಜೋಡುಗೂಡಿಸಿದನು ಬಲು ದೋಷವಾಯ್ತಿನ್ನೇನೋ ಜಲಜ ಸಂಭವನಿಂದು ಜೋಡುಗೂಡಿಸಿದನು ಬಲು ದೋಷ ಜೋಡುಗೂಡಿಸಿದನು ಜಲಜ ಸಂಭವನಿಂದು ಜೋಡುಗೂಡಿಸಿದನು ಬಲು ದೋಷವಾಯ್ತಿನ್ನೇನೋ ಬಲು ದೋಷ ಆಯ್ತು ಬಲು ದೋಷವಾಯ್ತಿನ್ನೇನೋ ಬಲು ದೋಷ ಹರಿರೇ ಚಂದ್ರಾವಳಿ ನಿನ್ನನ್ನು ಕಾಣದೆ ಬಳವಳಿಸುತ್ತಲಿದ್ದೇನೋ ಹೊಳಿರೆ ಬಾಪುರೆ ಮಜರೆ ಕೂತರೆ ನಾಲ್ಕು ಸಾಕೆ ಚೆನ್ನಾಗಿ ಹೊಗಳ್ತೀವಿ ಎಷ್ಟು ಚೆನ್ನಾಗಿ ಹೊಗಳ್ತೀಯ ಪುಣ್ಯಾತ್ಮ. ಹೌದಾ? ಇಲ್ಲಿ ನಿಂತು ಹೊಗಳಿದ್ರೆ ನಿನಗೆ ಏನು ಪ್ರಯೋಜನ ಇಲ್ಲ. ಮತ್ತೆ ಅಲ್ಲಿ ನೀನ್ ನೇರವಾಗಿ ರಾಜಸ್ಥಾನಕ್ಕೆ ಹೋಗ್ಬೇಕು. ರಾಜಸ್ಥಾನ ರಾಜನ ಆಸ್ಥಾನಕ್ಕೆ ಹೋಗಿ ರಾಜಸ್ಥಾನಕ್ಕೆ ಹೋಗಬೇಕಾದ್ರೆ ಮಧ್ಯಪ್ರದೇಶ ದಾಟಿ ಹೋಗ್ಬೇಡ. ಹೌದೌದು ಅಷ್ಟರ ಹೋಗ್ಬೇಡ ನೀನು. ಅಲ್ಲಿ ನಮಗೆ ರಾಜಸ್ಥಾನ ಮಧುರೆ. ಹೌದೌದು ಅದಕ್ಕೆ ಈ ಮಧ್ಯದ ದಾರಿಯನ್ನು ದಾಟಿ ಹೋಗ್ಬೇಕು. ಹೌದಾ? ಪ್ರದೇಶವನ್ನು ದಾಟಿ ಅಲ್ಲಿ ಹೋಗ್ಲಿಕ್ಕಲ್ಲ ನಾನು ಹೇಳಿದ್ದು. ಮತ್ತೆ ಇದಕ್ಕೆ ರಾಜನ ಆಸ್ಥಾನಕ್ಕೆ ಹೋಗ್ಬೇಕು. ರಾಜನ ಆಸ್ಥಾನ ರಾಜಸ್ಥಾನ ಎಂತದಕ್ಕೆ? ರಾಜನ ಆಸ್ಥಾನಕ್ಕೆ ಹೋಗಿ ಹೋದರೆ ಅಲ್ಲಿ ಹೊಗಳು ಭಟರು ಅಂತಿರ್ತಾರೆ. ರಾಜ ಬಂದಾಗ ಬಳಿರೆ ಭಾಪುರೆ ಮಜರೆ ಕೂತುರೆ ಕೂತು ಮಜರೆ ಅಂತ ಹೊಗಳು ಭಟರು ಇರ್ತಾರೆ. ಅದೇ ರೀತಿ ನೀನು ಅಲ್ಲಿ ಹೋಗಿ ಹೊಗಳಿದ್ದೆ ಹೌದು ಅಂತಾದ್ರೆ ರಾಜ ಸಂತೋಷಗೊಂಡು ಖರ್ಚಿಗೆ ಏನಾದ್ರೂ ಕೊಡಬಹುದು. ಮತ್ತೆ ಈ ದಾರಿ ಬದಿಯಲ್ಲಿ ನಿಂತು ಹೊಗಳಿದ್ರೆ ನಿನಗೆ ಯಾರು ಏನು ಕೊಡೋದಿಲ್ಲ. ಆಯ್ತಾ? ಹೋಗಬಹುದು ಹೊಗಳಬಹುದು. ಈಗ ರಾಜಸ್ಥಾನದಲ್ಲಿರುವಂತಹ ಹೊಗಳು ಭಟರು ಹೊಗಳಿಕೆಯನ್ನು ರಾಜನನ್ನು ಹೊಗಳುವುದು ಏನಾದ್ರು ಕೊಡ್ತಾರೆ ಎಂಬ ಉದ್ದೇಶಕ್ಕೆ. ನಮ್ಮದು ಹಾಗಲ್ಲ. ಮತ್ತೆ ನಮ್ಮದು ಆನಂದಕ್ಕಾಗಿ ಹೊಗಳಿಕೆ. ಹೌದಾ? ಹೌದು. ಕಂಡಾಗ ಸಹೇತುಕವಾದುದು ಸುಖ, ನಿರ್ಹೇತುಕವಾದುದು ಆನಂದ ಅಂತ ಹೆಸರು. ನಿನಗೆ ಯಾವ್ದಾದದ್ದು ಈಗ? ಅಂದ್ರೆ ಆನಂದದಲ್ಲಿ ಅದು ಮನಸ್ಸಿಗೆ ತೃಪ್ತಿಯಾಗುವಂತದ್ದೇ ಹೊರತು ಬೇರೆ ಲಾಭಗಳಿಲ್ಲ. ಅದರಿಂದ ಸಂತೋಷಗೊಂಡಾಗ ಹೊಗಳು. ಸಂತೋಷ ಜನಯೇ ಪ್ರಾಜ್ಞ ತದೇಶ್ವರ ಪೂಜನ. ಅಯ್ಯಯ್ಯೋ ಏನೆಲ್ಲ ತಿಳ್ಕೊಂಡಿದ್ಯಾ ಪುಣ್ಯಾತ್ಮ. 4 ಜನರಿಗೆ ಸಂತೋಷ ಆಗುತ್ತದೆ ಅಂತ ಆದ್ರೆ ನಮ್ಮನ್ನು ನಾವು ತೆತ್ತುಕೊಳ್ಬೇಕು. ಹೌದಾ? ಅದಕ್ಕಿಂತ ಮಿಗಿಲಾದ ಆನಂದ ಮತ್ತೊಂದು. ನನಗೆ ಗೊತ್ತಾಯ್ತು ನೀನು ಇಲ್ಲಿಗೆ ಬಂದದ್ದು 4 ಜನಕ್ಕೆ ಸಂತೋಷ ಕೊಡ್ಲಿಕ್ಕೆ ಬಂದದ್ದು. ಎಲ್ಲಿಯೋ ಹೋಗಿ ಏನೋ ಕೆಲಸಗಳನ್ನು ಉದ್ಯೋಗಗಳನ್ನು ಮಾಡಿ ಸಂಪಾದನೆ ಬೇಕು ಜೀವನಕ್ಕೆ. ಹೌದು. ಆ ಸಂಪಾದನೆಯಿಂದ ಸುಖ ಅನುಭವಿಸುವುದು. ಈಗ ನಮ್ಮನ್ನೇ ನಾವು ಕೊಡುಗೆಯನ್ನಾಗಿ ಕೊಟ್ಟು ಆನಂದ ಅನುಭವಿಸುವುದಕ್ಕೆ ಅದಕ್ಕೆ ಬೆಲೆ
ಕಟ್ಟುವುದಕ್ಕೆ. ಅದು ಪರಮಾನಂದ. ಈಗ ನನಗೆ ಅಂಥದ್ದನ್ನು ನೀನು ಕೊಟ್ಟೆಯಲ್ಲ. ಅಂದ್ರೆ ನೀನು ನನ್ನ ನೋಡಿ ಹೊಗಳಿದ್ದಾನೆ. ಹೌದು, ನನಗೆ ನೀನಿದ್ದರೆ ಮಾತ್ರವೇ ಹೊಗಳಿಕೆ ಬರುವುದು. ಹೌದಾ? ಹೆಣ್ಣು ಮಕ್ಕಳಿದ್ರೆ ಮಾತ್ರ ಹೊಗಳುವುದು ನಾನು. ಈಗ ನನ್ನನ್ನು ನೋಡಿ ನೀನು ಹೊಗಳಬೇಕು ಅಂತಾದ್ರೆ ಹಾ. ನನ್ನ ಪರಿಚಯ ನಿನಗಿರ್ಬೇಕಲ್ಲ. ಚಂದ್ರಾವಳಿ ದೇವರೇ, ಏನನ್ನ ಅತ್ತೆ ಮಗ? ನನ್ನ ಅತ್ತೆ ಮಗಳಪ್ಪ ನೀನು. ನೋಡಿ, ಮುಟ್ಟಿ ಮಾತಾಡ್ಬೇಡ, ಮುಟ್ಟದೆ ತಟ್ಟಿ ಮಾತಾಡ್ಬೇಕಾಗ. ನನ್ನ ಹತ್ರ ಯಾರು ಮುಟ್ಟುವುದು ಬೇಡ ಕೃಷ್ಣ, ತಟ್ಟುವುದು ಬೇಡ ಅಂತ ಹೇಳುವುದೇ ಇಲ್ಲ. ಹಾ. ಮುಟ್ಟಿದ್ದು ಕಡಿಮೆ ಆಯ್ತು ಅಂತ ಹೇಳುದು ನಾನು. ನೀನು ಅವರಿಂದಲ್ಲಿಗೆ ಹೋಗ್ಬೇಕು, ನನ್ನ ಹತ್ರ ಬರಬಾರ್ದು. ಹಾ. ನೋಡು, ಹಾ. ಈಗ ನನ್ನ ಪರಿಚಯ ನಿನಗುಂಟಾ? ಏನು ಪರಿಚಯ ಇಲ್ಲದ ನೀನು ಚಂದ್ರಾವಳಿ ಅಲ್ವಾ? ಗೊತ್ತಾಯ್ತು. ಹಾ. ನಿನ್ನ ಬುದ್ಧಿ ಏನು, ನಿನ್ನ ಕೆಲಸ ಏನು ಎಲ್ಲ ತಿಳ್ಕೊಂಡಿದ್ದೇನೆ. ನೀನ್ ಯಾರು? ಹಾ. ನಿನ್ನ ಮನೆಯಲ್ಲಿ ಹಾ. ನಿನ್ನ ಅಪ್ಪ ಅಮ್ಮ ಯಾರು? ಹ್ಮ್. ನೀ ಮನೆಯಲ್ಲಿ ಎಷ್ಟು ಹೊತ್ತಿಗೆ ಇರ್ತಿ? ಹಾ. ನೀ ಮನೆಯಿಂದ ಎಷ್ಟು ಹೊತ್ತಿಗೆ ಹೊರಗೋಗುತ್ತಿ? ಹಾ. ನಿನ್ನ ಮನೆಯ ಒಳಗೇನು? ಹಾ. ನಿನ್ನ ಮನೆಯ ಹೊರಗೆ ಸಾಕ್ 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 ಸಾಕ್. ನಿನ್ನ ಕೆಲಸವೇ ಅದು. ಹಾ. ಯಾರ ಮನೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ, ಹೌದು. ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಹೌದು. ಯಾರ ಮನೆಯಲ್ಲಿ ಎಷ್ಟು ಹಸುಗಳಿವೆ, ಹೌದು. ಆ ಹಸುಗಳು ಎಷ್ಟು ಕರುಗಳನ್ನು ಹಾಕಿದ್ದಾವೆ, ಹೌದು. ಇದನ್ನೇ ದಿನ ಲೆಕ್ಕ ಮಾಡುದಲ್ವಾ ಓಣಿಗೋಪಾಲ? ಹೌದೌದು. ಕೇವಲ ನಾನು ದನ ಕರುಗಳ ಲೆಕ್ಕ ಅಲ್ಲ, ಹಾ. ಇತ್ತೀಚೆಗೆ ಕೆಲವು ಎಮ್ಮೆಗಳ ಲೆಕ್ಕ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದೆ. ಹೌದಾ? ಹೌದು. ನನ್ನ ನೋಡುತ್ತೇನು? ಅಲ್ಲ, ಹೇಳಿದ್ದು. ಅದು ಲಕ್ಷಗಳೆಲ್ಲವೂ ಬಂತು ಅಂತ ಹೇಳಿ. ಹಾಗೆ. ಹೌದು. ಅಯ್ಯೋ, ನನ್ನ ಗ್ರಹಚಾರವೇ. ಈಗ ನಾನು ಹೌದು ಹಾ. ಹೆಣ್ಣು ಮಕ್ಕಳ ಜೊತೆಯಲ್ಲೇ ಇದ್ದವನು ನಾನು. ಹಾ. ಈಗ ಉಳಿದ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟೆ. ಮತ್ತೆ ಈಗ ನಿನ್ನ ಬಗ್ಗೆ ಮಾತ್ರ. ಹೌದಾ? ಹೌದು, ಚಂದ್ರಾವಳಿಯ ಬಗ್ಗೆ. ನನ್ನ ಕನವನಿಗೆ ಏನಂತ ಹೇಳಿ. ಏನಾಯ್ತು? ಮೊನ್ನೆ ಈ ಹುಡುಗರೆಲ್ಲ ನಗಾಡ್ತಾ ಇದ್ರು. ಏನಂತೆ? ನಾನು ದನ ಹೊಡ್ಕೊಂಡು ಹೋದನ. ಹಾ. ದನ ಈ ನಮ್ಮ ಕೆಂಪಿ ದನ ಉಂಟಲ್ಲ, ಕೆಂಪಿ. ಹಾ, ಹೌದೌದು. ಕೆಂಪಗಿರುವ ಕೆಂಪಿ ದನ. ಕೆಂಪಿನ. ಆ ದನದ ಬೆನ್ನು ಹಿಡಿದು ಉಜ್ಜುತ್ತಾ ಇದೆ. ಹಾ. ನನ್ನ ಹತ್ರ ಎಲ್ಲಾ ದನಗಳು ಬರ್ತದೆ, ನನ್ನ ಹತ್ರ ಹಾಯುವ ದನಗಳು ಬಂದ್ರು ಸುಮ್ಮನೆ ಇರ್ತದೆ. ನಿನ್ನ ಹತ್ರ ದನವೇ ಬರುದು, ಕೋಣ ಬರುವುದಿಲ್ಲ. ಕೋಣ ಬರುದು, ಕೋಣೆ ಬರುದು. ಹಾಗೆ ದನವನ್ನ ಹಿಡಿದು ಬೆನ್ನು ತಿಕ್ಕುತ್ತಾ ಇದ್ದೇನೆ. ಹಾ. ಎಷ್ಟು ಹೊತ್ತು ತಿಕ್ಕಿದ್ದೇನೋ ಗೊತ್ತಿಲ್ಲ. ಹಾ. ಕಡೆಗೆ ಕೇಳಿದ್ರು ಹುಡುಗರು, ಹಾ. ಎಂತದಕ್ಕೆ ನೀನು? ನನಗೆ ಆಮೇಲೆ ಗೊತ್ತಾದದ್ದು. ನನ್ನ ಮನಸ್ಸಲ್ಲಿ ಇದ್ದದ್ದು ಚಂದ್ರಾವಳಿ ಚಂದ್ರಾವಳಿ ಅಂತ ನಾನು ಬೆನ್ನು ತಿಕ್ಕುತ್ತಾ ಇದ್ದದ್ದು. ಹಾ. ಕಡೆಗೆ ನೋಡಿದ್ರೆ ಅದು ದನ. ಅಷ್ಟು ಕನವರಿಸ್ತಾ ಇದ್ದ ನೀನು. ಮೊನ್ನೆ ನಮ್ಮ ಬೆಳ್ಳಿ ಏನಾಯ್ತು? ಆ ದನದ ಬಾಲ ಹಿಡಿದು ನಾನು ತಿಕ್ಕುತ್ತಾ ಇದ್ದೆ. ಹಾ. ನನ್ನ ಯೋಚನೆಯಿಂದ ಜಡೆ ಹಿಡಿದು ತಿಕ್ಕುತ್ತಾ ಇದ್ದೇನೆ. ಅದು ನೋಡಿದ್ರೆ ದನದ ಬಾಲ. ಹೌದಾ? ಹೌದೌದು. ಅಷ್ಟೇನೆ. ಹಾ. ಆ ಸಣ್ಣ ಎಳೆಗಳು ಏನು ಈಗ ತಾನೇ ಕೊಂಬು ಮೂಡಿ ಬರುತ್ತಿತ್ತು. ಏನ್ ಮಾಡ್ತೀಯ? ಅಯ್ಯೋ, ಆ ಕೊಂಬನ ಹತ್ರ ಹೋಗಿ ನನ್ನ ಕೈಗಳು ಏನು ಮಾಡಿತೋ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಇದ್ದದ್ದು ನೀನೇ. ನಿನಗೊಂದು ಇಂಬು ಸಿಕ್ಕಿದ್ರೆ ಸಾಕು, ಯಾವುದನ್ನು ಅನುಭವಿಸ್ತೀವಿ. ಕಳವಳ. ನಿನ್ನನ್ನು ಕಾಡಬೇಕು ಅಂತ ಕಳವಳ. ಆದ್ರೆ ಒಂದುಂಟು. ಏನು? ಇವತ್ತು ನೀ ಸಿಕ್ಕಿದೆಯಲ್ಲ. ಏನು? ನಮಸ್ಕಾರವಯ್ಯ ನಿನಗೆ. ನಮಸ್ಕಾರ. ಮೇಲಿದ್ದವನಿಗ ಮೇಲಿದ್ದು. ಒಳ್ಳೆ ಜೋಡಿ ಪುಣ್ಯಾತ್ಮ. ಮರದ ಮೇಲೆ ಒಂದು ಮಂಗ ಉಂಟು, ಮಂಗನ ನೋಡಿ ನಮಸ್ಕಾರ ಅಂತ ಹೇಳುದು. ಮೇಲಿದ್ದ ಮಂಗನಿಗೆ ಕೆಳಗಿದ್ದ ಮಂಗ ನಮಸ್ಕಾರ ಮಾಡುದು. ಚಂದ್ರೆ, ನಾನೀಗ ನಿನ್ನನ್ನು ಮೇಲೆ ನೋಡು ಅಂತ ಹೇಳಿದ್ರೆ ಅಲ್ಲಿ ಮಾವಿನ ಮರದ ಮೇಲೆ ಮಂಗ ನೋಡು ಅಂತ ಹೇಳಿದ್ದ. ಮತ್ತೆ ನಿನಗೆ ಮಂಗ ಖಂಡಿತ? ಖಂಡಿತ ಖಂಡಿತು. ಅದ ಹಾಗೆ ಏನು? ಜಾತಿದಕ್ಕೆ ಜಾತಿದ್ದು ಬೇಗ ಕಾಣುತ್ತದೆ. ಹೌದಾ? ಹಾಗೆ ನಿನಗೆ ಮಂಗ ಖಂಡಿತ. ನಾನು ಇಷ್ಟುವರೆಗೆ ಮಾತಾಡಿದ್ದು ಮಂಗನಲ್ಲಿ. ಕಪ್ಪಿ ಬುದ್ಧಿ ಯಾರನ್ನು ಬಿಟ್ಟು ಹೋಗುತ್ತದೆ. ಹೌದೌದು. ಅದು ಎದುರು ನೋವು ಮಂಗ ಆದ್ರೆ ಉಳಿದವರು ಮಂಗವೇ ಆಗುತ್ತೆ. ಈಗ ನೀನ್ ನೋಡಿದ್ದೆ ಯಾವ್ದನ್ನಾಗಾದ್ರೆ? ನಾನು ಮಂಗನಿಗೆ ನಮಸ್ಕಾರ ಮಾಡಿದ್ದಲ್ಲ, ಮತ್ತೆ ಅದಕ್ಕಿಂತಲೂ ಮೇಲೆ ಆಕಾಶಕ್ಕಿಂತಲೂ ಮೇಲೆ ಬ್ರಹ್ಮಲೋಕ, ಸತ್ಯಲೋಕ. ಆ ಬ್ರಹ್ಮಲೋಕಕ್ಕೆ, ಆ ಬ್ರಹ್ಮದೇವನಿಗೆ ನಮಸ್ಕಾರ ಮಾಡಿದ್ದು. ಏನಂತ? ಈ ನನ್ನ ಕಳವಳವನ್ನು ಅರ್ಥ ಮಾಡಿಕೊಂಡಂತ ಬ್ರಹ್ಮದೇವ ಚಂದ್ರಾವಳಿ ಸಿಗದೇ ಇದ್ದರೆ ಕೃಷ್ಣನಿಗೆ ಕಷ್ಟವಾಗುತ್ತದೆ ಅಂತ ಗೊತ್ತಾಗಿ ನಿನ್ನನ್ನು ಈ ಹುಲ್ಲುಗಾವಲೆ ಕಡೆಗೆ ಕಳಿಸಿಕೊಟ್ಟ, ನನ್ನನ್ನು ಈ ದನ ಕಾಯುವುದಕ್ಕೋಸ್ಕರವಾಗಿ ಕಳಿಸಿಕೊಟ್ಟ. ನಾವಿಬ್ಬರು ಜೋಡಾದೇವಲ್ಲ. ಪಾಪ ನಿನಗೆ ಜೋಡಿಯೇ ಇರ್ಲಿಲ್ವೇನು? ಈಗ ಜೋಡಾಯ್ತಲ್ಲ. ಅಂದ್ರೆ ಒಂದುಗೂಡಿಸಿದ. ಅದಕ್ಕೆ ಅನಿರೀಕ್ಷಿತವಾಗಿ ಸೇರುವುದಕ್ಕೆ ಯೋಗ ಅಂತ ಹೆಸರು. ಸರಿ, ಅನಿರೀಕ್ಷಿತವಾಗಿ ಸೇರುವುದು. ಆ ಸೇರುವಿಕೆ ಮತ್ತಷ್ಟು ಗಾಢವಾಗುವುದಕ್ಕೆ ಸಂಯೋಗ ಅಂತ ಹೆಸರು. ಅಂದ್ರೆ ಈಗ ಯೋಗ ಹೇಗೂ ಆಯ್ತಲ್ಲ, ನಾನು ನೀನು ಸ್ವಲ್ಪ ಎತ್ತರದ ಇವರೆಲ್ಲ ಇಲ್ಲೇ ಇರ್ಲಿ, ನಾನು ನೀನು ಆ ಕಡೆಗೆ ಮರದ ಮನೆಗೆ ಹೋಗಿ ಆ ಹುಲ್ಲುಗಾವಲಲ್ಲಿ ಬೀಸುವಂತ ತಂಗಾವಳಿಗೆ ಮೈಯನ್ನು ಉಟ್ಟುಕೊಂಡು ಹಾಗೆ ನನ್ನ ಬುತ್ತಿಯೆಲ್ಲ ಉಂಟು, ತಂಗುಳನ್ನೆಲ್ಲ ಉಂಟು, ಕೈ ತುತ್ತೀನಿ. ಆಗ ಕೈ ತುತ್ತೀನಿ. ಹೌದು. ಎಲ್ಲವೋ ಬಾಲಕ ನಮ್ಮನು ಎಲ್ಲವೋ ಬಾಲಕ ನಮ್ಮನು, ಎಲ್ಲವೋ ಬಾಲಕ, ಎಲ್ಲವೋ ಬಾಲಕ ನಮ್ಮನು ಮಾರ್ಗವ ಕಟ್ಟಿ ನಿಲ್ಲಿಸುವುದೇ ಕೋ ನೀನು, ಮಾರ್ಗವ ಕಟ್ಟಿ ನಿಲ್ಲಿಸುವುದೇ ಕೋ ನೀನು.
ಪಿತ್ತಗಳೇರೆ ತಲೆಗೆ ಪಿತ್ತಗಳೇರೆ ಬಲು ಮಾತನಾಡುವೆ ತಲೆಗೆ ಪಿತ್ತಗಳೇರೆ ಬಲು ಮಾತನಾಡುವೆ ಬಲು ಮಾತನಾಡುವೆ ಹಲುಗಳ ಮುರಿಸುವೇನು ನಿನ್ನ ಹಲುಗಳ ಮುರಿಸುವೇನು 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 ತಲೆಗೆ ಪಿತ್ತಗಳೇರಿ ಬಲು ಮಾತನಾಡುವೆ ಹಲುಗಳ ಮುರಿಸುವೆನು ನಿನ್ನ ಹಲುಗಳ ಮುರಿಸುವೇನು 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 ತಲೆಗೆ ಪಿತ್ತಗಳೇರಿ ಬಲು ಮಾತನಾಡುವೆ ಬಲು ಮಾತನಾಡುವೆ ಹಲುಗಳ ಮುರಿಸುವೇನು ನಿನ್ನ ಹಲುಗಳ ಮುರಿಸುವೇನು 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 ತಲೆಗೆ ಪಿತ್ತಗಳೇರೆ ತಲೆಗೆ ಪಿತ್ತಗಳೇರೆ ಬಲು ಮಾತನಾಡುವೆ ಬಲು ಮಾತನಾಡುವೆ ಹಲುಗಳ ಮುರಿಸುವೇನು ನಿನ್ನ ಹಲುಗಳ ಮುರಿಸುವೇನು 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 ಎಲ್ಲವೋ ಬಾಲಕ ನಮ್ಮನು ಮಾರ್ಗವ ಕಟ್ಟಿ ನಿಲ್ಲಿಸುವುದೇ ನೀನು ಏ ಬಾಲಕ ನಾನು ನೀನು ಬಾಲಕ ಹೌದು ಏನೇ ಬಾಲಕಿ ಬಾಲಕ ಬಾಲಕ ಜೋರಿದ್ದಾನೆ ಹಾ ಎಲ್ಲ ಯುವಕ ಎಲ್ಲ ಯುವತಿ ಎಲ್ಲದಕ್ಕೂ ಹೊಂದಾಣಿಕೆ ಮಾಡುದು ಹೊಂದಾಣಿಕೆಲ್ಲದೆ ನಿನಗೆ ಬಾಲಕ ಅಂತ ಹೇಳೋದಕ್ಕೂ ಕಾರಣವಿದೆ. ಮತ್ತೆ ಯಾಕೆ ಹೇಳಿದೆ ನಾನು ನಾನು ಬಾಲಕನಾದ್ರೆ ನೀನು ಬಾಲಕಿ. ಹೌದೊಂದು ಬಾಲಕ ಯಾಕಾಗಿ ಹೇಳಿದೆ? ನಾನು ಗಂಡ ಆದ್ದರಿಂದ ನೀನು ಹೆಣ್ಣು. ಆದ್ದರಿಂದ ಹೆಣ್ಣಲ್ಲ, ಮತ್ತೆ ನಾನು ಹೆಣ್ಣೆ, ನೀನು ಗಂಡ. ಅಷ್ಟೇ. ಹುಟ್ಟಿದ ಮಗುವಿಗೆ ಶಿಶು ಅಂತ ಹೇಳ್ತಾರೆ. ಆ ಶಿಶುಗಳು ಆ ಶಿಶುವೊಂದು ಪ್ರೌಢಾವಸ್ಥೆಗೆ ಬಂದಾಗ ಬಂದ್ರೆ ಬಾಲಕ ಅಂತ ಹೇಳುದು. ಆ ಬಾಲಕ ಬಾಲಕ ಅದೇ ಬಾಲಕನ ಮುಖದ ಮೇಲೆ ಮೀಸೆ ಬೆಳಿಲಿಕ್ಕಿಲ್ಲ. ಮೀಸೆ ಬಂದ್ರೆ ಆಗ ಹೇಳುದು ಏನಂತ, ಮೊನ್ನೆವರೆಗೆ ಬಾಲಕನಾಗಿದ್ದವ ಎಷ್ಟು ಬೇಗ ಯುವಕ ಆದ. ಬಾಲಕರಿಂದವ ಯುವಕ ಆಗಬೇಕು ಅಂತಾದ್ರೆ ಆದರೆ ಅವನ ಮುಖದ ಮೇಲೆ ಮೀಸೆ ಬರ್ಬೇಕಾ? ನಿನ್ನ ಮುಖದಲ್ಲಿ ಮೀಸೆ ಇದೆಯಲ್ಲ? ಮೀಸೆ ಬರುವ ಸ್ಥಳ ಉಂಟು. ಹೌದು, 20 ವರ್ಷಕ್ಕೆ ಬರ್ತಿದ್ ಮೀಸೆ 70 ವರ್ಷಕ್ಕೆ ಬರ್ತದೆ. ನನಗೆ ಅಷ್ಟೆಲ್ಲ ಆಗಲಿಲ್ಲ. ಅದಲ್ಲ, ಈಗ ಬಾಲಕರೆಲ್ಲ ಯುವಕರಾದರು ಅಂತ ಗೊತ್ತಾಗುವುದು ಮುಖದಲ್ಲಿ ಮೀಸೆ ಬಂದ ಮೇಲೆ ಬರಬೇಕು. ಅಲ್ಲ, ನನಗೆ ಗೊತ್ತಿಲ್ಲದೆ ಇದ್ದದ್ದನ್ನು ಗೊತ್ತಿದ್ದವರ ಹತ್ರ ಕೇಳಿ ತಿಳಿಯಬೇಕಾದದ್ದು ಬಾಲಕರಿಗೆ ಲಕ್ಷಣ. ಹೌದಲ್ಲ? ಏನ್ ಗೊತ್ತಿಲ್ಲ ಕೇಳಿ, ನಾನು ಹೇಳ್ತೇನೆ. ಹೌದಲ್ಲ? ಈಗ ಗೊತ್ತಿಲ್ಲದನ್ನು ಕೇಳುವುದಲ್ಲ. ಏನ್ ನೀನು? ಹಾಗಾದ್ರೆ ಬಾಲಕರು ಯುವಕರಾಗುವುದು ಮೀಸೆ ಬಂದ ಮೇಲೆ. ಹೌದು. ಈ ಬಾಲಕಿಯರೆಲ್ಲ ಯುವತಿಯರಾದ್ರು ಅಂತ ಗೊತ್ತಾಗುವುದು ಹೇಗೆ? ಏನ್ ಮಾತಾಡುದು ನೀನು? ನನಗೆ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಅಲ್ಲ, ಅದೇ ಬಾಲಕಿಯರು ಯುವತಿಯರಾಗಬೇಕಾದ್ರೆ ಏನ್ ಬರ್ಬೇಕು? ಏನು ನಿನಗೆ
ಯಾರು ಮೈ ಮೇಲೆ ಬರುದು? ಮೈ ಮೇಲೆ ಬರುದು ನನಗೆ ಅಂತ ಮಾತು ಕೇಳಿದ್ರೆ ಆಗುದಿಲ್ಲ. ಮೈ ಮೇಲೆ ಹುಳ ಬಿಟ್ಟಾಗ ಅದು ಎಂತ ಅಂತ ಬರುದು? ಗೊತ್ತಿಲ್ಲದೆ ಇದ್ದ ಈಗ ನೀನೇ ಹೇಳಿದ್ದಲ್ವಾ, ಗೊತ್ತಿಲ್ಲದಿದ್ದ ನೋಡು. ಹೇಳಿಕೊಡ್ತೀರಮ್ಮ ಅಂತ ಹೇಳಿದ ಮೇಲೆ ಹೇಳಿಕೊಡ್ತಿರ್ಬಾರ್ದು. ಎಂತ ಬರ್ತದೆ ಅದು ಜಡೆ ಉದ್ದ, ಜಡ ಉದ್ದ ಉಂಟು ಆಗುದಲ್ಲ. ಅದು ಮನೇಲಿ ಹೋಗಿ ಅಮ್ಮನ ಹತ್ರ ಕೇಳು. ಅಮ್ಮ ಅಂತದೆಲ್ಲ ಅಮ್ಮ ಹೇಳಿಕೊಟ್ಟಾಗಿದ್ದಲ್ಲ. ನನಗೀಗ ನನ್ನೊಟ್ಟಿಗಿದ್ದ ಹೆಣ್ಣು ಮಕ್ಕಳೆಲ್ಲ ಹೇಳಿಕೊಡು. ಹೌದಾ? ಹಾಗಾದ್ರೆ ಇಲ್ಲಿವರೆಗೆ ನಿನಗೆ ಗೊತ್ತಾಗ್ಲಿಲ್ಲ ಅಂತ? ಗೊತ್ತಾಗಿಲ್ಲ, ನನಗೆ ಗೊತ್ತಾಗ. ಅದನ್ನು ನೀನು ಕೇಳಲೇಬಾರದು. ಬೇಡ ಆಯ್ತು, ಈಗ ನೀನು ಯುವತಿ, ನಾನು ಬಾಲಕ, ಅದರಲ್ಲಿ ಏನು? ಬಾಲಕ ನೀನು ಎಷ್ಟು ಮಾತಾಡುದ ನಿನಗೆ? ನಾನು ಎಂತ ಮಾತಾಡಿ ಕಡಿಮೆ ಮಾತಾಡಿದಲ್ಲ. ನೀನು ಹೀಗೆ ಮಾತಾಡೋದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾ ನಿನಗೆ? ಎಂತ ಕಾರಣ? ನಿನಗೊಂದು ರೀತಿ ಪಿತ್ತ 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 ಅದು ಬಿಸಿಲಿಗೆ ಅಡ್ಡಾಡುದಲ್ವಾ? ಹೌದು. ಅದು ಅಮ್ಮ ಬೆಳಿಗ್ಗೆ ಬೆಣ್ಣೆ ತೆಗೆದು ಮಜ್ಜಿಗೆ ಕಡಿದು ಕೊಡ್ತಾಳೆ. ಹೌದೌದು, ಮಜ್ಜಿಗೆ ಕೊಡ್ತಾಳೆ. ಅದು ನಾವು ಮಜ್ಜಿಗೆಯನ್ನು ಬುತ್ತಿಯನ್ನು ತುಂಬಿಸಿಕೊಂಡು ಬರ್ತೇವೆ. ತಂದ ಬಳಿಕ ನಾವು ಬಿಸಿಲಲ್ಲಿ ಅಡ್ಡಾಡಿ ಆ ಬಳಿಕ ಮಜ್ಜಿಗೆ ಕುಡಿಯುವುದಲ್ವ? ಅದು ಹುಳಿ ಮಜ್ಜಿಗೆ. ಹುಳಿ ಮಜ್ಜಿಗೆ ಕುಡಿದು ಈಗ ಅನುಭವ ಉಂಟು ನೋಡಿ. ಹಾಗಾಗಿ ನಾನು ಬರುವಾಗ ಕುಡ್ಕೊಂಡೆ ಬಂದಿದ್ದೆ. ಹುಳಿ ಮಜ್ಜಿಗೆ ಕುಡಿದ್ರೆ ಸ್ವಲ್ಪ ಪಿತ್ತ ಆಗುದುಂಟು. ಯಾವ ಪಿತ್ತ ಹಿಡಿತಾರ? ಯಾವಾಗಲೂ ಅಷ್ಟೇ. ಮೊಸರು ಕಡೆದು ಅರ್ಧ ತಾಸಿನ ಒಳಗೆ ಕುಡಿದ್ರೆ ಮಾತ್ರ ಮಜ್ಜಿಗೆ ಗುಣ. ಇಲ್ಲಿದ್ರೆ ಪಿತ್ತ ಕಾಮ ಏರ್ತದಂತ. ಪಿತ್ತ ಯಾವ ಪಿತ್ತ ಹಿಡಿತು? ಯಾವ ವಾತ ಪಿತ್ತ ಕಫ ಅದು ಹೇಳಿದಲ್ಲ. ತ್ರಿದೋಷ. ಆ ದೋಷ ಅಲ್ಲ ನಿನಗೆ. ಮತ್ತೆಂತ? ನಿನಗೆ ಅದಕ್ಕಿಂತ ವಿಭಿನ್ನವಾದದ್ದು. ಎಂತ ಪಿತ್ತ? ಕಾಮ ಪಿತ್ತ ತಲೆಗೇರಿದೆ. ಅದೊಂದು ಪಿತ್ತ. ಕಾಮ ಜ್ವರ, ಕಾಮ ಪಿತ್ತ, ಕಾಮ ಬಾಧೆ. ನಿನಗೆಲ್ಲ ಒಟ್ಟೊಟ್ಟಾಯ್ತು. ಕಳ್ಳಿ ಹೇಗೆ ಗೊತ್ತಾಯ್ತು ನನಗೆ? ಯಾಕೆ ಅದಕ್ಕೆ ಸರಿ ಮಾಡಿ. ನಿನಗೂ ಒಳಗಿದ್ದೊಳಗಲ್ಲ. ಇಂಥದ್ದಾದ್ರೆ ಏನು ಮಾಡ್ಬೇಕು ಅಂತ ನನಗೆ ಗೊತ್ತುಂಟು. ಅಮ್ಮ ಹೇಳಿದ್ದಾರೆ. ಅದು ಒಳ್ಳೆ ಏನು ಗೊತ್ತಿಲ್ಲದಿದ್ದವರಿಗೆ ನಾವು ಹೇಳಿಕೊಟ್ಟು ಎಲ್ಲ ಮಾಡುದು ಕಷ್ಟ ಅಲ್ವಾ? ಈಗ ಕಾಮಪಿತ್ತ ತಲೆಗೇರಿದಲ್ಲ, ತಲೆಗೇರಿದ ಪಿತ್ತ ಕೆಳಗಿಳಿಬೇಕು ಅಂತಾದ್ರೆ ಎಂತ ಮಾಡಬೇಕು? ಬಳೆಯನ್ನು ಸರಿಸಬೇಕು, ಕೈ ಬುಷ್ಟಿ ಕಟ್ಟಬೇಕು, ತೆಗೆದು ಚೆನ್ನಾಗಿ ಸರಿಸಬೇಕು. ಹಲ್ಲು ಉದುರಿ ಹೋಗ್ತದೆ, ಕಾಮಪಿತ್ತ ಉದುರಿ ಕೆಳಗೆ ಬೀಳ್ತದೆ ಹಲ್ಲಿನ ಜೊತೆಯಲ್ಲಿ. ನೀ ಹಲ್ಲು ತೆಗೆಯುವಳೇನೆ? ಹೌದು ಹಲ್ಲು ತೆಗಿತೆ? ಹೌದು. ಇದ್ರ ಕಳಿಸಿ ಇಬ್ರು ತೊಂದರೆ ಇಲ್ಲ. ನೀನು ಹಲ್ಲು ತೆಗೆಯುವುದೇ ಹೌದಾದ್ರೆ ಭಾರಿ ಒಳ್ಳೆ. ಯಾಕೆ? ನನ್ನಮ್ಮ ನನಗೊಂದು ಸಿಹಿ ಉಂಡೆ ಕೊಡುವುದಂದ್ರೆ ಸ್ವಲ್ಪ ಅಲ್ಲ. ತಿನ್ನು ಮಗ ಅಂತ ಹೇಳುದು. ಎಳ್ಳುಂಡೆ ಕೊಡುದು, ಬೆಲ್ಲದ ಉಂಡೆ ಕೊಡುದು, ಕಾಯಿ ಕಡಿ ಕೊಡುದು, ಎಲ್ಲ ಕೊಡುದು. ಆ ಸಿಹಿ ತಿಂದು ಈ ಒಂದು ಹಲ್ಲು ಹುಳ ಹಿಡಿದಿದೆ. ಹುಳ ಹಿಡಿದ? ಅಲ್ಲ, ನನಗೆ ನೋವು ಗೊತ್ತಾದು. ನೋಡಿದ್ರೆ ಹುಳ ಹಿಡಿದಾಗ ಕಾಣುದಿಲ್ಲ, ಉದುರಿ ಬಿದ್ದಾಗ ಕಾಣಿಸ್ತದೆ. ಇಲ್ಲ ಅದು ಉದುರಿ ಮತ್ತೆ ಹೊಸ ಹಲ್ಲು ಬರ್ಲಿಕ್ಕೆಲ್ಲ ಉಂಟು. ಹಳೆ ಹಲ್ಲು. ಹೌದು. ಆ ಹಲ್ಲು ನೋವು ತಡಿಲಿಕ್ಕೆ ಆಗುದಿಲ್ಲ. ನೀನು ಹಲ್ಲು ಉದುರಿಸುವುದೇ ಆದ್ರೆ ಹುಳುಕು ಹಿಡಿದು ಹಲ್ಲು ತೆಗಿಬೇಕು. ಹೌದು. ನನ್ನದೊಂದು ಉಚಿತ ದಂತ ಚಿಕಿತ್ಸಾಲಯ ನೋಡು. ಯಾರು ಹಲ್ಲು ಹಾಳಾಗಿದೆ ಅವ್ರದ್ದು ಹಲ್ಲು ತೆಗೆಯುವುದೇ ಕೆಲಸ ನನಗೆ. ನೀನು ಬೆತ್ತಲು ಉಚಿತ ಮಾಡ್ಲಿಕ್ಕೆ ಯಾರು ಹೇಳಿದ್ದು? ಹಾಗೆ ಮತ್ತೆ ಸಖಿಯರನ್ನು ಕರೆಸ್ತೇನೆ. ಅವರಲ್ಲಿ ಹೇಳಿ ನಿನ್ನ ಹಲ್ಲುಗಳ ಮುರಿಸುವೆನು. ಹೊಡೆದು ಹಲ್ಲು ಉದುರಿಸಿ. ಹೌದು. ಹಲ್ಲು ಉದುರಿ ಹೋದ್ಮೇಲೆ ಹೇಳ್ಬೇಕು ನೀನು ಚಂದ್ರಾವಳಿ ಅಂತ. ನನಗೆ ಕಷ್ಟ ಅಲ್ಲ, ನಿನಗೆ ಕಷ್ಟ. ಯಾಕೆ ಕಷ್ಟ? ಯಾಕಂದ್ರೆ ಇಷ್ಟು ಚಂದದ ಹುಡುಗಿಯ ಇಷ್ಟು ಚಂದದ ಹೆಸರನ್ನು ಚಂದ್ರಾವಳಿ ಅಂತ ಚಂದ ಮಾಡಿ ಕರೀಲಿಕ್ಕೆ ಆಗುದಿಲ್ಲ. ನಿನ್ನ ಅವಸ್ಥೆ ನೋಡ್ಲಿಕ್ಕೆ ನಮ್ಗೆ ಬೇಸರ ಆಗ್ತದೆ ಅಂತ. ನನ್ನ ಅವಸ್ಥೆ ಅಲ್ಲ. ಬೇಡ ಹೇಳಿದ್ರೆ ಹೋಗ್ತಿಲ್ವ ನೀನು? ನನ್ನ ಅವಸ್ಥೆ ಅಲ್ಲ, ನಿನ್ನ ಅವಸ್ಥೆ ನೋಡಿದ್ರೆ ಸಾಕು. ಅಯ್ಯೋ ಬಿಸಿಲು ಗಾಳಿಯ ಕಾಣದ ಬಲೆಗೆ ಬಿಸಿಲು ಗಾಳಿಯ ಕಾಣದ ಬಲೆ ಬಿಸಿಲು
ಅಬಲೆ ಕಾಣದ ಬಲೆ ಈ ಹಾದಿಯೋಳು ಬಸವಳಿ ಊದನೆ ಕಂಡು ಈ ಹಾದಿಯೋಳು ಈ ಹಾದಿಯೋಳು ಈ ಹಾದಿಯೋಳು ಬಸವಳಿ ಊದನೆ ಕಂಡು 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 ಈ ಹಾದಿಯೋಳ್ ಬಸವಳಿ ಊದನೆ ಬಸವಳಿ ಊದನೆ ಬಸವಳಿ ಊದನೆ ಬಸವಳಿ ಊದನೆ ಕಂಡು 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 ಆ ಆ ಬಿಸಿಲು ಗಾಳಿಯ ಕಾಣದ ಬಲೆ ಈ ಹಾದಿಯೋ ಬಸವಳಿ ಬೂದನೆ ಕಂಡು ಬಸವಳಿ ಬೂದನೆ ಬಸವಳಿ ಬೂದನೆ ಬಸವಳಿ ಬೂದನೆ ಬಸವಳಿ ಬೂದನೆ ಬಸವಳಿ ಬೂದನೆ ಕಂಡು 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 ಈ ಹಾದಿಯೊಳ್ ಬಸವಳಿ ಊದನೆ ಕಂಡು ಕುಶಲದಿಂದೆನ್ನ ತೋಳಿನ ಕವಚವ ನೀಡ ಕುಶಲದಿಂದೆನ್ನ ತೋಳಿನ ಕವಚವ ನೀಡ ತೋಳಿನ ಕವಚವ ನೀಡ ಬಿಸಜಾಕ್ಷಿ ಬಂದೆ ಕೇಳು ಕುಶಲದಿಂದೆನ್ನ 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 ತೋಳಿನ ಕವಚವ ನೀಡ ತೋಳಿನ ಕವಚವ ನೀಡ ತೋಳಿನ ತೋಳಿನ ಕವಚವ ನೀಡ ಬಿಸಜಾಕ್ಷಿ ಬಂದೆ ಕೇಳು ಬಿಸಜಾಕ್ಷಿ 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 ಬಂದು ಕೇಳು ಬಂದು ಕೇಳು ಬಂದು ಕೇಳು
ಕುಶಲದಿಂದೆನ್ನ ತೋಳಿನ ಕವಚವನಿಡ ಬಿಸಜಾಕ್ಷಿ ಬಂದೆ ಕೇಳು ತೋಳಿನ ಕವಚವನಿಡಲು ಬಿಸಜಾಕ್ಷಿ ತೋಳಿನ ಕವಚವನಿಡಲು ತೋಳಿನ ಕವಚವನಿಡಲು ಬಿಸಜಾಕ್ಷಿ ಬಂದೆ ಕೇಳು ಬಿಸಜಾಕ್ಷಿ 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 ಬಂದೆ ಕೇಳು ಬಂದೆ ಕೇಳು ಬಂದೆ ಕೇಳು ಕುಶಲದಿಂದೆನ್ನ ತೋಳಿನ ಕವಚವನಿಡಲು ತೋಳಿನ ಕವಚವನಿಡಲು ಬಿಸಜಾಕ್ಷಿ ಬಂದೆ ಬಿಸಜಾಕ್ಷಿ ಬಂದೆ ಬಿಸಜಾಕ್ಷಿ ಬಂದೆ ಕೇಳು ಬಿಸಿಲು ಗಾಳಿಯ ಕಾಣದ ಬಲೆ ಈ ಹಾದಿಯೊಳ್ ಬಸವಳಿಯುವುದನೆ ಕಂಡು ಬಸವಳಿಯುವುದನೆ 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 ಕಂಡು 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 ಬಲೆ ಈ ಹಾದಿಯೋಳು ಬಸವಳಿಯುವುದನೆ ಕಂಡು ನಾನು ನನ್ನಷ್ಟಕ್ಕೆ ದಾರಿಯಲ್ಲಿ ಹೋಗ್ತಾ ಇದ್ದೆ. ಹೌದು. ತಡೆದು ನಿಲ್ಲಿಸಿ ಈ ರೀತಿಯಾಗಿ ಛೇಡಿಸ್ತಾ ಇದ್ಯಲ್ಲ. ಹೌದಲ್ಲ. ಏನ್ ಹರಕೆ ಹೊತ್ತಿದ್ದೆ ನೀನು? ಇಲ್ಲಪ್ಪ ಇಲ್ಲಪ್ಪ ಇಲ್ಲಪ್ಪ. ಯಾರು ಹೋದ್ರು ನಾನು ಹೀಗೇ ಮಾಡುದು ಅಂತ? ಆಗಲ್ಲ ಆಗಲ್ಲ. ಮತ್ತೆ ನನಗೊಂದು ಕರುಣೆ. ಏನ್ ಕರುಣೆ? ಒಂದು ಮಾನವೀಯತೆ. ಯಾವುದು? ನನಗೆ ಮತ್ತೊಬ್ಬರು ಕಷ್ಟದಲ್ಲಿದ್ದರೆ ನೋಡಿ ಸಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೌದಪ್ಪ. ಎಷ್ಟು ಕಷ್ಟದಲ್ಲಿದ್ದೀಯೇ ನೀನು. ಯಾಕೆ? ನಿಜವಾಗಿಯೂ ಸುಖದಲ್ಲಿ ಬೆಳೆದ ಹೆಣ್ಣು ಅಂತ ಹೇಳಿದ್ರೆ ನೀನು. ಹೌದಲ್ಲ. ಈಗ ನಿನ್ನ ಅವಸ್ಥೆ ನೋಡಿದ್ರೆ ನನಗೆ ಪಶ್ಚಾತ್ತಾಪ ಆಗುತ್ತೆ. ಸಮನೆ ನೀನು. ನನ್ನ ಅವಸ್ಥೆ ಏನಾಗಿದೆ? ನನ್ನ ಕೈಕಾಲು ಸೊಟ್ಟಗಾಗಿದೆಯಾ? ಮುಖ ಹೀಗೆ ವಾರೆ ಆಗಿದೆ. ಏನಾಗಿದೆ ನನಗೆ? ಸರಿ ಇದ್ದೆ ನಾನು. ಹೊಟ್ಟೆ ಉರಿಯುತ್ತದೆ. ಯಾಕೆ? ಅಯ್ಯೋ ಏನಾಯ್ತು? ಏನಾಯ್ತು ನನಗೆ? ನಿನ್ನ ನೋಡಿದ್ರೆ ನನಗೊಂದು ಎಮ್ಮೆ ನೆನಪಾಗುವುದು. ಎಮ್ಮೆಯ? ಎಮ್ಮೆ ಎಮ್ಮೆ. ಯಾಕೆ? ಅಂದ್ರೆ ಯಾವ ಎಮ್ಮೆ? ಯಾವ ಎಮ್ಮೆ? ದೊಡ್ಡವರ ಮನೆಯಲ್ಲಿ ಸಾಕಿ ಬೆಳೆಸಿದ ಎಮ್ಮೆ. ಏನು? ಅಲ್ಲ, ಎಮ್ಮೆ ಸಾಕಬೇಕಾದ್ರೆ ದೊಡ್ಡವರೇ ಆಗಬೇಕು. ಸಾಮಾನ್ಯರಿಂದಲೇ ಎಮ್ಮೆ ಸಾಕಲಿಕ್ಕೆ ಆಗುವುದಿಲ್ಲ. ಹೇಗೆ ಶ್ರೀಮಂತರ ಮನೆಯಲ್ಲಿ ವಾತಾನುಕೂಲದ ವ್ಯವಸ್ಥೆ ಇರುತ್ತದೋ ಅದೇ ರೀತಿಯಲ್ಲಿ ಅವರ ಮನೆಯಲ್ಲಿ ಕಟ್ಟಿ ಸಾಕುವಂತ ಎಮ್ಮೆಗೂ ಅಷ್ಟೇ ವ್ಯವಸ್ಥೆ ಇರುತ್ತದೆ. ಆ ಎಮ್ಮೆಗೆ ಬಿಸಿ ತಾಗಬಾರದು ಅಂತೇಳಿ ಗಾಳಿಯ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಹುಲ್ಲಿನ ವ್ಯವಸ್ಥೆ, ಹಟ್ಟಿಯಲ್ಲೇ ಎಲ್ಲ ಮಾಡ್ತಾರೆ. ಹೌದೌದು. ಆದ್ರೆ ಏನಾಗುತ್ತದೆ? ಏನು? ಸೊಂಪಾಗಿ ಬೆಳೆದಂತ ಎಮ್ಮೆಯನ್ನು ಒಂದು ಅಪರೂಪಕ್ಕಾದ್ರೂ ಸ್ವಲ್ಪ ಕೈಕಾಲ ಅಲ್ಲಾಡಿಸಿಕೊಂಡು ಬರಲಿ ಅಂತ ಹೊರಗೆ ಬಿಡ್ತಾರೆ. ಸರಿ. ಆಗ ನೋಡ್ಬೇಕಾ ಆ ಎಮ್ಮೆಯ ಅವಸ್ಥೆ? ಏಕೆ? ಒಳಗೆ ಇದ್ದದಲ್ವ ಎಮ್ಮೆ ಬಿಳಿ 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 ಆಗಿರ್ತದೆ. ಸ್ವಲ್ಪ ಬಿಸಿಲಿಗೆ ಬರುವುದೇ ತಡ. ಅಯ್ಯೋ,
ಆ ಬಿಸಿಲ ಝಳಕ್ಕೆ ಏನು ಕೆಂಪು ಕೆಂಪಾಗುದು ಕೇಳುತ್ತೀಯ, ಬೆವರು ಸುರಿಯುವುದು ಕೇಳುತ್ತೀಯ, ಆಯಾಸಗೊಳ್ಳುದು ನೋಡ್ತೀಯ. ನಿನ್ನ ಹಣೆಯಲ್ಲಿ ಬಂದ ಬೆವರೇ ಅಯ್ಯೋ. ಅಂದ್ರೆ ಏನ್ ಹೇಳುದು? ನೀನ್ ನನಗೆ ಎಮ್ಮೆ ಅಂತ ಹೇಳುದ? ನೀನ್ ನನಗೆ ಎಮ್ಮೆ ಅಂತ ಹೇಳುದ? ಎಮ್ಮೆ ಅಂತ ಹೇಳುದಲ್ಲ ನೀನು? ನಾನು ಎಮ್ಮೆಯ ಉದಾಹರಣೆ ಕೊಟ್ಟದ್ದು. ಮತ್ತೆ ನನ್ನ ನೋಡಿ ಬೆವರು ಸುರಿಸ್ತಾ ಇದ್ದೀಯಾ, ಬಳಲಿದ್ದೀಯಾ, ಬಾಡಿದ್ದೀಯಾ? ನಾನು ನೋಡಿದ್ದೇನೆ. ಎಮ್ಮೆಯು ಹೀಗೆ ಹೀಗೆ ಬೆನ್ನಲ್ಲಿ ಎಷ್ಟು ಬೆವರು ಬರ್ತದೆ. ನನಗೆ ನೀನು ಎಮ್ಮೆ ಅಂತ ಹೇಳುದ? ನನಗೆ ನೀನು ಎಮ್ಮೆ ಅಂತ ಹೇಳುದ? ನೀ ದೊಡ್ಡ ಕೋಣ, ನೀನು ಕೋಣ. ನನಗೆ ಎಮ್ಮೆ ಅಂತ ಹೇಳ್ತಾನೆ, ನೀ ಕೋಣ. ಅದೇ ನೀ ಹೇಳಿದ ಎಮ್ಮೆ. ಏ ಬ್ರಹ್ಮ, ನಿನಗೆ ಇನ್ನೊಂದು ನಮಸ್ಕಾರ. ಯಾಕೆ? ಆ ಬ್ರಹ್ಮ ಹೇಗೆ ಜೋಡಿ ಮಾಡ್ತೇನೆ ನೋಡು. ಏನಾಯ್ತು? ನೀನು ಎಮ್ಮೆ ಆದ್ರೆ ನಾನು ಕೋಣ. ನೀನು ಕೋಣ ಅಲ್ಲ, ನೀನು ಹೀಗೆ ಮಾಡಿ ಕೋಣ. ನೀ ದೊಡ್ಡ ಬಸವ. ನೀನು ದೇವಸ್ಥಾನಕ್ಕೆ ಕೊರಳಿಗೆ ಒಂದು ಇಷ್ಟೊಂದು ಗಂಟೆ ಕಟ್ಟಿ ಬಸವನನ್ನು ಬಿಡ್ತಾರೆ. ಅದೇ ಬಸವ ಊರು ತಿರುಗುವ ಬಸವ. ಹಾಗಾದ್ರೆ ಒಂದು ಕೆಲಸ ಮಾಡು. ಏನು? ಇದು ಮನೆಯಲ್ಲಿ ಸಾಕಿದ ಒಳ್ಳೆಯ ಜಾತಿ ದನ. ನೀನು ನಾನು ಬಸವ. ಇಲ್ಲ, ಈ ದನಕ್ಕೆ ವ್ಯವಸ್ಥೆ ಆಗಿದೆ, ನಿನಗೆ ಏನು ಸಮಸ್ಯೆ ಬೇಡ. ಅದು ಹಾಗೇನಿಲ್ಲ, ಅದು ಹಟ್ಟಿ ಅಲ್ಲ. ಅಂದ್ರೆ ಈಗ ಬೀದಿ ಬಸವ. ಅದಕ್ಕೇನೀಗ ಯೋಚನೆ ಮಾಡು. ಬಿಸಿಲು ಗಾಳಿಗೆ ನೀನು ಬಳಲಿದ್ದಿ ಅಂದ್ರೆ ಎಂತ ಹೇಳಿದ್ದು? ಏನು? ಬಿಸಿಲ ಝಳ ಯಾರನ್ನಾದರೂ ಬಳಲಿಸುತ್ತದೆ, ಹೌದಲ್ಲ? ಬಿಸಿಲು ಬೇಕು. ಮನುಷ್ಯ ನೆರಳಲ್ಲೇ ಇರಬಾರ್ದು, ಸ್ವಲ್ಪ ಆದ್ರೂ ಬಿಸಿಲಿಗೆ ಮೈಯೊಡ್ಡು ಬೇಕು. ಸರಿ, ಆದ್ರೆ ಆ ಶಾರೀರಿಕವಾದ ಆರೋಗ್ಯ ಹಾಳಾಗುತ್ತದೆ, ಚರ್ಮದ ಬಣ್ಣ ಕೆಡುತ್ತದೆ. ಹೆಚ್ಚು ಬಿಸಿಲಿಗೆ ಬಿದ್ದರೆ ಚರ್ಮ ಕಪ್ಪಾಗಿ ಸುಟ್ಟೋಗುತ್ತದೆ. ಅದಕ್ಕೆ ಪರಿಹಾರ ಏನು? ಹದ ಗಾಳಿಯೂ ಬೇಕು. ಆದ್ರೆ ನೀನು ಹಾಗಲ್ಲ, ಈ ತಿರುಗಾಟಕ್ಕೆ ಬಂದಿದ್ದಿ. ಬಿಸಿಲ ಝಳಕ್ಕೆ ನೀ ಬಳಲುತ್ತಾ ಇರುವೆ. ಮಾತ್ರವೇ ಅಲ್ಲ, ಮತ್ತೆ ನೋಡು ಒಮ್ಮೊಮ್ಮೆಗೆ ಗಾಳಿ ರೊಯ್ಯನೆ ಬೀಸುತ್ತದೆ. ರೊಯ್ಯನೆ ಬೀಸುವುದು ಶಬ್ದ ಬರ್ತದೆ. ಒಮ್ಮೊಮ್ಮೆ ಸುಯ್ಯನೆ ಹೋಗ್ತದೆ. ಕೆಲವು ಸುಯ್ಯನೆ ಹೋಗುವ ಗಾಳಿ ಗೊತ್ತೇ ಆಗುದಿಲ್ಲ. ಆದ್ರೆ ಸಮಸ್ಯೆ ಕೊಡುದೇ ಅದು. ಯಾವುದು? ನೀ ಹೇಳಿದಾಗ ಸುಯ್ಯನೆ ಹೋಗುವ ಗಾಳಿ ಸಮಸ್ಯೆ ಅಲ್ಲ, ರೊಯ್ಯನೆ ಅಲ್ಲ. ಅದಕ್ಕೆ ಹಾಗೆ ಹೇಳುವುದೇ ಅಲ್ಲ. ರೊಯ್ಯನೆ ಮರಗಿಡಗಳ ಎಡೆಯಿಂದ ಬೀಸುವ ಗಾಳಿ ರೊಯ್ಯನೆ ಬೀಸುವುದು. ಹೌದು. ಶಬ್ದಗಳಲ್ಲಿ ಆಡಂಬರ, ನಮ್ಮ ಕನ್ನಡ ಭಾಷೆಯಷ್ಟು ಆಡಂಬರದ ಶಬ್ದಗಳಿಗೆ ಯಾವ ಭಾಷೆಯಲ್ಲಿ ಸಿಗಲಿಕ್ಕೆ ಇಲ್ಲ. ಹೌದಾ? ಬಿರುಗಾಳಿ ಆದ್ರೆ ರೊಯ್ಯನೆ ಬೀಸು. ಹೌದಾ? ಮರಗಿಡಗಳ ಎಡೆಯಿಂದ ಈಗ ರೊಯ್ಯನೆ ಬರುವುದು. ಈಗ ಸಮಸ್ಯೆ ಹೂಗಿಡಗಳ ಎಡೆಯಿಂದ ಹೂವಿನ ಪರಿಮಳವನ್ನು ಹೊತ್ತ ಗಾಳಿ ಸುಯ್ಯನೆ ಬರುವುದು. ಇನ್ನು ಕೆಲವು ವಾಸನೆ ಬರುವ ಗಾಳಿ ಉಂಟಲ್ಲ, ಅದು ಸುಯ್ಯನೆ ಅರ್ಥ ಮಾಡ್ಕೊಳ್ಳಿ. ಆದ್ರೆ ನೀನ್ ಹತ್ರ ಬಂದಾಗ ಆ ಸುಯ್ಯನೇ ಇಲ್ಲ, ನನಗೆ ಪುಯ್ಯನೇ ಅಲ್ಲ. ಅದು ನಿನ್ನೊಟ್ಟಿಗೆ ಕೆಲವು ಹೆಣ್ಣು ಮಕ್ಕಳು ಆ ಬಟ್ಟೆಗಳ ನೀರು ಹಾಕದೆ ದಿವಸ ಇಷ್ಟ ಆಯ್ತು. ಅಲ್ಲ, ನೀನ್ ಬಂದದ ಒಬ್ಬನೇ ಅಲ್ವಲ್ಲ. ಇರ್ಲಿ ಆ ಕಡೆ ಗೋಪಾಲಕರನ್ನೆಲ್ಲ ಕರ್ಕೊಂಡು ಬಂದಿರ್ಬೋದು, ಇರ್ಬೋದು. ಹೇಳಲಿಕ್ಕೆ ಒಂದೊಂದು ಶಬ್ದಗಳಲ್ಲಿ ಎಷ್ಟು ವಿಂಗಡಣೆ ಅಲ್ಲ. ಈಗ ನನ್ನ ಶಬ್ದ ಕೇಳುವಾಗ ನಮಗೆ ಭಾವನೆ ಬರ್ತದೆ. ಅನುಭವಿಸಿದ ಅನುಭವ ಆಗ್ತದೆ. ಅದಕ್ಕೆ ಪರಿಹಾರ ಏನೀಗ? ಬಿಸಿಲು ಗಾಳಿಗೆ ಯಾರಾದ್ರೂ ಬಳಲಿದ್ದಾರಂತಾದ್ರೆ ಅವರನ್ನು ನೋಡಿದಾಗ ಒಂದು ಆಶ್ರಯ ಬೇಕಾ ಬೇಡ? ಬಳಲಕೂಡದು. ಮತ್ತೆ ಬಿಸಿಲಿಗೆ ಬಳಲಿಕೆ ಉಂಟಾದ್ರೆ, ತಲೆ ತಿರುಗಿದ್ರೆ, ಮತ್ತೆ ಬಿದ್ದರೆ ಹಾಗೆಲ್ಲ ಆಗಬಾರದಪ್ಪ. ಹಾಗಾಗಿ ನೆರಳ ಆಶ್ರಯಕ್ಕೋಸ್ಕರವಾಗಿ ನಾನು ನನ್ನ ತೋಳನ್ನೇ ನೆರಳಿನಂತೆ ಕೊಡುವವನಿದ್ದೇನೆ. ನೀನು ನೆರಳನ್ನು ಕೊಡು, ನಾನು ನೆರಳು ಕೊಡ್ತೇನೆ. ಇಲ್ಲಿ ನಾವೇನ್ ತಿಳ್ಕೊಳ್ಳಿಲ್ಲ ಅಂತ ಎನಿಸ್ಬೇಡ. ಈಗ ದಾರಿ ಹೋಕರಿಗೆ ದಾರಿಯಲ್ಲಿ ಹೋಗುವಾಗ ಆಯಾಸವಾದ್ರೆ ನೆರಳನ್ನು ಪಡೆಯುವುದಕ್ಕೆ ಬದಿಯಲ್ಲಿ ಸಾಲು ಮರವನ್ನು ನಟ್ಟಿರ್ತಾರೆ. ಸಾಲು ಮರ ಅಲ್ವಾ? ಬೀದಿಯ ಬದಿಯ ಸಾಲು ಮರಗಳು ಇರ್ತದೆ. ಯಾಕೆ? ಆಯಾಸಗೊಂಡಾಗ ಸಾಲು ಮರದ ಬಳಿ ಹೋಗುವುದು, ಸ್ವಲ್ಪ ವಿಶ್ರಾಂತಿ ಪಡೆಯುವುದು, ಮತ್ತೆ ದಾರಿಯ ಪ್ರಯಾಣ ಮುಂದುವರಿಸುವುದು. ಹೌದಪ್ಪ. ಈಗ ಯೋಚನೆ ಮಾಡು, ಏನು ಆಯಾಸಗೊಂಡವರೇ ಸಾಲು ಮರದ ಬಳಿ ಹೋಗಿ ನೆರಳನ್ನು ಪಡಿಬೇಕು ಬಿಟ್ರೆ, ಈ ಸಾಲು ಮರ ಇದ್ದವ್ರ ಬದಿಗೆ ಹೋಗಿ ನಾನ್ ನೆರಳು ಕೊಡ್ತೇನೆ ಅಂತ ಹೇಳುದಿಲ್ಲ. ಇದು ಯಾವ ಜಾತಿ ಸಾಲು ಮರ ಅಂತ ಗೊತ್ತಾಗಿಲ್ಲ ನನಗೆ. ಈಗ ನೀನು ಪ್ರಯಾಣಿಕರು. ಹೌದು, ನಾನು ಸಾಲು ಮರ. ಪ್ರಯಾಣಿಕಳೇ ಮರದ ಬುಡಕ್ಕೆ ಬರಬೇಕು ಹೊರತು ಮರ ಪ್ರಯಾಣಿಕರ ಹತ್ರ ಹೋಗುದಿಲ್ಲ. ಕಷ್ಟ ಆಯ್ತಲ್ಲ. ಇದು ಯಾವ ಜಾತಿ ಸಾಲು ಮರ ಅಂತ ಗೊತ್ತಾಗ್ಲಿಲ್ಲ ನನಗೆ. ಚಂದ್ರಾವಳಿ. ಇದು ಹಾಗಲ್ಲ. ಮತ್ತೆ ಇದು ನನ್ನದು ಸಾಲು ಮರದ ವಿಶೇಷವೇ ಬೇರೆ. ಮತ್ತೆ ಪ್ರಯಾಣಿಕರೇ ಎಲ್ಲಿದ್ದಾರಂತ ನೋಡಿ ಅಲ್ಲಿಗೆ ಹೋಗಿ ನೆರಳು ಕೊಡುವ ಸಂಚಾರಿ ಸಾಲು ಮರ. ಅಲ್ಲ, ನಿನ್ನ ಸಂಚಾರದಲ್ಲಿ ಒಂದು ವ್ಯವಸ್ಥೆ ಮಾಡಿ ನಮಗೆಲ್ಲ ಅವಸ್ಥೆ ಆಗಿದೆ ಅಂತ. ಅದ್ರಲ್ಲಿ ಹೇಗೆ ಗೊತ್ತಾ? ಹೇಗೆ? ನನ್ನ ಸಂಚಾರಿ ಸಾಲು ಮರದ ವ್ಯವಸ್ಥೆ ತೀರಾ ಒಂದು 4-5 ವರ್ಷದ ಹೆಣ್ಣು ಮಕ್ಕಳಿಗೆಲ್ಲ ಅದು ನೆರಳು ಕೊಡುವುದಿಲ್ಲ. ಮತ್ತೆ ಒಂದು 80 ಮುದುಕಿಯರಿಗೆಲ್ಲ ನೆರಳು ಕೊಡುವುದಿಲ್ಲ. ನಿನ್ನಂತ ಹುಡುಗಿಯರು ಬಂದ್ರೆ ನೆರಳು ಕೊಡ್ಲಿಕ್ಕೆ ಹೋಗುತ್ತೆ. ಎಲ್ಲ ಹೆಣ್ಣು ಮಕ್ಕಳಲ್ಲಿ ಮಾತನಾಡಿದಾಗ ನಾನು ಒಂದು ಗ್ರಹಿಸಿದೆ. ಮನಗೆ ಬಂದ ಚಕ್ಕಂದ ಮಾಡಿದಂತೆ, ಮನಗೆ ಬಂದ ಚಕ್ಕಂದ ಮಾಡಿದಂತೆ.
ಹೊಯ್ಸುವೆ ದಕ್ಕನೆ ನಡೆಯೋ ಪಿಂತೆ ನಡೆಯೋ ಪಿಂತೆ ದಕ್ಕನೆ ನಡೆಯೋ ಪಿಂತೆ ಸೊಕ್ಕಿನ ಮಾತು ತುರಿದರೆ ಹೊಯ್ಸುವೆ ದಕ್ಕನೆ ನಡೆಯೋ ಪಿಂತೆ ದಕ್ಕನೆ ನಡೆಯೋ ಪಿಂತೆ ನಡೆಯೋ ಪಿಂತೆ ನಡೆಯೋ ಪಿಂತೆ ನಡೆಯೋ ಪಿಂತೆ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಮಾತನಾಡಿದಾಗೆ ಚಂದ್ರಾವಳಿ ಅಂತ ಎಣಿಸಿಕೊಂಡ್ಯಾ? ಬಣದ ಬೇಡ ಚಂದ್ರಾವಳಿ, ನನ್ನ ತೋಳಿನ ಆಸರೆಗೆ ಬಾ. ಸುಮ್ಮನಿರ. ನಿನ್ನ ಬಾಯಲ್ಲಿ ಎಂತ ಬರ್ತದೆ ಅಂತ ನಾನು ಗ್ರಹಿಸಲೇ ಇಲ್ಲ. ನನ್ನ ಹತ್ತಿರ ಬಂದ ಯಾರಿಗೂ ಆಯಾಸ ಎಂಬುದೇ ಇಲ್ಲ. ಎಂತೆಂತ ದನಕರುಗಳು ನನ್ನ ಹತ್ತಿರ ಬರ್ತದೆ, ಹಾಯುವ ತುಳಿಯುವ ದನಗಳೆಲ್ಲ ನನ್ನ ಹತ್ತಿರ ಬಂದರು ಸುಮ್ಮನೆ ಹುಲ್ಲು ಮೇಯ್ತಾ ಇರ್ತದೆ. ಅದೇ ದನಗಳೇ ಬರ್ಬೇಕು ಬಿಟ್ಟರೆ ಮನುಷ್ಯರು ಬರುವುದಿಲ್ಲ ಅಂತ. ಹಾಲು ಕೊಡದೆ ಇದ್ದ ದನಗಳು ನಾನು ಮುಟ್ಟಿದ್ರೆ ಸಾಕು, ಹಾಲು ಕೊಡು ಹಾಲು ಕೊಡ್ತದೆ. ಹೌದಾ? ನೀನು ಹಾಲು ವ್ಯಾಪಾರ ಮಾಡೋದಕ್ಕೆ ಒಳ್ಳೇದು. ನಾವು ನಮ್ಮ ಮನೆ ಮನುಷ್ಯರಲ್ಲಿ ಮಾತನಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತಾ? ಎಂತ ವ್ಯಾಪಾರ ಮಾಡ್ಬೇಕಾದ್ರೆ ಎಷ್ಟು ಮಾತಾಡ್ಬೇಕು ಗೊತ್ತುಂಟು. ಹೌದಾ? ಸುಮ್ಮನಿರ. ಬೇಲಿಯೇ ಎದ್ದು ಹೊಲವನ್ನು ಮೆಂದ ಹಾಗಾಯ್ತಲ್ಲ ನಿನ್ನ ಸ್ಥಿತಿ. ಎಂತ ಬೇಲಿ ಎದ್ದಿತ್ತು? ನಂದಗೋಪನ ಸುಕುಮಾರನೇ ನಂದನ ಮಗ. ಧರ್ಮವನ್ನು ಉಳಿಸಬೇಕಾದ್ದು ನಿನ್ನ ಕರ್ತವ್ಯ. ರಾಜರ ಮಗ ಅಲ್ವೋ? ರಾಜನ ಮಕ್ಕಳು ಹೀಗೆ ಮಾಡುದಾ? ಹೇಗೆ ಮಾಡುದು? ಓಣಿ ಓಣಿ ತಿರುಗುದು, ಕೇರಿ ಕೇರಿ ತಿರುಗುದು, ಹೆಣ್ಣು ಮಕ್ಕಳನ್ನು ತಡೆಯುವುದು, ಬಾಯಿಗೆ ಬಂದ ಹಾಗೆ ಮಾತನಾಡುದು, ಮನಸ್ಸಿಗೆ ಬಂದ ಹಾಗೆ ವ್ಯವಹರಿಸುವುದು, ಅವರನ್ನು ದುಃಖಿಸುವ ಹಾಗೆ ಮಾಡುದು, ಅವರ ಬೇಡದ ಕೀಟಲೆ ಕೊಡುದು. ಇಲ್ಲಪ್ಪ, ನನ್ನ ಜೊತೆಗೆ ಬಂದ ಯಾವ ಹೆಣ್ಣು ಮಕ್ಕಳು ಬೇಸರ ಪಟ್ಟದ್ದೇ ಇಲ್ಲ. ಯಾರು ಕೀಟಲಾಯಿತು ಅಂತ ಹೇಳಲೇ ಇಲ್ಲ. ಮತ್ತೆ ನನ್ನನ್ನು ತಡೆದು ಇಷ್ಟು ಮಾತನಾಡುದು ಯಾಕೆ? ಈ ರೀತಿ ಛೇಡಿಸುದು ಯಾಕೆ? ಅಲ್ಲ, ನಿನಗೆ ಮಾತ್ರ ಹಾಗನ್ನಿಸುವುದು ಅಂತ. ಅಂದ್ರೆ ಏನು ಹರಕೆ ಉಂಟ ನಿನ್ನ? ಅಯ್ಯೋ, ಏನು ಮಾಡುವ ಹೇಳಿ ಚಂದ್ರಾವಳಿ. ನಾನು ನನಗಾಗಿ ಇಷ್ಟು ಮಾಡ್ತಾ ಇರುವುದಲ್ಲ, ಮತ್ತೆ ನಾನೊಂದು ಪ್ರತಿಜ್ಞೆ ಮಾಡಿದ್ದೇನೆ. ಯಾವ? ಒಂದು ಪಂಥ ಉಂಟು ನನ್ನದು. ಏನದು? ಈಗ ಯೋಚನೆ ಮಾಡು. ನಾನು ರಾಜನ ಮಗ ಆದ ಮೇಲೆ ಆಡಿದ ಮಾತು ನಾನು ಉಳಿಸಿಕೊಳ್ಳಬೇಕಾ ಬೇಡವಾ? ಹೌದು. ಅದು ಹೇಗೆ ಗೊತ್ತಾ ನನ್ನ ಪಂಥ? ಹೇಗೆ? ನಾನು ಈ ಸಣ್ಣ ಹುಡುಗರ ಹತ್ರ ಎಲ್ಲ ಪಂಥ ಮಾಡಿದ್ದು ಏನು? ನನ್ನ ಕಣ್ಣಿಗೆ ಕಾಣುವ ಯಾವಳೇ ಒಬ್ಬಳು ಹುಡುಗಿಯಾಗಿರ್ಲಿ, ಅವರನ್ನು ಸೇರಿಯೇ ಸೇರುತ್ತೇನೆ ಅಂತ ಅದು ಪ್ರತಿಜ್ಞೆ ಉಂಟು ನನ್ನ. ಬಾಯಲ್ಲಿ ನೀರು ಉಳಿಸ್ಕೋ. ನಿನ್ನ ಸೆರೆ ಉಂಟಲ್ಲ, ನನ್ನ ಬಟ್ಟೆ ಕೊಳಕಾಗಿದೆ ಆ ಸೆರೆಗಳು. ಈಗ ಒಂದು ವೇಳೆ ಕಣ್ಣಿಗೆ ಕಂಡ ಹೆಣ್ಣು ಮಕ್ಕಳನ್ನೆಲ್ಲರೂ ನನ್ನ ವಶವಾಗಿದ್ದಾರೆ, ವಶವಾಗದೇ ಇರುವವಳು ನೀನೊಬ್ಬಳು ಮಾತ್ರ, ನೀನೇ ದೂರ ಉಳಿದೆ ಅಂತ ಆದ್ರೆ ಮತ್ತೆ ಆ ಹುಡುಗರೆಲ್ಲ ನನಗೆ ತಮಾಷೆ ಮಾಡ್ತಾರೆ. ಅವ ಈಗಲೇ ನಗಾಡ್ತಾನೆ. ನೋಡು, ದಾರಿಯಲ್ಲಿ ಯಾವುದೇ ಒಂದು ಹೆಣ್ಣು ಸಿಕ್ಕಿದ್ರೆ ಒಬ್ಬಳನ್ನು ಬಿಡುದಿಲ್ಲ. ಕಣ್ಣಿಗೆ ಕಂಡ ಅವಳು ನನ್ನ ವಶವಾಗಬೇಕು, ನನ್ನ ವಶವಾಗಬೇಕು ಅಂತ ಆಡ್ತೀಯಲ್ಲ. ಕಣ್ಣಿಗೆ ಕಂಡ ಹೆಣ್ಣು ಮಕ್ಕಳ ಬಿಡುದಿಲ್ಲ. ಹಾಗಾದ್ರೆ ಮನೆಯಲ್ಲಿ ನೀನು ಅಮ್ಮನನ್ನು ಕಾಣ್ಲಿಲ್ವಾ? ಅವಳು ಹೆಣ್ಣಲ್ವಾ? ಅವಳನ್ನ ಯಾಕೆ ಬಿಟ್ಟಿಯಾ? ಜೋರಿದ್ಯಾ ನೀನು? ಈಗ ಅಮ್ಮ ಹೆಣ್ಣು ಅಲ್ವ? ಹೌದು. ಕಣ್ಣಿಗೆ ಕಂಡ ಹೆಣ್ಣು ಮಕ್ಕಳನ್ನೆಲ್ಲರನ್ನು ಸೇರುತ್ತೇನಂತ ಹೇಳಿದ್ರೆ ಅಮ್ಮನನ್ನು ಬಿಟ್ಟದ್ದು ಯಾಕೆ? ಯಾಕೆ ನಗಾಡು ಅಂತ ಹೇಳಿದ್ದಲ್ಲ, ಯಾಕೆ ಅಂತ ಹೇಳಿ. ಚಂದ್ರಾವಳಿ, ನನ್ನಮ್ಮ ಹೆಣ್ಣಲ್ಲ, ನನ್ನಮ್ಮ ಹೆಂಗಸು. ನಾನು ಹೆಣ್ಣು ಮಕ್ಕಳನ್ನು ಮಾತ್ರ ಸೇರುತ್ತೇನೆ ಹೇಳಿದೆ, ಹೆಂಗಸರನ್ನು ಸೇರುತ್ತೇನೆ ಅಂತ ಹೇಳಿ. ಹೌದಾ? ಹೌದು. ನಾನು ಕೂಡ ಹಾಗೆ. ಎಂತ? ದಾರಿಯಲ್ಲಿ ಯಾವುದೇ ಒಂದು ಗಂಡು ಬರ್ಲಿಕ್ಕಿಲ್ಲ, ಅವನನ್ನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡ್ತೀನಿ? ಅವನ ಹಲ್ಲು ಉದುರಿಸ್ತೇನೆ. ಕಂಡ ಗಂಡು ಮಕ್ಕಳಿಗೆ ಹೊಡಿದ್ದೇನೆ, ಶಪಥ ಮಾಡಿದ್ದೇನೆ. ಹೌದಾ? ಗಂಡು ಮಕ್ಕಳು ಬರ್ಲಿಕ್ಕಿಲ್ಲ, ಹಲ್ಲು ಅಂತ ಹೊಡಿತೀಯ? ಹೊಡಿದ್ದೇನೆ, ಬಡಿದ್ದೇನೆ. ಎಲ್ಲ ಗಂಡುಗಳಿಗೆ ಹೊಡೆದಿದ್ದ? ಎಲ್ಲರಿಗೂ ಹೊಡೆದಿದ್ದೇನೆ, ಯಾರನ್ನು ಬಿಟ್ಟಿಲ್ಲ. ನಿನ್ನ ಅಪ್ಪನಿಗೆ ಹೊಡೆದಿದ್ಯಾ? ಪಟ ಪಟ. ನಿನ್ನ ಅಪ್ಪನಿಗೆ ಹೊಡೆದಿದ್ಯಾ? ನಿನ್ನ ಅಪ್ಪ ಗಂಡಲ್ವೇನೆ? ನನ್ನಪ್ಪ ಗಂಡಲ್ಲ. ನಿನ್ನಪ್ಪ ಗಂಡೇ ಅಲ್ಲದಿದ್ರೆ ನೀನು ಹೇಗೆ ಹುಟ್ಟಿದೆ? ನನ್ನಪ್ಪ ಗಂಡಸು. ನಿನ್ನಮ್ಮ ಹೇಗೆ ಹೆಣ್ಣಲ್ಲ ಹೆಂಗಸು, ನನ್ನಪ್ಪನ ಹಾಗೆ ಗಂಡಲ್ಲ ಗಂಡಸು. ಅವ ಗಂಡಾಗದೆ ಹೇಗೆ ಗಂಡು ಸಾಧನ? ನನ್ನಮ್ಮ ಹೆಣ್ಣಾದ್ರದೇ ಹೆಂಗು ಸಾಧನ. ನನ್ನಪ್ಪ ಗಂಡಲ್ಲ, ಗಂಡ ಆದ್ದರಿಂದ ಗಂಡ ಸಾಧದು. ನೋಡು, ನಿನಗೆ ಯಾಕೆ ಹೀಗೆ ಅಂತ ಗೊತ್ತಾಯ್ತು. ಯಾರಲ್ಲಿ ಮಾತಾಡಿದ ಹಾಗೆ ಚಂದ್ರಾವಳಿ ಅಂತ ಗ್ರಹಿಸಬೇಡ. ಅಯ್ಯೋ, ನನ್ನಮ್ಮ ಹೇಳಿದ ಹರಕೆಗಾಗಿ ನೀನು ಇಷ್ಟು ಮಾಡ್ತಾ ಇರೋದು. ಏನ್ ಹರಕೆ? ನಮ್ಮ ಹರಕೆ ಪೂರೈಸಿಕೊಂಡು. ಏನ್ ಹರಕೆ ಅಂದ್ರೆ ಎಂತ ಗೊತ್ತ? ನಾನು ನನಗಾಗಿ ಅಲ್ಲ, ನಿನ್ನಮ್ಮ ಹೇಳಿದ ಹರಕೆ ಏನು? ನಿನ್ನಮ್ಮನಿಗೆ ಮದುವೆಯಾಗಿ ಬಹುಕಾಲ ಮಕ್ಕಳೇ ಇರ್ಲಿಲ್ಲಂತೆ. ಮಕ್ಕಳಿಲ್ಲ ಅಂತ ಅವರು ಬಳಲಿಕೆಯಿಂದ ಒಂದು ಹರಕೆ ಹೇಳಿಕೊಂಡ್ರಂತೆ. ನನಗೆ ಎಲ್ಲಿಯಾದ್ರೂ ಮಕ್ಕಳು ಹುಟ್ಟಿದ್ರೆ, ಅದರಲ್ಲಿಯೂ ಹೆಣ್ಣು ಮಕ್ಕಳೇ ಹುಟ್ಟಿದ್ರೆ, ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕೃಷ್ಣನಿಗೆ ಕೊಟ್ಟು ಬಿಡ್ತೇನೆ ಅಂತ ನಿನ್ನ ಅಮ್ಮ ಹೇಳಿದ ಹರಕೆ. ಹಾಗೆ ಹರಕೆ ಹೇಳಿದ್ದೆ ತಡ ತಕ ಪಟ 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 ಅಂತ 7 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರು. ಸುಮ್ಮನಿರ ನೀನು. 6 ಜನ ನನ್ನ ಜೊತೆ ಇದ್ದಾರೆ, ಉಳಿದದ್ದು ನೀನೊಬ್ಬರು ಮಾತ್ರ. ಸುಮ್ಮನಿರ. ಕೇಳುವರಿದ್ರೆ ಏನು ಹೇಳ್ತೀಯ? ಹರಕೆ ಬಾಕಿ ಆಗ್ತದೆ. ಯಾರು ಹರಕೆ ಹೊತ್ತದ್ದು? ಯಾರು? ನಿನ್ನಮ್ಮ. ಏನಂತ? ಕೃಷ್ಣನಿಗೆ ಕೊಡ್ತೇನೆ ಅಂತ. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಕೃಷ್ಣನಿಗೆ ಕೊಡ್ತೇನೆ ಅಂತ ಹರಕೆ ಹೊತ್ತದ್ದು. ಹೌದು. ಈಗ ಮೊದಲು ಹುಟ್ಟಿದ್ಯಾರು? ನೀನ? ಮೊದಲು ಹುಟ್ಟಿದ ನಿನ್ನ ಅಮ್ಮನಿಗೆ ಮಕ್ಕಳು ಹುಟ್ಟಿದ್ದು. ನೀನ? ನನಗಿಂತ ವರ್ಷ ನಿನಗೆ ಹೆಚ್ಚಲ್ವಾ? ನಾನೇ ದೊಡ್ಡವಳು. ನೀನೇ ದೊಡ್ಡ. ನಾನೇ ಮೊದಲು ಹುಟ್ಟಿದ್ದಾದ್ದರಿಂದ ಮತ್ತೆ ನಿನಗೆ ಕೊಡ್ತೇನೆ ಅಂತ ಹೇಗೆ ಹರಕೆ ಹೊರುದಾ? ನೀನು ಹುಟ್ಟಲೇ ಇಲ್ಲ, ಆಗ ಸುಳ್ಳು ಹೇಳ್ತೀಯ ನೀನು. ಹಾಗಲ್ಲ. ಮತ್ತೆ
ಹರಿಕೆಯಲ್ಲಿ ಸ್ವಲ್ಪ ಮಾರ್ಪಾಡು. ಯಾವುದು? ಮುಂದೆ ಹುಟ್ಟಲಿರುವ ಕೃಷ್ಣನಿಗೆ ಕೊಡ್ತೇನೆ ಅಂತ ಹೇಳಿ. ಹರಕೆ ಹೊತ್ತು ಪೂರೈಸ್ಲಿಕ್ಕೆ ಆಗಿದ್ರೆ ಮತ್ತೆ ಅದು ಹರಿಕೆ ಬೇಕಾದ ಬೇರೆ ಕ್ರಮ ಉಂಟು. ನೋಡು, ಎಲ್ಲರಲ್ಲಿ ಮಾತಾಡಿದಾಗ ಈ ಚಂದ್ರಾವಳಿ ಅಲ್ಲ ಎಂತದ್ದು. ಒಮ್ಮೆ ನನ್ನನ್ನು ಸರಿಯಾಗಿ ನೋಡು. ನೋಡ್ತಾ ಇದ್ದೇನೆ. ಇದೇನ ಎಲ್ಲಿ ನೋಡಿದ್ರು ನೋಡುವ ಹಾಗೆ ಉಂಟು. ಇದೇನ ಇದು? ಸುಳ್ಳಲ್ಲಿ ಎಷ್ಟಾಯ್ತು? ಮುಟ್ಬೇಡ. ಚಿನ್ನ ಮತ್ತೆ ನೀವು ಮುಟ್ಟಿದ್ರೆ ಕಲ್ಲಾಗ್ಬೇಕು, ಕಲ್ಲಾಗ್ತದೆ ಚಿನ್ನ. ಕಲ್ಲು ಮುಟ್ಟಿದ್ರೆ ಚಿನ್ನ ಆಗುತ್ತೆ. ಅದು ನನಗೆ ಹೀಗಾಗುದು. ಎಂತದದು? ಇದು ತಾಳಿ. ತಾಳಿ. ತಾಳಿ ಇದರ ಅರ್ಥ ಏನು? ಮಾಂಗಲ್ಯ. ಇದು ಮದುವೆಯಾದವರ ಕೊರಳಲ್ಲಿ ಇರುವುದು, ಮದುವೆಯಾದ ಹೆಂಗಸರ ಕೊರಳಲ್ಲಿ ಇರ್ತದೆ. ಆಯ್ತಪ್ಪ. ನೋಡುವ ನೀವು ಸ್ವಲ್ಪ ತಾಳಿ, ಇವರಿಗೆ ವ್ಯವಸ್ಥೆ ಆಗಿದೆ. ನೋಡುವ ಗಂಡು ಮಕ್ಕಳು ನೀವು ಸ್ವಲ್ಪ ತಾಳಿ, ಇವರಿಗೆ ವ್ಯವಸ್ಥೆ ಆಗಿದೆ. ನೋಡುವ ಗಂಡು ಮಕ್ಕಳು ನೀವು ಸ್ವಲ್ಪ ತಾಳಿ, ಇವರಿಗೆ ವ್ಯವಸ್ಥೆ ಆಗಿದೆ ಅಂತ. ಸ್ವಲ್ಪ ತಾಳಿ ಅವರು ನೋಡಿದ ಮೇಲೆ ಬೇಕಾದ್ರೆ ನೋಡಿ. ಯಾರು ಹೇಳಿದ್ದು? ಹಾಗಲ್ಲ, ಇದು ಹೀಗೆ ತಾಳಿ ಮದುವೆ ಆದವರ ಕೊಳ್ಳಲಿ ಇರ್ತದೆ. ನಿಮ್ಮ ಅಪೇಕ್ಷೆಗಳನ್ನು ಅದು ಬಿಟ್ಟುಕೊಳ್ಳಿ, ನಿಮ್ಮ ಅಪೇಕ್ಷೆಗಳನ್ನು ತಾಳಿಕೊಳ್ಳಿ ಅಂತ ನಿಮ್ಮ ಎದೆಗೆ ತಾಳಿ ಹಾಕುದಲ್ಲ. ನೀವು ಇರುವುದು ನಿಮ್ಮ ಕುತ್ತಿಗೆಲಾದ್ರೂ ಗಂಡು ಮಕ್ಕಳ ಮೇಲೆ ಅಪವಾದ ಹಾಕಿದಿರಲ್ವ? ನಿಜವಾದ ತಾಳಿ ಅಂತ ಹೇಳಿದ್ರೆ ಹಾಗೆ ಕಟ್ಟಿಕೊಂಡವ ಎಂತವನಿದ್ದರೂ ಮತ್ತೆ ನಿಮ್ಮ ಅಪೇಕ್ಷೆಗಳನ್ನು ಹೊರಗಾಕಬೇಡಿ, ನಿಮ್ಮ ಎದೆಯೊಳಗಡೆ ತಾಳಿಕೊಳ್ಳಿ ಎನ್ನುವ ಅರ್ಥದಲ್ಲಿ ಹೆಂಗಸರಿಗೆ ತಾಳಿ ಇರುವುದು. ಹೌದು, ನೀವು ಗಂಡು ಮಕ್ಕಳ ಮೇಲೆಲ್ಲ ಹಾಕಬೇಡಿ. ಅಲ್ಲದೆ ಹೆಂಗಸರಿಗೆ ತಾಳಿ ಉಂಟು ಯಾಕೆ? ಅವರಿಗೆ ಒಂದು ಖರೀದಿ ಉಂಟು, ಅದರೊಳಗೆ ವ್ಯವಹರಿಸಬೇಕೆನ್ನುವ ಏನಪ್ಪ ತಾಳಿ ಇದ್ರೆ ಏನಪ್ಪ? ಈ ತಾಳಿಯನ್ನು ನೀನು ಮನೆಯಲ್ಲಿ ಯಾರ ಕೊಳ್ಳಲ್ಲಿ ನೋಡಿದ್ದೀಯಾ? ಮನೆಯಲ್ಲಿ ಯಾರಪ್ಪ? ಮನೆಯಲ್ಲಿ ಅಮ್ಮನ ಕುತ್ತಿಗೆ ನೋಡಿದ್ದೆ. ಅಮ್ಮನ ಕುತ್ತಿಗೆ ನೋಡಿದ್ದೆ. ಸಿಕ್ಕಿಬಿದ್ದ. ನಾನು ಅಮ್ಮನ ತೊಡೆಯ ಮೇಲೆ ಮಲಗಿ ನಾನು ಹಾಲು ಕುಡಿತಾ ಇರುವಾಗ ಆ ಕರಿಮಣಿ ಹಿಡ್ಕೊಂಡೆ ಹಾಲು ಕುಡಿತಾ ಇದ್ದೆ. ಹೌದಾ? ಅಮ್ಮನ ಕೊಳ್ಳಲ್ಲಿ ನೋಡಿದ್ದೆ. ಈಗ ನನ್ನ ಕೊಳ್ಳಲ್ಲಿ ನೋಡ್ತಾ ಇದ್ದೀಯ. ಅಂದ್ರೆ ನಾನು ನಿನ್ನ ಅಮ್ಮನ ಹಾಗೆ ಮಾತಾಡ್ತಾನೆ. ನನ್ನಲ್ಲಿ ಅಪ್ಪನಾಗೆ, ನಾನು ನಿನ್ನ ಅಪ್ಪನಾಗೆ. ಕಷ್ಟ ಆಯ್ತು. ಈಗ ಕರಿಮಣಿ ನಿನ್ನ ಕುತ್ತಿಗೆಯಲ್ಲಿ ಉಂಟು, ನನ್ನ ಅಮ್ಮನ ಕುತ್ತಿಗೆಯಲ್ಲೂ ಉಂಟು. ನೀನು ನನ್ನ ಅಮ್ಮನ ಹಾಗೆ. ಚಂದ್ರಾವಳಿ, ನಮ್ಮ ಅಪ್ಪನ ಕುತ್ತಿಗೆಯಲ್ಲಿ ಕರಿಮಣಿ ಇಲ್ಲ. ಇಲ್ಲಿವರೆಗೂ ಗಂಡಸರು ಕೊಳ್ಳಲ್ಲಿ ಕರಿಮಣಿ ಬರಲಿಲ್ಲ. ಹೌದಲ್ಲ? ಹೌದು. ಅಪ್ಪನ ಕುತ್ತಿಗೆಯಲ್ಲೂ ಕರಿಮಣಿ ಇಲ್ಲ. ಇಲ್ಲ. ನನ್ನ ಕುತ್ತಿಗೆಯಲ್ಲೂ ಕರಿಮಣಿ ಇಲ್ಲ. ಅಮ್ಮನ ಕುತ್ತಿಗೆಯಲ್ಲೂ ಕರಿಮಣಿ ಉಂಟು, ನಿನ್ನ ಕುತ್ತಿಗೆಯಲ್ಲೂ ಕರಿಮಣಿ ಉಂಟು. ನೀನು ನನ್ನ ಅಮ್ಮನ ಹಾಗೆ, ನಾನು ನನ್ನ ಅಪ್ಪನ ಹಾಗೆ. ಸುಮ್ಮನೆ ಏನು ಅಪ್ಪ ಮಾತಾಡುದ ನಾವು? ನಿನಗೆ ಮನಸ್ಸುಂಟ ಅಪ್ಪ ನೋಡು, ಎಲ್ಲ ಹೆಣ್ಣು ಮಕ್ಕಳಲ್ಲಿ ಮಾತನಾಡಿದಾಗೆ ನಾನಲ್ಲ ಅಂತ ಯಾಕೆ ಹೇಳಿದ್ದು? ಎಂತದಕ್ಕೆ? ನಿನ್ಗೆ ಸಂಬಂಧದ ಅನುಬಂಧ ಉಂಟ ನಿನಗೆ? ಸಂಬಂಧ ಎಂತ ಸಂಬಂಧ? ಅಪ್ಪನ ಅಣ್ಣ ಏನಾಗ್ಬೇಕು? ಅಪ್ಪನ ಅಣ್ಣ ದೊಡ್ಡಪ್ಪ. ಅಪ್ಪನ ತಮ್ಮ ಏನಾಗ್ಬೇಕು? ಚಿಕ್ಕಪ್ಪ. ಅಮ್ಮನ ಅಕ್ಕ ಏನಾಗ್ಬೇಕು? ದೊಡ್ಡಮ್ಮ. ಅಮ್ಮನ ತಂಗಿ ಏನಾಗ್ಬೇಕು? ಚಿಕ್ಕಮ್ಮ. ಅದೇ ನಿನ್ನ ಹೆಂಡತಿಯ ತಂಗಿ. ಸರಿ ಕೇಳು, ನಿನ್ನ ಹೆಂಡತಿಯ ತಂಗಿ ನಿನಗೆ ಏನಾಗ್ಬೇಕಾ? ಚಿಕ್ಕ ಹೆಂಡತಿ ಅಲ್ವಾ? ಅಪ್ಪನ ತಮ್ಮ ಚಿಕ್ಕಪ್ಪ, ಅಮ್ಮನ ತಂಗಿ ಚಿಕ್ಕಮ್ಮ, ಹೆಂಡತಿ ತಂಗಿ ಚಿಕ್ಕ ಹೆಂಡತಿ. ಹೌದಾ? ಮತ್ತೆ ಒಳ್ಳೇದು. ಒಂದು 4-5 ಜನ ಆಗ್ಲಿ, ಹೊಸ ಸಂಬಂಧ. ಅದೇ ಹೆಂಡತಿಗೆ 4-6 ಜನ ತಂಗಿಯರಿದ್ರೆ ನಿನ್ಗೆ ಏನಾಗ್ಬೇಕಾ? ಚಿಕ್ಕ 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 ಹೆಂಡತಿ ಅಂದಿರು. ನಿನ್ನಂತ ಭಾವ ಮನೆಗೆ ಸೇರಿದ್ರೆ ಮನೆ ತುಂಬ ಹರಿಣಲೋಚನೆ ನಿನ್ನ ರೂಪು ಯೌವನಕ್ಕಿಷ್ಟು ಗರ್ವ ಬೇಕು. ಬಾಲೆ ಬಾರೆ 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 ಸ್ಮರಗೆ ಸಿಕ್ಕಿದೆ ಎನ್ನ ಬರಿದೆ ಬದಲಿಸಬೇಡ ಬಾಲೆ ಬಳಲಿಸಬೇಡ ಬಾರೆ ಬಾರೆ ನನ್ನ ಅತ್ತೆಯ ಮಗಳೇ, ನನಗೆ ನಿನ್ನ ಮೇಲೆ ಮೊದಲೇ ಮನಸ್ಸಾಗಿತ್ತು. ನಿನ್ನಲ್ಲಿ ಇಷ್ಟು ಛೇಡಿಸಿದ್ದು. ಹೌದಾ? ಹೌದು. ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಗೊತ್ತಾ? ಎಷ್ಟು ಪ್ರೀತಿಯೋ? ಇಷ್ಟಲ್ಲ 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 ಅಷ್ಟಲ್ಲ ಇಷ್ಟು ಅಷ್ಟು ಇಷ್ಟು. ನಿನಗೆ ಸೊಪ್ಪಿನ ಮಂಗಳ ಅರ್ಥ ಮಾಡಬೇಕು. ಇನ್ನೆಲ್ಲಿಯಾದ್ರೂ ಚಂದ್ರಾವಳಿ ಅಂತ ಹೇಳಿದ್ರೆ ಚಂದ್ರಾವಳಿ ಸಮಾಧಾನ ಆಯ್ತಾ? ಹೊಡೆದಾಯ್ತಲ್ಲ? ಹೌದು. ಚಂದ್ರಾವಳಿ ಅಂತ ಹೇಳಬೇಕು. ಚಂದ್ರಾವಳಿ ಇದ್ದಲ್ಲಿ ಬರ್ಬೇಕು. ನಿನ್ನ ಮುಖಕ್ಕೆ ಮಂಗಳ ಮಾತಾಡೋಣ. ಮಾರಪಿತ ಮನದೊಳಗೆ ಗ್ರಹಿಸಿದ
ಮಾರಪಿತ ಮನದೊಳಗೆ ಗ್ರಹಿಸಿದ ಮೀರಿದರೆ ಅಪಕೀರ್ತಿ ಬರುವುದು, ಮೀರಿದರೆ ಅಪಕೀರ್ತಿ ಬರುವುದು. ಧಾರಿಣಿಯೊಳ್ ಅತಿ ಮೂರ್ಖ ಈಕೆಯ ಗಂಡ ಕೇಳಿದರೆ, ಅತಿ ಮೂರ್ಖನಿಕೆಯ ಗಂಡ ಕೇಳಿದರೆ, ಸೇರಗೊಡ ಎನ್ನಿಂದ ಘನ ಸಂಸಾರ ಕೆಡುವುದೆನ್ನುತ್ತಾ, ಸೇರಗೊಡ ಎನ್ನಿಂದ ಘನ ಸಂಸಾರ ಕೆಡುವುದೆನ್ನುತ್ತ ಮೆಲ್ಲನೆ ಜಾರಿ, ಮೆಲ್ಲನೆ ಜಾರಿ ಓಡಿದ. ಚಂದ್ರಾವಳಿಯ ಅಹಂಕಾರ ಎಷ್ಟರ ಮಟ್ಟಿಗಿದೆ ಎನ್ನುವುದು ಅರಿವಾಯಿತು. ನಾನೇ ಹತ್ತಿರ ಬಂದಾಗ ಯಾವ ಹೆಣ್ಣು ಮಕ್ಕಳಾದ್ರೂ ಬೇಡ ಅಂತ ಹೇಳಿದ್ದಿಲ್ಲ. ಆಗುವುದಕ್ಕೆ ಅಪವಾದವಿದೆ. ಕೃಷ್ಣ ಹಾಲು ಬೆಣ್ಣೆ ಮೊಸರುಗಳನ್ನು ಕತ್ತು ತಿನ್ನುತ್ತಾನೆ ಎನ್ನುವ ಹಾಗೆ. ಯಾವ ಗೋಪಿಕಾಂಗನೆಯರು ನಮ್ಮ ಅಮ್ಮನಲ್ಲಿ ಬಂದು ದೂರು ಕೊಟ್ಟರೋ ಅದೇ ಗೋಪಿಕೆಯರ ಮನೆಗೆ ನಾನು ಹೋಗಿ ಕದಿಯದೇ ಇರುತ್ತಿದ್ದರೆ ಅವರೇ ಚಡಪಡಿಸುತ್ತಿದ್ದರು. ಅಯ್ಯೋ, ನಮ್ಮ ಮನೆಗೆ ಕೃಷ್ಣ ಬರಲಿಲ್ಲ, ನಮ್ಮ ಮನೆಗೆ ಕೃಷ್ಣ ಬರಲಿಲ್ಲ ಎನ್ನುವ ಹಾಗೆ. ಹಾಗಾದ್ರೆ ನನ್ನನ್ನೆಲ್ಲರೂ ಬೇಕು ಬೇಕು ಅಂತ ಬಯಸುತ್ತಿದ್ದಾರೆ ಹೊರತು ಯಾರು ಬೇಡ ಬೇಡ ಅಂತ ದೂರ ತಳ್ಳುತ್ತಾ ಇಲ್ಲ. ಹಾಗಾದ್ರೆ ಇವಳು ನನ್ನನ್ನು ದೂರ ಮಾಡುತ್ತಿದ್ದಾಳಂದ್ರೆ ಏನರ್ಥ? ಇವಳಲ್ಲಿದ್ದಂತ ಅಹಂಕಾರ ಇನ್ನೂ ನಾಶವಾಗಿಲ್ಲ. ಮಾತ್ರವೇ ಅಲ್ಲ, ಇವಳ ಗಂಡನೊಬ್ಬ ಇದ್ದಾನೆ ಅತಿ ಮೂರ್ಖ. ಇಲ್ಲಿಯೇ ಇವಳನ್ನು ಕೆಡಿಸಿದೆ ಅಂತಾದ್ರೆ ಇವಳ ಸಂಸಾರ ಹಾಳಾದೀತು. ಸರಿ, ಹಾಗಾದ್ರೆ ಹೊತ್ತನ್ನು ಸಾಧಿಸಿ ಅವರಿಗೆ ಸರಿಯಾದಂತಹ ರೀತಿಯಲ್ಲಿ ಬುದ್ಧಿಯನ್ನು ಕಲಿಸಿ, ಮಾತ್ರವೇ ಅಲ್ಲ ಇವಳನ್ನು ಸರಿಯಾದ ರೀತಿಯಲ್ಲಿ ಮನ ಪರಿವರ್ತನೆ ಮಾಡಿ ಆ ಬಳಿಕ ಅವಳನ್ನು ಸೇರಬೇಕಾಗಿದೆ. ಈಗ ಈ ಹುಡುಗರಿಗೆ ಯಾರಿಗೂ ಗೊತ್ತಾಗಬಾರದು, ಎಲ್ಲ ಕಣ್ಣು ಮುಚ್ಚಿಕೊಳ್ಬೇಕು. ಯಾಕೆ? ನನಗೆ ಇಲ್ಲಿಂದ ಓಡ್ಲಿಕ್ಕೆ ವೇಷವಧರಿಸಿದನು, ವೇಷವಧರಿಸಿದನು. ಬಾಚುತ ತಲೆಯನ್ನು ಮೋದದಿಂದ ನಿರಿದೊಟ್ಟನು ಸೀರೆಯನು, ಬಾಚುತ ತಲೆಯನ್ನು, ಬಾಚುತ ತಲೆಯನ್ನು ಮೋದದಿಂದ ನಿರಿದೊಟ್ಟನು ಸೀರೆಯನು, ಮೋದದಿಂದ ನಿರಿದೊಟ್ಟನು ಸೀರೆಯನು, ನಿರಿದೊಟ್ಟನು ಸೀರೆಯನು, ತೊಟ್ಟನು ರವಕೆಯನು. ಭೇದವಿಲ್ಲದ ಭರಣವ ಧರಿಸಿದನು, ಭೇದವಿಲ್ಲದ ಭರಣವ, ಭೇದವಿಲ್ಲದ ಭರಣವ ಧರಿಸಿದನು. ಮುಡಿದನು ಸುಮಗಳನು, ಮುಡಿದನು ಸುಮಗಳನು, ಮುಡಿದನು ಸುಮಗಳನು, ಮುಡಿದನು ಸುಮಗಳನು. ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮವ ಇಟ್ಟನು, ಸಾಧು ಮುಖ್ಯ ಪರಿಮಳಗಳ ಪೂಸಿ, ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮವ ಇಟ್ಟನು, ಕುಂಕುಮವ ಇಟ್ಟನು, ಕುಂಕುಮವ ಇಟ್ಟನು. ರಾಧೆಯಂತೆ ತಾವೇಶವ ಧರಿಸಿದನು,
ಸುಮಗಳನು ಭೇದವಿಲ್ಲದ ಭರಣವ ಧರಿಸಿದನು ಮುಡಿದನು ಸುಮಗಳನು ಮುಡಿದನು ಸುಮಗಳನು ಮುಡಿದನು ಸುಮಗಳನು ಸಾಧುಮ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮವ ಇಟ್ಟನು ಸಾಧು ಮುಖ್ಯ ಪರಿಮಳಗಳ ಪೂಸಿ ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮವ ಇಟ್ಟನು ಕುಂಕುಮವ ಇಟ್ಟನು ಕುಂಕುಮವ ಇಟ್ಟನು ರಾಧೆಯಂತೆ ತಾವೇಶವ ಧರಿಸಿದನು ಬಾಚುತ ತಲೆಯನ್ನು ಮೋದದಿಂದ ನಿರಿದುಟ್ಟನು ಸೀರೆಯನು ಮೋದದಿಂದ ನಿರಿದುಟ್ಟನು ಸೀರೆಯನು ರಾಧೆಯಂತೆ ತಾವೇಶವ ಧರಿಸಿದನು ಬಾಚುತ ತಲೆಯನ್ನು ಬಾಚುತ ತಲೆಯನ್ನು ಮೋದದಿಂದ ನಿರಿದುಟ್ಟನು ಸೀರೆಯನು ಸ್ವಾಮಿ ನಮಸ್ಕಾರ. ನಮಸ್ಕಾರ. ನೀವೇನು ಬಿಟ್ಟಕೊಂಡು ಬಿಟ್ಟ ಹಾಗೆ ನೋಡುವುದು? ನೋಡು ಹಾಗೆ ಉಂಟು. ಅಲ್ಲ ಪರಿಚಯ ಆಯ್ತಾ? ಪರಿಚಯ ಏನಾಗಿದೆ ಆಯ್ತಾ? ಅಯ್ಯಪ್ಪ, ಯಾರು ಹೇಳಿ ನೋಡೋಣ? ನಾವು ದಿವಸ ನೋಡುವ ರಾಧಮ್ಮ ಅಲ್ವಾ? ಯಾರು? ರಾಧಮ್ಮ, ರಾಧೆ. ಅಬ್ಬ, ಈಗ ಉಸಿರು ಬಿಡುವ ಅಂತ ಆಯ್ತು. ಯಾಕೆ ಯಾಕೆ ಹೇಳಿ? ಇಷ್ಟೊತ್ತು ಏನು ಯಾಕೆ ಏನಾಯ್ತು? ಅಲ್ಲ, ಒಂದು ಗೊಂದಲ ಇತ್ತು ಅಂತ. ಏನ್ ಗೊಂದಲ? ಅಂದ್ರೆ ಗೊತ್ತಾಗ್ತದೋ ಇಲ್ವೋ ಅಂತ. ಅಂದ್ರೆ ರಾಧೆ ಅಲ್ಲ, ರಾಧೆಯ ಹಾಗೆ ವೇಷ ಮಾಡಿಕೊಂಡದ್ದು ನಾನು. ರಾಧೆಯಂತೆ? ರಾಧೆ ಅಲ್ಲ. ಹೌದು, ಗೊತ್ತಾಗಲಿಲ್ಲ. ವೇಷವನ್ನು ಧರಿಸಿದ್ದು ನಾನು. ಹೌದಾ? ಹೌದು. ಯಾಕೆ, ಏನು, ಯಾರು? ಇದು ಯಾರು ಅಂತ ಗೊತ್ತಾಗಿಲ್ವಾ? ಇಲ್ಲ. ಇಷ್ಟು ಹೊತ್ತು ಯಾರಲ್ಲಿ ಮಾತನಾಡ್ತಾ ಇದ್ದವರು ನೀವು? ನಾವು ಶ್ರೀಕೃಷ್ಣ ಪರಮಾತ್ಮ. ಇದು ದೇವರ ವೇಷ. ಓ, ದೇವರು ಈಗ ಹೇಗಾಗಿ ಸ್ತ್ರೀ ವೇಷ? ಅಡ್ಡಿಲ್ಲ. ಅಲ್ಲ, ಅಡ್ಡಿಲ್ಲ ಅಂತ ಹೌದು ಸ್ವಾಮಿ. ಇದು ಒಳಗೆ ಬೇರೆ ಹೊರಗೆ ಬೇರೆ. ಹೌದಾ? ಕಾಣುವಾಗ ರಾಧೆ ಅಂತ ಕಂಡ್ರು ಕೂಡ ಈ ವೇಷ ಮಾಡಿಕೊಂಡದ್ದು ಯಾಕೆ ಹೇಳಿ? ಯಾಕೆ? ಇದು ಮೋಸ ಮಾಡುವುದಕ್ಕೆ. ಅಂದ್ರೆ ವೇಷ ಮಾಡುವುದಲ್ಲ, ವೇಷಧಾರಿಗಳೆಲ್ಲ ಮೋಸಗಾರರಲ್ಲ.
ನಮಗಾಗುವಂತಹ ಮೋಸವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ಕೆಲವೊಮ್ಮೆ ವೇಷ ಮಾಡಬೇಕಾಗುತ್ತದೆ. ಯಾರ್ಯಾರಿಗೂ ಮಾಡಿಕೊಳ್ಳುವಂತಹ ವೇಷ ಅಲ್ಲ. ಆ ಚಂದ್ರಾವಳಿಗೊಂದು ಅಹಂಕಾರ ಇದೆ, ಆ ಚಂದ್ರಗೋಪನಿಗೊಂದು ಅಹಂಕಾರ ಮದ ಇದೆ. ಅದನ್ನು ಇಳಿಸಬೇಕಂತಹ ಕಾರಣಕ್ಕೆ ಬೇಕಾಗಿ ಈ ವೇಷವನ್ನು ಮಾಡಿಕೊಂಡದ್ದು. ನನ್ನ ಹೆಂಡತಿಯ ವೇಷವನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ. ಇದೇ ಸೂಕ್ತ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೆ. ಸ್ವಾಮಿ, ನನಗೊಂದು ಸ್ಪಷ್ಟವಾಗಿ ಅರ್ಥವಾಯಿತು. ಯಾವ ವೇಷ ಆದ್ರೂ ಆದೀತು, ಈ ಸ್ತ್ರೀ ವೇಷ ಒಂದಾಗ್ಲಿಕ್ಕಿಲ್ಲ ಅಂತ. ಅಂದ್ರೆ ಗಂಡು ವೇಷ ಮಾಡುದು ಬಹಳ ಸುಲಭ, ಹೆಣ್ಣು ವೇಷವೇ ಕಷ್ಟ ಆಗುವುದು. ನೋಡಿ, ಒಂದು ಹುಬ್ಬು ಆ ಕಡೆ ಈ ಕಡೆ ಆದ್ರೆ ಮತ್ತೆ ನೋಡ್ಲಿಕ್ಕೆ ಆಗುವುದಿಲ್ಲ. ಹೇಗೆ ವೇಷ ಹೇಗಾಗಿದೆ, ಒಳ್ಳೆದಾಗಿದೆ, ಆಗ್ಬಹುದಲ್ವಾ? ಆದ್ರೆ ಕಷ್ಟದಲ್ಲ. ಈ ಸೀರೆ ಉಡುವ ಕೆಲಸ ಉಂಟಲ್ಲ, ಇದೊಂದು ಆಗ್ಲಿಕ್ಕಿಲ್ಲ ಸ್ವಾಮಿ. ಯಾಕೆ ಹೇಳಿ? ನಾನು ಆ ಕಡೆ ನೆರೆಗೆ ಹಿಡಿದ್ರೆ ಈ ಕಡೆ ಜಾರಿಕೊಳ್ಳುವುದು, ಆ ಕಡೆ ನೆರೆಗೆ ಹಿಡಿದ್ರೆ ಈ ಕಡೆ ಜಾರಿಕೊಳ್ಳುವುದು. ಅದಕ್ಕೆ ಬಹುಶಃ ಹೆಣ್ಣು ಮಕ್ಕಳು ಸೀರೆ ಬೇಡ ಅಂತ ಹೇಳುವುದು. ಸುಲಭ ಆಗ್ತದಲ್ಲ ಹಾಕಿಕೊಳ್ಳುವುದಕ್ಕೆ. ಆದ್ರೂ ಒಂದು ಹೇಳ್ತೇನೆ ಸ್ವಾಮಿ, ಹೆಣ್ಣು ಮಕ್ಕಳಿಗೆ ನಿಜವಾದ ಸಂಸ್ಕಾರ ಬರಬೇಕಾ? ಪ್ರತಿಯೊಬ್ಬರೂ ಸೀರೆ ಉಡಬೇಕು. ಕೆಲವೆಲ್ಲ ಹೆಣ್ಣು ಮಕ್ಕಳಿದ್ದಾರೆ, ಕಾಲ್ ಮೇಲೆ ಕಾಲ್ ಹಾಕುವುದು, ಹೋಗುದು ನೋಡ್ಬೇಕು ನಡೆಯವರದ್ದು. ಸೀರೆ ಉಟ್ಟು ಹೋಗಿ ನೋಡೋಣ. ಯಾಕೆ ಹೇಳಿ? ನಿನ್ನ ವ್ಯಾಪ್ತಿ ಇಷ್ಟೇ, ನಿನ್ನ ಅಳತೆ ಇಷ್ಟೇ ತೋರಿಸಿಕೊಡುದು ಸೀರೆ ಸ್ವಾಮಿ, ಬೇರೆ ಉಡುಗೆ ಅಲ್ಲ. ನಿಮ್ಮಲ್ಲೊಂದು ಕಳಕಳಿಯ ವಿನಂತಿ. ಏನು? ಎಲ್ಲಿಗಾದ್ರೂ ಕಾರ್ಯಕ್ರಮಕ್ಕೆ ಹೋಗುವಾಗ ಹೆಂಡತಿಗೊಂದು ಜೋರು ಮಾಡಬೇಡಿ. ನೀವು ಹಾ ಹಾ ಅಂತ ಹೇಳಿ ಗೊತ್ತಾಯ್ತು ನನಗೆ. ನೀವು ಮನೆಯಲ್ಲೇ ಇರುವುದಿಲ್ಲ, ತಿರುಗಾಟದಲ್ಲಿ ಇರುವಾಗ ಹಾ ಹಾ ಅಂತ ಹೇಳೋದು ಏನು ಮಾಡ್ತೀವಿ? ಜೋರು ಮಾಡಿದ್ದೇ ಇಲ್ಲ ಕಾಣಬೇಕು. ಯಾಕೆ ಹೇಳಿ? ಹೆಣ್ಣು ಮಕ್ಕಳ ಕಷ್ಟ ಏನು ಅಂತ ಗೊತ್ತಾಗಬೇಕಾ? ಗಂಡು ಮಕ್ಕಳೆಲ್ಲ ಒಂದು ಸೀರೆ ಉಡಬೇಕು, ಅಷ್ಟು ಕಷ್ಟ ಆಗ್ತದೆ. ಆಯ್ತೇನೆ, ಜೋರು ಮಾಡುದಲ್ಲ, ಸ್ವಲ್ಪ ಸಹಾಯ ಮಾಡಬೇಕು ನೆರೆ ಹಿಡಿಯುವುದಕ್ಕೆ. ಹೌದು ಹೌದು, ಬಹಳಷ್ಟು ಕಷ್ಟಪಟ್ಟು ಸೀರೆ ಉಟ್ಟಿದ್ದೇನೆ. ಕೆಲವೆಲ್ಲ ಹೆಣ್ಣು ಮಕ್ಕಳು ಶೃಂಗಾರ ಮಾಡಿಕೊಳ್ಳುವುದು ಹೇಗೆ? ಕಪ್ಪು ಸೀರೆ ಉಡುವುದು, ಕಪ್ಪು ಕುಪ್ಪಸ, ಅದು ಕಾಣುವುದು ಹೇಗೆ? ಅದು ಕಾಗೆ. ಇನ್ನು ಕೆಲವರಿದ್ದಾರೆ, ಬಿಳಿ ಸೀರೆ, ಬಿಳಿ ಕುಪ್ಪಸ, ಬಿಳಿ ಹೂ, ಬಿಳಿ ಪಾದರಕ್ಷೆ, ಬಿಳಿ ತಿಲಕ, ಕೇಳಿದ್ರೆ ಹೊಂದಾಣಿಕೆ ಅಂತ ಹೇಳುವುದು. ಅದು ಕಾಣುವುದು ಹೇಗೆ? ಹೇಗೆ ಹೇಳಿ ನೋಡಿ, ಎಷ್ಟು ಒಳ್ಳೆ ಅನುಭವ ಉಂಟು. ಎಷ್ಟು ಮಂದಿ ಹೆಣ್ಣು ಮಕ್ಕಳನ್ನು ನೀವು ನೋಡಿರ್ಲಿಕ್ಕಿಲ್ಲ. ಇನ್ನು ಕೆಲವರಿದ್ದಾರೆ, ಅವರಲ್ಲಿ ಆಭರಣ ಇಲ್ಲ ಇದ್ರೂ ಕೂಡ ಪಕ್ಕದ ಮನೆಯಲ್ಲಿ ಕೇಳುವುದು, ಮತ್ತೊಂದು ಹಾಕಿಕೊಳ್ಳುತ್ತೇನೆ, ಕಾರ್ಯಕ್ರಮ ಮುಗಿಸಿ ತಂದು ಕೊಡುತ್ತೇನೆ ಅಂತ. ಅದು ಹಾಕುವುದಲ್ಲ ಸ್ವಾಮಿ, ಅದು ಹೇರಿಕೊಳ್ಳುವುದು. ಅದು ಕಾಣುವುದು ಹೇಗೆ? ಹೇಗೆ ಹೇಳಿ? ನೀವೇ ಹೇಳಿ. ನಾನು ಹೇಳಿದ್ರೆ ಬೇರೆ ಹೇಳ್ತೀನಿ. ಅಲ್ಲ, ನಿಮ್ಗೆ ಹೇಗೆ ಅಂತ ಕೇಳಿದ್ ನಾನು. ಅದು ಅಂಬಾರಿ. ನಾನು ಹಾಗಲ್ಲ, ಎಷ್ಟು ಬೇಕು ಚೆನ್ನಾಗಿ ಶೃಂಗಾರ ಮಾಡಿಕೊಂಡಿದ್ದೇನೆ. ಈ ಸೀರೆಗೆ ಒಪ್ಪುವಂತಹ ಕುಪ್ಪಸ, ಇದು ಕುಪ್ಪಸ ಹೆಂಡತಿ ಸರಿಯಾಗಿ ಪರಿಮಳ, ಸುಗಂಧ ದ್ರವ್ಯ. ನಾನು ಪೂಸಿದ್ದು ಸುಗಂಧ ದ್ರವ್ಯವನ್ನ ಅಷ್ಟೇ ಅಲ್ಲ. ನೋಡಿ, ಚೆನ್ನಾಗಿ ತಲೆಯನ್ನು ಬಾಚಿದ್ದೇನೆ, ಜಡೆಯನ್ನು ಹೆಣೆದಿದ್ದೇನೆ, ಹೂವನ್ನು ಮುಡಿದಿದ್ದೇನೆ. ಸಾಕಲ್ಲ ಶೃಂಗಾರ? ಸಾಕಲ್ಲ? ಊರು ತೆಗಿಲಿಕ್ಕೆ ಸಾಕು. ಯಾವುದು? ಊರು ತೆಗಿಲಿಕ್ಕೆ ಸಾಕು. ನಿಮ್ಮಲ್ಲೆಲ್ಲ ಹಾಗೆಯಾ? ಹುಡಿ ಮಾತಷ್ಟೇ. ಹಾಗೆ ನಾವು ಹೇಳುದಿಲ್ಲ, ಹೇಳಿದವ್ರದ್ದು ಕೇಳಿ ಹೇಳಿ. ಮಾತಿಗೆ ಹೇಳಿದ್ವಿ. ಓಯ್, ನಿಮ್ಮ ಕಿವಿ ಮಾತು ಏನು? ನೋಡಿ, ಚಂದ್ರಾವಳಿ ರಾಧೆಯನ್ನು ಕಾಣಬೇಕು, ರಾಧೆ ಚಂದ್ರಾವಳಿಯನ್ನು ಕಾಣಬಾರ್ದು. ಅರ್ಥ ಆಯ್ತಾ? ಗೊತ್ತಾಯ್ತು. ಸಂತೋಷ. ಅರ್ಥ ಆಗುದಿಲ್ಲ, ನಿಮ್ಗೆ ಅರ್ಥ ಆಯ್ತಲ್ಲ? ಆದಷ್ಟು ಬೇಗ ನೋಡಿ, ಇಲ್ಲಿ ಬಂದು ಹಿಡಿತಾ ಉಂಟು ವೇಷ ಮಾಸುವ ಮೊದಲು ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ಆದಷ್ಟು ಬೇಗ. ಇದು ಜಾಣುವೆ. ಸಿಂಧು ಗ್ರಾಮವನ್ನು ಸೇರಿಕೊಳ್ತೋಣ. ಸಿಂಧು ಎನ್ನುವ ಗ್ರಾಮದ ಮಧ್ಯದಲ್ಲಿ, ಸಿಂಧು ಎನ್ನುವ ಗ್ರಾಮದ ಮಧ್ಯದಲ್ಲಿ, ಉರುತರ ಪ್ರಭೆಗಳಲ್ಲಿ ಚಂದ್ರಗೋಪನು ತಾನು ನಿಲಯದಲ್ಲಿ. ಉರುತರ ಪ್ರಭೆಗಳಲ್ಲಿ ಚಂದ್ರಗೋಪನು ತಾನು ನಿಲಯದಲ್ಲಿ. ನಮಸ್ಕಾರ ಸ್ವಾಮಿ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಲ್ಲಿ ಯಾರು ಕೆಪ್ಪರು ಇದ್ದಾರ? 3 ಸಲ ನಮಸ್ಕಾರ ಕೊಟ್ಟಾದ್ರು ನಿಮ್ಮ ಸುದ್ದಿ ಇಲ್ಲ, ಬರೀ ನಮಸ್ಕಾರ ಅಂತ. ನಿಮ್ಮ ನಮಸ್ಕಾರವೇ ನನಗೆ ಅಗತ್ಯ ಇಲ್ಲ. ನಮಗೆ ನಾವೇ ಗೋಡೆಗೆ ಮಣ್ಣೆ. ಬೇರೆ ಯಾರಾದ್ರೂ ದೊಡ್ಡ ಮುಂಡಾಸಿನವರು ಬರ್ತಿದ್ರೆ ಅಥವಾ ಚಂದದ ಹೆಣ್ಣು ಮಕ್ಕಳು ಬರ್ತಿದ್ರೆ ನೀವೇ ನಮಸ್ಕಾರ ಕೊಡ್ತಾ ಇದ್ದೀರಿ. ಸಂಪ್ರದಾಯ ಎಂದ ಸಂಪ್ರದಾಯ ನಿಮ್ಮದು? ಗಂಡು ಮಕ್ಕಳು ಬಂದಾಗ ಹೇಳ್ತೀರಿ. ಇರ್ಲಿ ಸ್ವಾಮಿ, ನಾನು ಅದನ್ನೆಲ್ಲ ಹೇಳುದು. ನಿಮ್ಮ ನಮಸ್ಕಾರ ನಮಗೆ ಅಗತ್ಯ ಇಲ್ಲ. ನಮ್ಗೆ ನಾವೇ
ವಿಶಾಲ ವಿಶ್ವದ ಅನಂತಕೋಟಿ ಜೀವರಾಶಿಗಳ ವೈವಿಧ್ಯಪೂರ್ಣವಾದ ಜೀವನ ಸಂಗ್ರಾಮವನ್ನು ಕಂಡು ಬೇಸತ್ತನೋ ಎನ್ನುವ ಹಾಗೆ ಕರ್ಮ ಸಾಕ್ಷಿಯಾದಂತಹ ಜಗಚ್ಛತ್ರು ಸೂರ್ಯದೇವನು ಪಡುವಳ ತಟಾಕದಲ್ಲಿ ಕಣ್ಮರೆಯಾದ. ಯಾವಾಗ? ನಿನ್ನೆ ದಿವಸ. ಹೌದಾ? ನಿಸರ್ಗದ ನಿಯಮವು ಕರ್ತವ್ಯದ ಒತ್ತಡವೋ ಏನಂತೆ ಮತ್ತೊಮ್ಮೆ ಮೂಢನಂಬಿಕೆಯ ಬಾಂಧಗಳನ್ನು ಪ್ರಭಾಕರ ತನ್ನ ಪ್ರಖರವಾದ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸುವ ಶುಭ ಗಳಿಗೆಯಲ್ಲಿದ್ದು ನಿತ್ಯ ವಿಧಿಗಳನ್ನು ಅಲ್ಲಲ್ಲೇ ಪೂರೈಸಿ ಪೋಷಾಕಗಳನ್ನು ಧರಿಸಿ ಈ ಜಗಳಿಯಲ್ಲಿ ಓಲಗವನ್ನು ಕೊಟ್ಟಿದ್ದೇನೆ. ಬಲಿರೇ ಪರಾಕ್ರಮ ಕಂಠೀರವ. ನಿಮ್ಮ ಹತ್ರ ಬೇರೆ ಹತ್ರ? ಹೌದೌದು. ಈಗ ನಾನು ಯಾರಂತ ಗೊತ್ತಾಯ್ತಾ? ಇಲ್ಲ. ಶ್ರೀಮಾನ್ ಶ್ರೀ ಶ್ರೀ ಚಂದಗೋಪಾಲರನ್ನು ಕರೀತಾ ಇದ್ದಾರೆ. ಯಾರು? ಚಂದಗೋಪ ಅಂದ್ರೆ ನಾವೇ. ಓ, ಚಂದಗೋಪನ? ಚಂದಗೋಂಪೆ ಅಲ್ಲ, ಮತ್ತೊಂದು ಗೋಂಪೆ, ಗೋಂಕ್ರಿಗಪ್ಪೆ. ಇವನು ಗೋಂಕ್ರಿಗಪ್ಪೆ ಆಟ ಆಡಲಿಕ್ಕೆ ಚಂದಗೋಪ ಅಂತ ನನ್ನನ್ನು ಕರೀತಾರೆ. ಆದ್ರೆ ನನ್ನ ಅಮ್ಮ ಯಾವಾಗಲೂ ನನ್ನನ್ನು ಎಬ್ಬಿಸುವುದು ಹಾಗೆ, ಮೂರ್ಖ ಶಿಖಾಮನೆ, ತೆಗೆದಾಕಿದವನೇ, ಹಣಬರಗೆಟ್ಟವನೇ, ಮರ್ಯಾದೆ ಬಿಟ್ಟವನೇ ಅಂತ ಅಮ್ಮನ ಸುಪ್ರವಾದ ಕೇಳಿದಾದ ಮೇಲೆ ನಾನು ಹೇಳುದು. ಅಮ್ಮ ಬೈಯದಿದ್ರೆ ನಾನು ಹೇಳುವುದೇ ಇಲ್ಲ. ಆದ್ರೆ ಅಮ್ಮ ನನ್ನನ್ನು ಅಷ್ಟು ಪ್ರೀತಿಯಿಂದ ನೋಡ್ತಾರೆ, ಅಮ್ಮನನ್ನು ನಾನು ಅಷ್ಟು ಗೌರವದಿಂದ ನೋಡ್ತೇನೆ. ಯಾಕಂತ ಗೊತ್ತಿಲ್ಲ ನಿಮಗೆ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರಂತೇಳಿ. ಹಾಗಾಗಿ ಅಮ್ಮನನ್ನು ನಾನು ಗೌರವಿಸ್ತೇನೆ, ಆರಾಧಿಸ್ತೇನೆ, ಪೂಜಿಸ್ತೇನೆ. ಇತ್ತೀಚೆಗೆ ಕೆಲವರೆಲ್ಲ ಅಮ್ಮನನ್ನು ನೋಡುದೇ ಇಲ್ಲ ಸ್ವಾಮಿ, ಎಲ್ಲ ಹೇಳಿ ಪ್ರಯೋಜನ ಇಲ್ಲ ಅದೆಲ್ಲ. ಓ, ಅಲ್ಲಿ ಒಂದು ಹೆಂಗಸಿಗೆ 4 ಮಕ್ಕಳಿದ್ರಂತೆ. ಓ, ಇಲ್ಲಿ ಈ ಊರಿನ ಹತ್ರದಲ್ಲೇ ಒಂದು ಸ್ವಲ್ಪ ಸಮಯದ ಹಿಂದೆ 3 ಮಕ್ಕಳಿಗೂ ಬೇರೆ ಬೇರೆ ಊರಲ್ಲಿ ಮದುವೆ ಮಾಡಿ ಕೊಟ್ಟಿದ್ದಾರೆ. 4ನೇ ಮಗ ಮತ್ತೊಂದು ಊರಲ್ಲಿದ್ದ. 3 ಜನ ಹೆಣ್ಣು ಮಕ್ಕಳಿಗೂ ಮಕ್ಕಳಿದ್ದಾರೆ. ಈ ಮುದುಕಿಗೆ ಹುಷಾರಿಲ್ಲದ ಜೋರಾದಾಗ ತುರ್ತು ಕರೆ ಹೋಯ್ತಂತೆ, ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ, ನೀವು 4 ಜನ ಮಕ್ಕಳು ಬನ್ನಿ ಅಂತ ಹೇಳಿ. 4 ಜನ ಮಕ್ಕಳು ಬರಲಿಲ್ಲ, ಬೇರೆ ಬೇರೆ ಕಾರಣ ಕೊಟ್ಟು ಬೇಕಾದ್ರೆ ಹಣದ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ರು. ಕೊನೆಗೆ ಮುದುಕಿಗೆ ಜೋರ ಆಗುವಂತಹ ಸಂದರ್ಭದಲ್ಲಿ ಪಕ್ಕದ ಮನೆಯ ಹುಡುಗನೊಬ್ಬ ಮುದುಕಿಯನ್ನು ತಗೊಂಡು ವೈದ್ಯಕೀಯ ಶಿಬಿರಕ್ಕೆ ಸೇರಿಸಿದ. 1 ತಿಂಗಳಾದ್ರೂ ಮಕ್ಕಳು ಬರಲೇ ಇಲ್ಲ. ಕೊನೆಗೆ ಸ್ವಲ್ಪ ಗುಣಮುಖರಾಗುತ್ತಾ ಬರುವಾಗ ಆ ಹುಡುಗನೇ ಮನೆಗೆ ತಂದು ಆ ಮುದುಕಿಯನ್ನು ಮನೆಯಲ್ಲಿ ಬಿಟ್ಟಾಗ ಮನೆಯಲ್ಲಿದ್ದ ನಾಯಿ ಮುದುಕಿಯ ಮೇಲೆ ಹಾರಿ ಮುದುಕಿಯ ಮುಖವನ್ನು ನೆಕ್ಕುತ್ತಿತ್ತಂತೆ. ಆಗ ಮುದುಕಿ ಹೇಳಿದ್ರಂತೆ, 4 ಜನ ಮಕ್ಕಳಿಗೆ ನಾನು ತುಪ್ಪದ ಅನ್ನವನ್ನು ಕೊಟ್ಟು ಊಟ ಮಾಡಿಸಿದ್ದೆ, ಉಳಿದ ತಿಳಿಯನ್ನು ನಿನಗೆ ಕೊಡ್ತಿದ್ದೆ. ನಾನು ತುಪ್ಪದ ಅನ್ನವನ್ನು ಊಟ ಮಾಡಿದ ನನ್ನ ಮಕ್ಕಳು ಬರಲಿಲ್ಲ, ತಿಳಿ ಕುಡಿದ ನಾಯಿ ನಿನ್ನ ಹತ್ರ ಬಂದೆಲ್ಲ, ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ರೆ ಎಷ್ಟು ಒಳ್ಳೆದಿತ್ತು ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ರು, ಮಕ್ಕಳನ್ನು ಒಟ್ಟಾಸಿ ಬೆಳೆಸಬಾರದು, ಅವರಿಗೆ ವಿದ್ಯಾಬುದ್ಧಿಯ ಜೊತೆಯಲ್ಲಿ ಒಂದು ಸಂಸ್ಕಾರವನ್ನು ಕಲಿಸಿಕೊಟ್ರೆ ಮಾತ್ರ ಮುಂದೆ ತಂದೆ ತಾಯಿಗಳನ್ನು ನೋಡ್ತಾರೆ. ಇಲ್ಲದ್ರೆ ತಂದೆ ತಾಯಿಗಳು ಎಲ್ಲಾದ್ರೂ ದಾರಿ ಬದಿಯಲ್ಲಿ ಬೀಳ್ತಾರೆ ಎನ್ನುವುದಕ್ಕೆ ಅದೊಂದು ಘಟನೆ ಸಾಧಿಸಿದವನು. ಯಾವನೋ ಒಬ್ಬ ಅನಾಥಾಶ್ರಮಕ್ಕೆ ಹೋಗಿ ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದಂತೆ. ಆಗ ಉಳಿದವರೆಲ್ಲ ಊಟ ಮಾಡುವಾಗ ಹೇಳಿದಂತೆ, ಎಷ್ಟು ರುಚಿಕರವಾದಂತಹ ಊಟ ಕೊಟ್ಟಿದ್ದಾರೆ, ಇವನ ಅಪ್ಪ ಪುಣ್ಯಾತ್ಮ ಅಂತ. ಪಾಪ ಇವನ ಅಪ್ಪ ಕಿಟಿಕಿ ಬದಿಯಲ್ಲಿ ನಿಂತ್ಕೊಂಡು ಆಡ್ತಾ ಇದ್ದ, ಅವ ನನ್ನ ಮಗ ನಾನು ಇಲ್ಲಿದೆ ಅಂತ ಅವನಿಗೆ ಗೊತ್ತಿಲ್ಲ ಅಂತ ವಿಷಯ ಹೇಳುದು. ನಾನು ಪ್ರಪಂಚದಲ್ಲಿ ತಿಳಿಬೇಕಾದ್ದು ತುಂಬಾ ಉಂಟು ಸ್ವಾಮಿ, ಅದನ್ನು ಶೋಧನೆ ಮಾಡಿದ್ರೆ ಬೇಕಾದಷ್ಟು ವಿಷಯ ಸಿಗ್ತದೆ ನಮಗೆ. ಹಾಗಾದ್ರೆ ನಾನು ನನ್ನ ಅಮ್ಮನನ್ನು ಬಹಳ ಗೌರವದಿಂದ ನಾನು ನೋಡ್ತಾ ಇದ್ದೀನಿ, ಅಮ್ಮನನ್ನು ಪೂಜಿಸ್ತೇನೆ. ಅಮ್ಮ ಎಷ್ಟೇ ಬೈಲಿ ಎಷ್ಟೇ ಹೊಡಿಲಿ ನನಗೆ ಜನ್ಮ ಕೊಟ್ಟದ್ದು ಹೌದಲ್ವೇ? ಅಲ್ವಾ? ಅಪ್ಪ ಅಮ್ಮ ಬೆಚ್ಚಗಿನ ಹಾಸಿಗೆಯಲ್ಲಿ ಮಕ್ಕಳನ್ನು ಮಲಗಿಸ್ತಾರೆ, ತಣ್ಣಗಿರುವ ಜಾಗೆಯಲ್ಲಿ ತಾವು ಮಲಗ್ತಾರೆ, ಬಿಸಿ ಬಿಸಿ ಅನ್ನವನ್ನು ಮಕ್ಕಳಿಗೆ ಕೊಡ್ತಾರೆ, ತಂಗಳನ್ನವನ್ನು ತಾನು ಊಟ ಮಾಡುತ್ತಾರೆ. ಅಪ್ಪ ಅಮ್ಮನ ಋಣವನ್ನು ಈ ಜನ್ಮದಲ್ಲಿ ಜೀವಂತ ಇರುವಾಗ ನಮ್ಮ ಬೆನ್ನಿನ ಚರ್ಮವನ್ನು ಸುಳಿದು ಅಪ್ಪಮ್ಮನ ಕಾಲಿಗೆ ಚಪ್ಪಲಿಯನ್ನು ಮಾಡಿಕೊಟ್ಟರು ಆ ಋಣದಿಂದ ಮುಕ್ತರಾಗುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿ ಅಮ್ಮ ಎಷ್ಟೇ ಬೈದರೂ ಸಂಸ್ಕಾರವನ್ನು ಕೊಟ್ಟಿದ್ದಾಳೆ. ಆದ್ರಿಂದ ನಾನು ಈ ರೀತಿ ಬೆಳೀತಾ ಇದ್ದೀನಿ. ಆದ್ರೆ ಅಮ್ಮನನ್ನು ನಾನು ದೇವರಂತ ಪೂಜೆ ಮಾಡ್ತೇನೆ. ಯಾವನೋ ಒಬ್ಬ ಇದ್ದ ನೋಡಿ, ಅವನು ದೇವರಂತ ಕೊಂಡಾಡ್ತಾ ಇದ್ದಾರೆ. ಅದೇ ಒಬ್ಬ ತೊಂಕಿಟ್ಟ ದಿಮ್ಮಿಕಿಟ್ಟ. ಓ, ನೀವಿದು ಕರಿಗಿಟ್ಟ. ಕರಿಯ? ಯಾವ ಕರಿಯ? ಅದೇ ನೀವು ಹೇಳುದು ನೋಡಿ ಭಾಗವತ್ರೆ, ಎಂತೆಂತ ಭಾಗವತರು ಕೂತಂತ ಸ್ಥಳವನ್ನು ಸಣ್ಣ ಪ್ರಾಯದಲ್ಲೇ ಅಲಂಕರಿಸಿದ್ರಿ ನೀವು. ಒಳ್ಳೆ ಹೆಸರುಂಟು ಯುವ ಪೀಳಿಗೆಯಲ್ಲಿ ನಿಮಗೆ. ಇನ್ನಾದ್ರೂ ಗೂಡಂಗಡಿ ಕರಿಯನ್ನು ಸುದ್ದಿ ಬಿಡಬೇಕು ನೀವು. ಚಿಲ್ರಿ ಅಲ್ಲ ಮಾರ, ಅದು ನೀವು ಹೋಗೋದು, ನಮ್ದು ಬೇರೆ. ಆ ಕರಿಯ ಅವನನ್ನು ದೇವರು ಅಂತ ಹೇಳ್ತಾರಲ್ಲ, ಅವನು ದೇವರ ಏನು ಏನು? ಅಯ್ಯೋ, ಶ್ರೀಕೃಷ್ಣ ಪರಮಾತ್ಮ. ಎಂತ ಶ್ರೀಕೃಷ್ಣ ಕ್ಷೀರ ಪರಮಾತ್ಮ? ಯಾವುದು? ಅಲೌಕಿಕ ಪುರುಷ. ಎಂತ ಲೌಕಿಕ ಪುರುಷ? ಏನು ಮಾಡಿದ್ದಾನೆ? ತಾಯಿಗೆ ಬಾಯಿಯಲ್ಲಿ ಮೂಜಗವನ್ನು ತೋರಿದವ. ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದಂತ ನೀವು ಹೇಳಿದವೆ. ಹೌದು. ತಾಯಿಗೆ ಬ್ರಹ್ಮಾಂಡವನ್ನು ತೋರಿಸುವಾಗ ಇವ ಎಲ್ಲಿ ನಿಂತಿದ್ದ, ಇವನ ಅಮ್ಮ ಎಲ್ಲಿ ನಿಂತಿದ್ದು? ನನಗೆ ಉತ್ತರ ಕೊಡಿ. ಯಾರೋ ಬರ್ಕೊಟ್ಟದನ್ನು ಕೂತ್ಕೊಂಡು ಓದುದಲ್ಲ, ಒಂದು ಒಟ್ಟುವವನೆ ಖರ್ಚು ಮಾಡಿ ಬೇರೆ ಪುಸ್ತಕ ತರಬೇಕು, ವಿಷಯ ಗೊತ್ತಾಗ್ತದೆ ಬಿಡಿ. ತಾಯಿಯ ಬಾಯಲ್ಲಿ ಬ್ರಹ್ಮಾಂಡ ತೋರಿಸೋದು ಇವ ಎಲ್ಲಿದ್ದ, ಇವನ ಅಮ್ಮ ಎಲ್ಲಿದ್ಲು?
ನನ್ಗೆ ಉತ್ತರ ಕೊಡಿ. ಕಥೆ ಏನಂತ ಕೇಳಿ. ಏನು? ಗಣಪತಿ ದೇವರಿಗೆ ಎಳ್ಳುಂಡೆಯನ್ನು ಅರ್ಪಣೆ ಮಾಡ್ತಿದ್ರು. ಪೂಜೆ ಮಾಡುವ ಮೊದಲೇ ಇಷ್ಟು ಸಣ್ಣ ಪ್ರಾಯದ ಹುಡುಗ ಕೃಷ್ಣ ತಗೊಂಡೋಗಿ ಬಾಯಿಗೆ ಹಾಕಿದ. ಕೆಲಸದವರು ಬಂದು ಅಮ್ಮಂತ್ರ ಹೇಳಿದ್ರು, ಪೂಜೆ ಮಾಡುವ ಮೊದಲು ಎಳ್ಳುಂಡೆಯನ್ನು ಬಾಯಿಗೆ ಹಾಕಿದ ಅಂತ ಹೇಳಿ. ಅಮ್ಮ ಕಿವಿ ತಿರುಗಿಸಲು ಬಾಯಿ ಬಿಡಂದ್ರು. ಬಾಯಲ್ಲಿ ಎಳ್ಳುಂಡೆ ಇತ್ತ, ಬಾಯಲ್ಲಿ ಎಳ್ಳುಂಡೆ ಇತ್ತು. ನಿಮ್ಮಂತ ಭಾಗದರು ಸೇರಿ ಎಳ್ಳುಂಡೆ ತೆಗೆದು ಬ್ರಹ್ಮಾಂಡ ಅಂತ ಮಾಡಿದ್ಲು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ಅಷ್ಟೇ ಬಿಡಿ. ಇನ್ನೊಂದು ಹೇಳ್ತೇನೆ. ಯಾವುದು? ಕಿರಿಬೆಟ್ಟಿನಲ್ಲಿ ಗೋವರ್ಧನಗಿರಿಯನ್ನು ಎತ್ತಿದ ಶ್ರೀಕೃಷ್ಣ ಪರಮಾತ್ಮ. ಸುಮ್ಮನೆ ಕೂತ್ಕೊಳ್ತೀರಾ ಸ್ವಾಮಿ? ಏನು? ಆಗ ನಿಮ್ಗೆ ಒಳಗೆ ಕೂತಾಗ ಒಂದು ಗೋಳಿ ಬಜೆ ಬಂತ. ಆ ಗೋಳಿ ಬಜೆನೊಂದು ಕಿರುಬೆರಳ ನೆಟ್ಗೆ ನಿಲ್ಸ್ಲಿಕ್ಕೆ ಆಯ್ತಾ ನಿಮಗೆ? ಹಾಗಾದ್ರೆ ಕಥೆ ಏನಂತ ಹೇಳಿ. ಜೋರಾಗಿ ಮಳೆ ಸುರಿತಾ ಇತ್ತ. ಅದಕ್ಕೆ ಮುಸುಳಧಾರೆ ಅಂತ ಹೆಸರು. ಒಣಕೆ ಎಷ್ಟು ತೋರದ ಮಳೆ. ಆ ಮಳೆಯಲ್ಲಿ ಇಡೀ ಕೊಚ್ಕೊಂಡು ಹೋಗ್ತಾ ಇತ್ತು. ದನಕರುಗಳೆಲ್ಲ ಕೊಚ್ಕೊಂಡು ಹೋಗಿದ್ರು. ಮೊನ್ನೆ ನೋಡ್ಲಿಲ್ಲ ನೀವು? ದನಕರುಗಳು ಕೊಚ್ಕೊಂಡು ಹೋಗುದು. ಅದು ದ್ರೋಣ ಮಳೆ ಅಂತ ಹೇಳುದು ಅದಕ್ಕೆ. ಹಾಗೆ ಸುರಿತಿರುವಾಗ ಎಲ್ಲ ಕೊಚ್ಕೊಂಡು ಹೋಯ್ತಾ. ಮಕ್ಕಳೆಲ್ಲ ಹೆದರಿದ್ರು. ಕೃಷ್ಣ ಹತ್ರ ಬಂದು ಹೇಳಿದ್ರು. ಅವ ಹೀಗಂದ, ಈಗಂದ. ಅದು ಬೇರೆ. ಅದು ಮಕ್ಕಳೆಲ್ಲ ಹೋಗಿ ಕೂತ್ರು. ಅದಲ್ಲ ಮಕ್ಕಳೇ, ಬನ್ನಿ ನೀವು ನನ್ನ ಜೊತೆ ಅಂತೇಳಿ. ಹೀಗೆ ಗೋವರ್ಧನ ಗಿರಿ ಉಂಟು. ಆ ಗೋವರ್ಧನ ಬೆಟ್ಟ ಹೀಗೆ ಬಾಗಿರ್ತದೆ. ಅದರ ಬುಡದಲ್ಲಿ ಹೋಗಿ ನಿಲ್ಲಿ ಅಂತ ಹೇಳಿದ. ಮಕ್ಕಳೆಲ್ಲ ಬೆಟ್ಟದ ಅಡಿಯಲ್ಲಿ ಹೋಗಿ ನಿಂತ್ರ. ಯಾವುದೋ ಒಂದು ಇಲಿ ಮಾಡಿದ. ಇಲಿ ಹೊಟ್ಟೆ ಮಾಡಿತ್ತು. ಆ ಮೇಲಿನ ನೀರು ಹೊಟ್ಟೆಯೊಳಗೆ ಕೆಳಗೆ ಟಕ್ಕು 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 ಇಳಿತಾ ಇತ್ತಾ. ಈ ಮಕ್ಕಳಿಗೆ ಶೀತ ಆಗ್ತಾ ಅಂತೇಳಿ ಆ ಕಿರುಬೆರಳು ತೆಗೆದು ಆ ಹೊಟ್ಟೆ ಮೇಲಿಟ್ಟ. ಹೀಗೆ ಛಾಯಾಗ್ರಾಹಕರು ಬಂದ್ರೆ ಪಿಳಿಕ್ ಅಂದ್ರು. ನಿಮ್ಮಂತ ಆಗೋದ್ರು ಗೋವರ್ಧನಗಿರಿ ಉದ್ಧಾರಣ ಬಂದ್ರು ಅಂತ. ಬೇರೆ ಅವ್ರು ಏನ್ ಮಾಡ್ತಾನೆ ಕರ್ಮ. ಇನ್ನುಂಟು. ಕಾಳಿಂಗನ ಹೆಡೆಯ ಮೆಟ್ಟಿ ಕುಣಿದ. ಕಾಳಿಂಗನ ಹೆಡೆಯ ಮೆಟ್ಟಿ, ಹೆಡೆಯ ಮೆಟ್ಟಿ, ಹೆಡೆಯ ಮೆಟ್ಟಿ, ಮೆಟ್ಟಿ 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 ಅಂತೇಳಿ ಮೆಟ್ಟುದನ್ನ ಕೈಗೆ ನಾನೇ ನೋಡುದಿಲ್ಲ. ಅಷ್ಟು ಮಾಡಿದಾನೆವ. ಸುಮ್ಮನೆ ಕೂತ್ಕೊಳ್ತೀರ ಸ್ವಾಮಿ. ಈಗ ಉಪ್ಪು ನೀರಿನ ಹೊರತೆ ಇರುವಂತ ಕೆರೆಯಲ್ಲಿ ಯಾವತ್ತಾದ್ರೂ ಕಾಳಿಂಗ ಸರ್ಪ ಇರುವುದು ಹೌದಾ? ಇದು ಕಟ್ಟಕತೆ ಸ್ವಾಮಿ. ಇದು ಈ ವೈಶಾಖ ಮಾಸದಲ್ಲಿ ಕೆರೆಯ ನೀರೆಲ್ಲ ಕಮ್ಮಿ ಆಗ್ತಾ ಹೋಗ್ತದಾ? ಕೆಮ್ಮಾಗಿ ಹೋಗಿ ಹೆಂಗಸರಲ್ಲಿ ಬಟ್ಟೆ ಹೋಗ್ಲಿಕ್ಕೆ ಹೋಗ್ತಾರ. ಇವರೆಲ್ಲ ಹೀಗೆ ಮಾಡ್ಕೊಂಡು ಪಚ ಪಚ ಬಟ್ಟೆ ಹೋಗಿದ್ರ. ಕೆರೆಯಲ್ಲಿ ಒಂದು ಒಳ್ಳೆ ಅಂತ ಇರ್ತದೆ. ಆ ಒಳ್ಳೆ ಮೀನನ್ನು ತಿಂದು ತಿಂದು ಸೊಕ್ಕುತ್ತದೆ. ಅದಕ್ಕೆ ಸೊಕ್ಕೊಳ್ಳೆ ಅಂತ ಕರೀತಾರೆ. ಈ ಹೆಂಗಸರು ಬಟ್ಟೆ ಹೋಗಿಲ್ಲ ನೋಡುವಾಗ ಮೆಲ್ಲ ಮಂಡೆ ಎತ್ತಿತಾ ಇಲ್ವಾ? ಹೆಂಗಸರು ಆವು 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 ಅಂದ್ರು. ಅಟೊಂದಿಗೆ ವೇಳೆ ಹೋಗಿದ್ದ ಕೃಷ್ಣನ ಹುಡುಗ ಪುಟಕನೆ ಕೆಳಗಾರಿದ. ಅದರ ಬಾಲವನ್ನು ಹಿಡಿದು ಎತ್ತಿದ. ಎತ್ತುವಾಗ ಮಂಡೆ ಹೀಗೆ ಮಾಡ್ತಾ ಕಾಲಲ್ಲಿ ಮೆಟ್ಟಿದ. ಛಾಯಾಗ್ರಾಹಕರು ಬಂದ್ರೆ ಪಿಳಿಕ್ ಅಂದ್ರು. ನಿಮ್ಮಂತ ಬಾಗಿದ್ರು ಕಾಳಿಂಗ ಮಾಡ್ತಾನ ಬಂದ್ರು ಅಂತ. ಬೇಡಿ. ಅವನು ಏನಿಲ್ಲ ಸ್ವಾಮಿ. ಇನ್ನೊಂದು ಏನು? ಪೂತನಿ ಸಂಹಾರ ಮಾಡಿದಾನಲ್ಲ. ಹೇಳಿಬೇಡಿ ಬಾಪುತ್ರಿ. ಕೈ ತೆಗಿರಿ. ಹೇಳಿಬೇಡಿ. ಕೈ ಅದಂತೆ. ಈಗಲೂ ನನಗೆ ಎದೆ ನೋವಾಗ್ತದೆ. ಪೂತನಿಯನ್ನು ಬಾಲ್ಯದಲ್ಲಿ ಪ್ರೇಮಿಸಿದ ಏಕೈಕ ವ್ಯಕ್ತಿ ನಾನು. ಯಾರು? ನೀವು. ನೀವು ಹೋಗಿ ಹೋಗಿ ಮಾರ್ರೆ ಆ ಪೂತನಿಯನ್ನು. ಯಾವ ಪೂತನಿ? ಅದೇ ನೀವು. ನೀವು ಎಲ್ಲೋ ಆಟದ ಪೂತನಿಯನ್ನು ನೋಡಿದ್ರೆ ಇಷ್ಟು ದೊಡ್ಡ ಇಟ್ಕೊಂಡು ಆ ಪೂತಲಿ ಅಲ್ಲ. ಮತ್ತೆ ಪೂತನಿ ಅನ್ನೋದು ಒಂದು ಸಾಮಾನ್ಯ ಹೆಣ್ಣೆ. ನೋಡಿ ಎಷ್ಟು ತೋರ ಇದ್ರೇನು, ಎಷ್ಟು ಸಪುರ ಇದ್ರೇನು. ತೋರ ಇದ್ದವರಿಗೂ ಒಂದೇ ಹೃದಯ ಬಡಿತ, ಸಪುರ ಇದ್ದವರಿಗೆ ಒಂದೇ ರೀತಿಯ ಹೃದಯ ಬಡಿತ. ತೋರ ಇದ್ದವರಿಗೆ ವೇಗವಾಗಿ ಟಕ ಟಕ ಅಂದ್ರೆ ಮಗ ಕೊಟ್ಟಕ ಹೋದ. ಸಪುರ ಇದ್ದವರಿಗೆ ನಿಧಾನವಾಗಿ ಬಡಿದ್ರು ಎದೆ ಬಡಿತ ಹೋದ ಮಗ. ಅವಳನ್ನು ಸಣ್ಣ ಪ್ರಾಯದಲ್ಲಿ ನಾನು ಪ್ರೇಮಿಸಿದೆ. ಆದ್ರೆ ದುಷ್ಟನಾದಂತ ಕೃಷ್ಣ ಈ ಪ್ರಪಂಚದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ತನ್ನ ವಶವರ್ತಿ ಆಗಬೇಕಂತೇಳಿ ಪ್ರಯತ್ನ ಪಟ್ಟಿದಂತೆ. ಆದ್ರೆ ಈ ವಿಚಾರವನ್ನು ತಿಳಿದ ತನ್ನ ಪ್ರಿಯತಮೆಯಾದಂತಹ ಪೂತನಿಯು ಒಂದಲ್ಲ ಒಂದು ದಿವಸ ಚಂದ್ರಗೋಪನನ್ನು ನಾನು ಮದುವೆ ಆದ್ರೆ ನನ್ನ ಮೇಲೆ ಕೃಷ್ಣ ಕೈ ಮಾಡ್ತಾನೆ ಎನ್ನುವುದನ್ನು ಸ್ವಪ್ನದಲ್ಲಿ ತಿಳ್ಕೊಂಡು, ಹಗಲಲ್ಲ ಸ್ವಪ್ನದಲ್ಲಿ ತಿಳ್ಕೊಂಡಂತ ಅವಳು ಅಷ್ಟು ದೊಡ್ಡ ಜೀವಕ್ಕೆ ಒಂಚೂರು ಇಲಿ ಭಾಷಣ ತಿಂದು ಸತ್ತೇ ಹೋದ್ರು. ಸತ್ತೇ ಹೋದ್ರು. ಅದು ಆಗ ಒಳ್ಳೆ ಪ್ರಭಾವ. ಈಗ ಪ್ರಭಾವ ಕಮ್ಮಿ ಆಗ್ತಾ ಹೋಗುತ್ತೆ. ಸತ್ತೇ ಹೋದ್ರು. ಆದ್ರೂ ಕೃಷ್ಣ ಬಿಡ್ಲಿಲ್ಲ ಅಂತೆ. ಇವಳನ್ನು ಕೊಂದೇ ಅಂತ ಎದೆ ಮೇಲೆ ಹಾರಿ ಕುತ್ತಿಗೆಯನ್ನು ಒತ್ತಿ ಹಿಡ್ದಂತೆ. ಅವಳು ಮೊದಲೇ ಸತ್ತಿ ಇವನಿಗೆ ಒತ್ತಿ ಹಿಡ್ದ. ಛಾಯಾಗ್ರಾಹಕರು ಬಂದ್ರೆ ಪಿಳಿಕ್ ಅಂದ್ರು. ನಿಮ್ಮಂತ ಭಾಗದ್ರು ಪೂತರಿಗೆ ಸಂವಾರ ಬಂದ ಅಂತ ಹೇಳಿ. ಅದು ಬಿಟ್ಟರೆ ಬೇರೆ ಏನಿಲ್ಲ ಸ್ವಾಮಿ. ಅವನು ಏನು ಕರ್ಮ ಮಾಡಿದ್ದಾನೆ. ಕೆಲವರೆಲ್ಲ ದಾಸವರೆನ್ನೇರ ಅವನನ್ನು ಹೊಗುತ್ತಾರೆ. ಅವನು ಹೊಗಳಿಗೆ ಅಷ್ಟು ದೊಡ್ಡ ಜನವ ಕೃಷ್ಣ. ಕೆಲವರೆಲ್ಲ ನಕ್ಷತ್ರಕ್ಕೆ ಅವನನ್ನು ಹೋಲಿಸಿದ್ದಾರೆ. ನಿಮ್ಗೆ ಅರ್ಥ ಆದ್ರೆ ಅರ್ಥ ಆಯ್ತನ್ನಿ, ಅರ್ಥ ಆಗದಿದ್ರೆ ಅರ್ಥ ಆಗುದಿಲ್ಲ ಅಂತೇಳಿ. ಕೆಲವರಿಗೆ ಗೊತ್ತುಂಟು ಅನ್ನೋದು ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತುಂಟು. ಈ ಗೊತ್ತಿಲ್ಲದನ್ನು ಗೊತ್ತುಂಟು ಅಂತಂದ್ರೆ ಗೊತ್ತಿದ್ದದನ್ನು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲದು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಏನ್ ಚೊರೆ ಹೊಡಿತಿ ಮಾರ್ರೆ. ಚೊರೆ ಅಲ್ಲ, ನನಗೆ ಗೊತ್ತಾಗಿಲ್ಲ ಮತ್ತೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಹಾಗೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅವನನ್ನು ಏನಂತ ಹೇಳ್ತಾರೆ ನೀವು ಅರ್ಥ ಮಾಡಿಕೊಳ್ಳಿ, ಸರಿ ನೋಡಿಕೊಳ್ಳಿ. ನಕ್ಷತ್ರ ಸುತರ ಅನುಜನ ಒಂದು ದಿನ ತನ್ನ ನಕ್ಷತ್ರದಿಂದ
ನಕ್ಷತ್ರದೊಳಗಿದ್ದ ನವನೀತವನ್ನು ತೆಗೆದು ತನ್ನ ನಕ್ಷತ್ರಕ್ಕೆ ಬಂದಂತೆ ಅದನ್ನು ಎಸೆಯುತ್ತಿರಲು ಆ ಸಪ್ಪಳವನ್ನು ಕೇಳ್ದ, ನಕ್ಷತ್ರವನ್ನು ಹಿಡಿದಿದ್ದ, ನಕ್ಷತ್ರ ಬೆಸರುಳ್ಳ, ನಕ್ಷತ್ರ ರಾಜಮುಖಿಯೋಳು, ನಕ್ಷತ್ರವನ್ನು ಬೆನ್ನಟ್ಟಿವರೆ ಮತ್ತೊಂದು ನಕ್ಷತ್ರವನ್ನು ಸೇರ್ದ. ಇದು ಬೊಜ್ಜುವ ನೋಡು, ಅದನ್ನ ಹೇಳಿ ನೋಡು, ಬಿಡಿಸಿ ಹೇಳಿ ನೋಡುವ. ಬಿಡಿಸಿ ನಾನು ಹೇಳ್ತೇನೆ. ಬಿಡಿಸಿ ಹೇಳಿಕ್ಕೆ ನನಗೆ ಅಮ್ಮ ಅಂತ ಸಂಸ್ಕಾರವನ್ನು ಕೊಟ್ಟಿದ್ದಾಳೆ ಏನು ಅಂತೇಳಿ ಪ್ರತಿಯೊಂದು ವಿಷಯದ ಬಗ್ಗೆ ಹೇಳಿ. ನಕ್ಷತ್ರ ಸುತ ನಾನು ಜನ ಒಂದು ದಿನ ಅಂತ ಹೇಳಿದ್ರೆ ಯಾರು ಹೇಳಿ? ಯಾರು? ನಕ್ಷತ್ರ ಹೆಸರುಳ್ಳ ತಾಯಿ ಯಾರು? ಯಾರ? ನಕ್ಷತ್ರದ ಹೆಸರುಳ್ಳ ತಾಯಿ ಯಾರು ಹೇಳಿ? ರೋಹಿಣಿ. ರೋಹಿಣಿಯ ಮಗ ಯಾರು? ಬಲರಾಮ ತಮ್ಮ ಯಾರು? ಶ್ರೀಕೃಷ್ಣ. ಕೃಷ್ಣ. ನಕ್ಷತ್ರ ಸುತ ನನುಜನ ಒಂದು ದಿನ ತನ್ನ ನಕ್ಷತ್ರದಿಂದ ಅಂದ್ರೆ ಕೈಯಿಂದ ಅಲ್ಲಿ ಹಸ್ತ ನಕ್ಷತ್ರ ಬಂತು, ನಕ್ಷತ್ರದೊಳಗಿದ್ದ ನವನೀತವನ್ನು ತೆಗೆದು ಅಲ್ಲಿ ಮಡಿಕೆ ಮಕ ನಕ್ಷತ್ರ ಬಂತು, ನಕ್ಷತ್ರವನ್ನು ತೆಗೆದು ತನ್ನ ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು ಅಲ್ಲಿ ಚಿತ್ತ ನಕ್ಷತ್ರ ಬಂತು, ಚಿತ್ತಕ್ಕೆ ಬಂದಂತೆ ಎಸೆಯುತ್ತಿರಲು ಆ ಸಪ್ಪಳವನ್ನು ಕೇಳ್ದ, ನಕ್ಷತ್ರವನ್ನು ಹಿಡಿದಿದ್ದ, ನಕ್ಷತ್ರ ಹೆಸರುಳ್ಳ, ನಕ್ಷತ್ರ ರಾಜಮುಖಿಯರು ಒಂದು ಹೆಂಗಸು ಕುಂಕುಮ ಹಾಕಲಿಕ್ಕೆ ಭರಣಿ ಇಟ್ಕೊಂಡಿದ್ಲು, ಅಲ್ಲಿ ಭರಣಿ ನಕ್ಷತ್ರ ಬಂತು. ಅವಳ ಈ ಸಪ್ಪಳವನ್ನು ಕೇಳಿದ್ರು. ಅವಳ ಹೆಸರು ಅನುರಾಧ ಅಂತೇಳಿ. ಅನುರಾಧ ನಕ್ಷತ್ರ ಬಂತು. ಚಂದ್ರಮುಖಿ ಅವಳು, ಹಾಗಾಗಿ ನಕ್ಷತ್ರಗಳ ಒಡೆಯ ಚಂದ್ರ, ಅವಳು ಚಂದ್ರಮುಖಿ. ಈ ನಕ್ಷತ್ರ ನಮ್ಮ ಬೆನ್ನಟ್ಟಿ ಬರೆ ಅವ ಓಡ್ತಾ ಇದ್ದ ಶ್ಲೇಷಶಾಹಿ, ಅಶ್ಲೇಷ ನಕ್ಷತ್ರ. ಮತ್ತೊಂದು ಮೂಲೆಯಲ್ಲಿ ಹೋಗಿ ಕೂತ, ಅಲ್ಲಿ ಮೂಲ ನಕ್ಷತ್ರ ಬಂತು. ಕೃಷ್ಣ ಮೂಲೆಯಲ್ಲಿ ಕೂತ ಅಂತ ಹೇಳೋದಕ್ಕೆ ಬೇಕಾಗಿ ಇಷ್ಟು ಹೇಳಬೇಕ ಸ್ವಾಮಿ? ನಕ್ಷತ್ರ ಸುತ ನನುಜನ ಒಂದು ದಿನ ತನ್ನ ನಕ್ಷತ್ರದಿಂದ ನಕ್ಷತ್ರಗಳಿಗೆ ನವನೀತವನ್ನು ತೆಗೆದು ತನ್ನ ನಕ್ಷತ್ರಕ್ಕೆ ಬಂದ ಎಸೆಯುತ್ತಿರಲು ಆ ಸಪ್ಪಳವನ್ನು ಕೇಳಿದ, ನಕ್ಷತ್ರ ರಾಜಮುಖಿಯರು ನಕ್ಷತ್ರವನ್ನು ಬೆನ್ನಟ್ಟಿ ಬರೆ ಮತ್ತೊಂದು ನಕ್ಷತ್ರವನ್ನು ಸೇರಿದ. ಮೂಲೆಯಲ್ಲಿ ಹೋಗಿ ಕೂತ, ವಿಷಯ ಇರುವುದು ಅಷ್ಟೇ. ಒಂದ್ ಶಬ್ದ ಮೂಲೆಯಲ್ಲಿ ಹೋಗಿ ಕೂತ. ಇದಕ್ಕೆ ಇಷ್ಟೆಲ್ಲ ವಿವರಣೆ ಕೊಡ್ಬೇಕು ಸ್ವಾಮಿ? ಅವನನ್ನು ಮಾಡಿದ್ದು ಜನಗಳು ದೊಡ್ಡದು ಮತ್ತು ನಿಮ್ಮಂತ ಭಾಗದಲ್ಲಿ ದೊಡ್ಡದು ಬಿಟ್ಟರೆ ಬೇರೆ ಏನಿಲ್ಲ ಅಂತ. ಅವನನ್ನು ಏನಾದ್ರೂ ಇನ್ನೊಂದು ಸಲ ಹೇಳಿದ್ರೆ ಸ್ವಲ್ಪ ಹೊತ್ತಲ್ಲಿ ನಿಮ್ಮನ್ನು ಈ ಜಾಗೆಯಿಂದ ಬಿಸಿ ನಿಮ್ಮ ಊರಿಗೆ ಹೋಗಿ ಕಳಿಸ್ತೇನೆ ನಾನು, ನೆನಪಿರಲಿ. ಅವನು ಸುದ್ದಿ ಅಂತ ಹೇಳಿದ್ರು. ಯಜಮಾನ್ರೆ, ಮನೆ ಬಾಗಿಲಿಗೆ ಯಾರೋ ಬಂದಾಗೆ ಉಂಟಲ್ಲ? ಮನೆ ಬಾಗಿಲಿಗೆ ಈಗ ಶುರು ಆಯ್ತಲ್ಲ, ಇನ್ನು ಅವನ ಹೆಸರಿಂದ ಇದೆಲ್ಲ ಉಂಟಲ್ಲ, ನಾಡ್ದಲ್ಲ ಈಗಲೇ ಶುರು ಮಾಡಿದ್ದಾರೆ ವೇಷ. ಅಷ್ಟವಿದ್ದು ಅದಲ್ಲ, ಒಂದು ಹೆಂಗ್ಸ್ ಬಂದಾಗ ಉಂಟು. ಇದ್ಯಾವುದು ಚಿಕ್ಕ ಮೇಳಕ್ಕೆ ಇರ್ಬೇಕು. ಈ ಚಿಕ್ಕ ಮೇಳದಲ್ಲಿ ಪುರುಷ ಪಾತ್ರಕ್ಕೆ ಸಿಗುದಿಲ್ಲ, ಇದು ಒಂದೇ ಏಕ ಮಾತ್ರ ಅಭಿನಯ ಅಲ್ವಾ? ಆದ್ರೂ ಮನೆ ಬಾಗಿಲಿಗೆ ಬಂದವರನ್ನು ಹಾಗೆ ಕಳಿಸಬೇಡ. ಒಂದಿಷ್ಟು ಹೊತ್ತಾಯ್ತು ಮಾತನಾಡುವವರು ಯಾರು ಇಲ್ಲ. ನೋಡಿದ್ರೆ ಅಷ್ಟೊಂದು ಗಟ್ಟೆ ನಾಗ ಪ್ರತಿಷ್ಠೆ ಆದ ಹಾಕುಂಟಪ್ಪ. ಕುಟುಂಬಕ್ಕೆ ನಾಗದೋಷ ಉಂಟು. ಇನ್ನು ಅಶ್ಲೇಷ ಬಲಿಯ ಇದು ಯಾರು? ಇದು ನಮ್ಮ ಪೈಕಿ. ಹೌದಾ? ನನ್ನ ಹೆಂಡತಿ ಅಕ್ಕ. ಅಕ್ಕ ನಿಮ್ಗೆ ಯಾರು ಅಕ್ಕ? ನಾಡಿಂದ ಮಾಡಿದ್ದಾರೆ. ನನ್ನ ಹೆಂಡತಿ ಅಕ್ಕ ಇಲ್ವಾ? ಯಾರು? ರಾಧೆ. ಮತ್ತೆ ಇದೆ. ಇವಳು ತನ್ನ ಮಗನ ಪ್ರಾಯದ ಕೃಷ್ಣನ ಜೊತೆಯಲ್ಲಿ ಚಕ್ರಧಾರವಳು. ಇವಳ ಗಂಡ ಉದ್ದಂಡೇನೋ ಸೈನಿಕ ವೃತ್ತಿಯಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡ್ಲಿಕ್ಕೆ ಹೋಗಿದ್ದಾನೆ. ಇವಳು ತನ್ನ ಮಗನ ಪ್ರಾಯದ ಕೃಷ್ಣನ ಜೊತೆ ಸುಗ್ತಾ ಇದ್ದಾಳೆ. ಇಂಥ ಮಾನ ಬಿಟ್ಟ ಹತ್ರ ಮಾತಾಡ್ಲಿಕ್ಕೆ ಜನ ನಾನ ಮತ್ತೆ ಇದನ್ನೆಲ್ಲ ನಾನು ಮಾತಾಡೋದು ನೋಡಿ. ನಿಮಗೆ ಜನ ತೋರಿಸ್ತೇನೆ, ತೋರಿಸ್ತೀನಿ. ಅಮ್ಮ 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 ಏನ್ ಕೂಗ್ಸಾಯ್ತೇನೆ ಬಿಟ್ಟು ಬೇರೆ ಏನಮ್ಮ ಈ ವರ್ಷ ಪೂರ್ತಿ ನಾ ಬಂದು ಮರ್ಯಾದೆ ಬಿಟ್ಟವ್ರ ಹತ್ರ ಮಾತಾಡುದು ಬಿಟ್ರೆ ಹೌದು ಇದ್ದವ್ರ ಹತ್ರ ಮಾತಾಡುವ ಯೋಗ ಇಲ್ಲ. ಏನ್ ಮಾಡುವಾಗ ಹುಟ್ಟುವಾಗ ಪಡ್ಕೊಂಡು ಬಂದದನ್ನು ಬೇರೆ ಯಾರಿದ್ರು ಒರೆಸ್ಲಿಕ್ಕೆ ಆಗ್ತದ? ಆಗುದಿಲ್ಲ ಹೇಳುದು. ಪಾಪ ಹೇಳುವಾಗ ಗೊತ್ತಾಗ ಸಾಯುದಿಲ್ಲ ಕೆಲವರಿಗೆ. ಹೋಗ್ಲಿ, ನಿನಗೆ ಬೇರೆ ಕೆಲಸ ಇಲ್ವಾ? ಏನಮ್ಮ ಸರಿ ಮುಕ್ಕಿದೆ, ಬಂದ್ ಜಗಲಿ ಮೇಲೆ ಕೂತೆ. ಈ ಬಾಯಾರಿಕೆ ಆದ ಎಮ್ಮೆ ಕೊಡು ಕೂಗ್ದಾಗ ಅಂತ ಅಷ್ಟೊತ್ತಿಗೆ ಅದು ಕಲ್ಲುಗಚ್ಚಿ ಸಿಗಲಿಲ್ಲ ಅಂತ ಏನಾಯ್ತ? ಯಾಕೆ ಕೂಗುದ? ನಾನು ಕೂಗುವಾಗ್ಲೇ ನೀನು ಬಂದೆ ಅಲ್ಲ. ಅಮ್ಮ ಇಲ್ಲಿ ನೋಡಮ್ಮ, ಕೂಗ್ಲಿಕ್ಕೆ ಕಾರಣ ಉಂಟು. ಇಲ್ಲೋಣಮ್ಮ, ಇಲ್ಲೋಡು ನೋಡಮ್ಮ. ಮಗ ಎಂತ ಮಾಡ್ಕೊಂಡ್ಯಾ? ಏನಾದ್ರೂ ಪೆಟ್ಟು ಮಾಡ್ಕೊಂಡ್ಯ ಮಗನೆ? ಇಲ್ಲಮ್ಮ, ಇದು ಸುಳ್ಳಲ್ಲ. ಇಷ್ಟೊತ್ತು ಎಲ್ಲಿ ಇಟ್ಕೊಂಡಿದ್ದೆ? ಬಾಯಿ ಇಟ್ಕೊಂಡು ಸಿಗ್ತಾ ಇದ್ದೆ. ಇನ್ನು ಆ ಬುದ್ಧಿ
ಬುದ್ಧಿ ಹೋಗ್ಲಿಲ್ಲ ನಿಂದು. ಹೌದಮ್ಮ. ಆಗಲ್ವಾ? ನಾನು ಸಣ್ಣದಿರುವಾಗಲೇ ಬೆರಳು ಬಾಯಿಗೆ ಚಿಪ್ಲಿ ಕೊಟ್ಟಿದ್ಯಲ್ಲ ನೀನು. ಅಲ್ಲಿ ಎಡೆಯಲ್ಲಾದ್ರೂ ಸಿಕ್ಸ್ಕೊಂಡ್ಯಾ? ಇಲ್ಲಮ್ಮ ಅಲ್ಲಮ್ಮ, ಯಾವ್ದು ಬರ್ಲಿಲ್ಲ. ಹಾಗಿದ್ರೆ ನಾನಮ್ಮ ಬೆರಳ ಹಾ ತುದಿ ಯಾವ್ದು ಬೆರಳ ತುದಿ ನೋಡು ಅಂತ ನಾನು ಹೇಳಿದ್ದು. ಆಗ ಅದು ಯಾವ ಕಡೆ ಹೋಗ್ತದೆ ಆ ಕಡೆ ನೋಡ್ಬೇಕು ಅಂತ. ಹೌದು. ಆಯ್ತು ನೋಡು. ಏನವ್ವ ರಾಧೆ ಏನವ್ವ ರಾಧೆ ನೀ ಏನವ್ವ ರಾಧೆ ನೀ ಬಂದೆಯ ಮನೆಗೆ ನೀ ಬಂದೆಯ ಮನೆಗೆ ಬಂದೆಯ ಮನೆಗೆ ಮಣಿ ಅಪರೂಪವು ನಮಗೆ ಮಣಿ ಅಪರೂಪವು ನಮಗೆ ಅವ್ನು ಸಾಯ್ಲು ಒಳ್ಳೆ ಕೊಯ್ ಅರ್ಥ ಮಾರಯ್ಯ. ಹಾಗೆಲ್ಲ ನನಗೆ ದೂರ್ತ ಎಲ್ಲಾದ್ರೂ ಅವನ ಆಯುಧದ ಮೇಲೆ ಬಿದ್ದರೆ ಅಂತ. ಕ್ಷೇಮವೇ ಕ್ಷೇಮವೇ ನಿನ್ನಯ ಜನನಿಗೆ ಬೇಳು ಕ್ಷೇಮವೇ ನಿನ್ನಯ ಕ್ಷೇಮವೇ ನಿನ್ನಯ ಜನನಿಗೆ ಬೇಳು ಪ್ರೇಮದು ಇರುವನೆ ಪ್ರೇಮ ಪ್ರೇಮ ಪ್ರೇಮದೊಳಿರುವನೆ ತವ ಪಿತ ಬೇಳು ಪ್ರೇಮದೊಳಿರುವನೆ ತವ ಪಿತ ಬೇಳು ಪ್ರೇಮ ಅಜ್ಜಿ ಪ್ರೇಮದೊಳಿರುವನೆ ತವ ಪಿತ ಬೇಳು ಚಂದ್ರ ಕಾಂತ ಏನಮ್ಮ ನಮ್ಮ ಚಂದ್ರನ ಹತ್ರಕ್ಕೆ ಇದೆ. ಹಾಗೆ ನೀನ್ ತಿರುಗುವಾಗ ಚಂದ್ರಕಾಂತ ಹಾ? ಚಂದ್ರಕಾಂತ ಈಗ ತಿರುಗುವಾಗ ಚಂದ್ರ ಕಾಂತ ಅದೇ ಚಂದ್ರಕಾಂತ ಚಂದ್ರಕಾಂತ
ಪ್ರೇಮದೊಳಿರುವನೆ ತವ ಪಿತ ಪೇಳು ದೀಗಡ ದಿನ ತಾಗಡ ದಿನ ದಿತ್ತೋಂತ ದಿನ್ನತ್ತ ಇಲ್ಲ ಮಗ, ಈ ಪುಣ್ಯಾತ್ಮ ಭಾಗವತರಿಗೆ ಹುಡುಗಿರಿಗಿಂತಲೂ ಮುದುಕಿರು ನೋಡಿದ್ರೆ ಮನ್ಸಾಗುದೇ ಏನೋ ಉಮೇದು ಉಂಟು. ತಗಮ್ಮ ತಗ ನೋಡೇ ಬಿಡುವ. ನಮ್ಮ ಹತ್ರ ಕೂಡುದಿಲ್ಲ, ಆದ್ರೂ ಉಮೇದು ಉಂಟಲ್ಲ. ಬಿಡುವುದಿಲ್ಲ ನಾವು. ಇವತ್ತಿನ ಮಟ್ಟಿಗೆ ನನ್ನ ಹೆಣ ಇಲ್ಲೇ ಹೋದ್ರು. ನಮ್ದು ಒಂದು ಶುರು ಮಾಡುವಜೆ ನೋಡುವ. ದೀಗಡ ದಿನ ತಾಗಡ ದಿನ ದಿತ್ತೋಂತ ದಿನ್ನತ್ತ ದಿತ್ತೋಂತ ತತ್ತೋಂತ ದಿತ್ತೋಂತ ದಿಂದತ್ತ ತೋಂ 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 ದಿಂದತ್ತ ತೋಂ 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 ದಿಂದತ್ತ ತೋಂ 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 ದಿಂದತ್ತ ತೋಂ 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 ದಿಂದತ್ತ ತೈತತೋಂ 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 ದಿಂದತ್ತ ತೋಂತ ದಿಂದತ್ತ ಮನುಷ್ಯರು ರಾಕ್ಷಸಿ ಅಲ್ಲ. ತಾತ ಕಡ್ಕ ತರ್ಕಡ ಕಡ್ಕ ದಿತ್ತೋಂತ ದಿಂದತ್ತ ತಕ್ಕಡ 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 ತಕ್ಕಡದಿಂದತ್ತ ದಿಂದತ್ತ ಕುಡುಕುಡುತ್ತಾಂ 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 ದಿಂದತ್ತ ಅವ್ರು ಭಟ್ರ ಆಚಾರ್ಯ. ಯಾಕೆ ಅವ್ರು ಕುಟ್ಕೊಡುವ ನೀನಂತ ಕೀಸಿ ಹಾಕಿದ್ದ. ಎಂತೆಂತೂ ಮಾಡ್ತೀರಪ್ಪ. ಇರ್ಲಿ, ಇರ್ಲಿ. ಕುಡು 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 ದಿಂದತ್ತ ತಾ ದಿ ತಕ್ಕ ದಿಮ್ಮಿ ತಕ್ಕ ಜಣ್ಣು ತಾ ದಿ ತಕ್ಕ ದಿಮ್ಮಿ ತಕ್ಕ ಜಣ್ಣು ಅಲ್ಲೆಲ್ಲ ಹಿಡ್ಕೊಳ್ಳೋದೆಲ್ಲ ಹೇಳ್ಬೇಡಿ. ದಿನ್ನಗರದಿ ದಿನ್ನಗರದೈ ದಿನ್ನಗರದ ದಿದ್ದಿ ದಿನ್ನಗರದ ದಿತ್ತೈ ದಿದ್ದಿ ತತ್ತಾಂ ದಿದ್ದಿ ತತ್ತಾಂ ದಿತ್ತಾಂ ಏನೋ ವರಾದೆ ನಿಮ್ಮಂತೆ ಮನೆಗೆ ಆತಿಥಿ ಮಾಡಿ ಅಪರೂಪವು ನಮಗೆ ಕೈತದೆ. ಏ ಸತ್ತವನೇ, ಏನಮ್ಮ ಇದನ್ನು ಯಾಕೆ ತಂದ್ಯೋ ಮಗನೇ? ಏನಮ್ಮ ಎಲ್ಲ ಇದು ಮಾರಾಯ ಪಾಪ ನಮ್ಮಾಗಿನ ವಯಸ್ಸಾದವರಿಗೆ ಅಂತ ಬೇಕಾದ್ದು ಇಟ್ಕೊಂಡದ್ದು. ಹೌದು ಅದನ್ನೇ ಈ ಕೆಲಸಕ್ಕೆ ತಂದ್ಯ. ಕಡಿಮೆ ಇಲ್ಲಮ್ಮ. ನಿನ್ ಕರ್ಮ ತೀರ್ಲಿಕ್ಕೆ ನಾಳಿಂದ ಇಲ್ಲೇ ಕೆಲ್ಸಕ್ಕಿರ್ಬೇಕು. ನಿನ್ ಬಿಟ್ಟಾಕ ಆಯ್ತಮ್ಮ. ತಗೊಂಡೋಗ್ಬ. ಈಗ ಏನ್ ಮಾಡ್ಬೇಕಮ್ಮ? ಅದು ಬೂದಿ ಹಾಕು, ಪೂಜೆ ಹಾಕಿ ಕ್ರಿಮಿ ಹರಡಬಾರ್ದು. ಬಾ. ಹಾ, ತಕೊಂಡೋಗಿ ಯಾರ ಮನೆ ಮರ್ಕಾರ ಯಾರ ಮನೆಗಾಗಮ್ಮ? ನೋಡು, ಮುಂದೆ ತೆಂಗಿನ ಮರ ಇದ್ರೆ ಹಾಕು. ಏನ್ ಇಲ್ಲೇನು ಅದೇನು ಹೆಚ್ಚಲ್ಲ, ಹಾಕು. ಆಶ್ರಮದ ಕ್ರಿಮಿ ಹರಡಬಾರ್ದು. ಆಯ್ತಮ್ಮ. ಹಾಗೆ ಅಲ್ಲೇ ಸರಿ ಮಾಡ್ಕೊಂಡೆ. ಓ ಹೋ 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 ರಾಧೆ ಅತ್ತೆ ಹೊಡೆದೆ. ನಮಗೆ ಬಲ ಉಂಟು ಇವತ್ತು. ಅಯ್ಯಪ್ಪ, ನಮ್ಮ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೂ ಅಯ್ಯೋ ಅನ್ನಿಸ್ತದೆ, ಇವ್ರಿಗೆ ತಮಾಷೆ ಇವರಿಗೆ. ಹಾ,
ಅಲ್ಲ ಮಗ, ಅತ್ತೆ ನಾನು ಯಥಾರ್ಥಕ್ಕೆ ಹೇಳುದ, ಏನತ್ತೆ? ನಿನ್ನನ್ನು ನೋಡಿ ನಾ ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಅಂತ ನಂಗೆ ಗೊತ್ತಿಲ್ಲ. ಅದೆಲ್ಲ ಅಯ್ಯೋ ಅತ್ತೆ, ಅಯ್ಯೋ, ಸರಿ ಮಾಡಿಕೊಳ್ಳಿ ಅತ್ತೆ. ಜಾರ್ತಾ ಉಂಟಲ್ಲ, ಜಾರಿದೆ ಇಲ್ಲ, ಸರಿ ಮಾಡಿಕೊಳ್ಳಿ ಮಗ. ಅತ್ತೆ. ನಾವು ನಮ್ಮಂತವ್ರು ಜಾರಿದ್ರು ಅಷ್ಟೇ, ಸೇರಿದ್ರು ಅಷ್ಟೇ. ಅವಧಿ ಮುಗ್ದಿದೆ ನಮ್ದು. ಅಂದ್ರೆ ನಮ್ಮನ್ನು ನೋಡುವವರು ಯಾರು ಇಲ್ಲ ಮಗ. ನೋಡಿದ್ರೆ ಯಾರು ಹೇಳು? ಯಾರು? ನಮಗೆ ವಯಸ್ಸಾದವರು, ಅವ್ರಿಗೆ ಹೇಗೂ ಕಾಣುದಿಲ್ಲ, ಮತ್ತೆ ತಲೆ ಬಿಸಿ. ಒಬ್ಬೊಬ್ಬರು ಪಾಪ ಪರಿಸ್ಥಿತಿ ನೋಡು, ತಲೆ ಕೆಳಗೆ ಹಾಕ ಕೂತ್ಬಿಟ್ಟಿದ್ರು, ಕಾಣುದಿಲ್ಲ. ಆದ್ರೂ ಒಂದು ನೀ ಹೇಳಿದಾಗ ಈಗ ಬೇಡಿಕೆ ಇರುವುದು ನಿಮಗೆ, ನೀವು ಜಾಗ್ರತೆ ಮಾಡ್ಬೇಕು. ಜಾಗ್ರತೆ ಮಾಡಿಕೊಳ್ತೀರತ್ತೆ. ಅಲ್ಲ ಹೌದತ್ತೆ ಮಗ. ಅತ್ತೆ ಒಂದು ಮಾತು ಉಂಟು ಅಲ್ಲಿ, ಏನತ್ತೆ? ನಾವು ಜಾಗ್ರತೆ ಮಾಡ್ಬೇಕು ಆ ಲೆಕ್ಕದಲ್ಲಿ. ಯಾಕೆ? ಹಾಗೆ ಉಂಟು ಮಾತು ಉಂಟಂತೆ, ಬಲ್ಲವ್ರು ಹೇಳಿದ್ದು ನಮಗೊತ್ತಿಲ್ಲ. ಇದೀ ಕಂಡದ್ದೇ ಹೌದಾ ಅಂತ ಆದ್ರೆ ಎಂತ ಗಂಡಸಿನ ಕಣ್ಣಿಗೂ ಚಲುವಾದದ್ದು ಚಲುವಾಗಿ ಕಾಣುವುದಿಲ್ಲಂತೆ. ಹಾಗಾಗಿ ಜಾಗ್ರತೆ ಪ್ರತಿಯೊಬ್ಬರು ಮಾಡಬೇಕು, ಮಾಡಿಕೊಳ್ಬೇಕು. ಹೋಗ್ಲಿ, ನಾನುಂಟಲ್ಲ ಏನತ್ತೆ? ನಿನ್ನನ್ನು ನೋಡಿ ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಅಂತ ನಂಗೆ ಗೊತ್ತಿಲ್ಲ. ಅದೇ ನೋಡುದು, ಬಹಳ ಉಲ್ಲಾಸ ಉತ್ಸಾಹ. ಉತ್ಸಾಹ ಅಂದ್ರೆ ನಿನ್ನ ಅತ್ತೆ ಜೀವಂತಿದ್ದಾಳೆ ಅಂತ ಇವತ್ತು ಗೊತ್ತಾಯ್ತಾ ನಿನ್ಗೆ? ಯಾಕತ್ತೆ ಬಿಡ್ತು ಅಂತ ಹೇಳಿ? ಎಷ್ಟು ದಿವಸ ನಿಮ್ ನೆನ್ಪು ಮಾಡ್ಕೊಳ್ತಿದ್ದೆ ಮಗ. ನಮ್ಮ ಕಾಲದಲ್ಲಿ ನಾವು ಒಬ್ರು ನೆಂಟರ ಮನೆ ಬಿಟ್ಟದ್ದಿಲ್ಲ. ಬಲ್ಲವ್ರ ಮಾತು ಗೊತ್ತುಂಟಲ್ಲ. ಹೇಗತ್ತೆ? ಒಂದು ಹೋದ್ರಷ್ಟೇ ಬಾಂಧವ್ಯ ಅನ್ನೋದು ಉಳಿಯುತ್ತದೆ, ಬಳಸದೆ ಹೋದ್ರೆ ನೀರು ಕೂಡ ಕೆಡ್ತದೆ, ಹಾಳಾಗುವುದಿಲ್ವಾ? ಹಾಳಾಗುತ್ತದೆ. ಅದಕ್ಕೆ ಹೇಳಿದ್ದು ಹೋಗ್ಬೇಕು ಬರ್ಬೇಕು. ಈಗಿನ ಹೆಂಗಸ್ರಿ ಏನು ಗೊತ್ತಾ? ಏನತ್ತೆ? ಅವ್ರಾಯ್ತು, ಅವ್ರ ಗಂಡ ಆಯ್ತು, ಅವ್ರ ಕುಡುಕಿ ಆಯ್ತು ಬಿಟ್ಟರೆ ನೆಂಟರು ಬೇಡ, ಇಷ್ಟರು ಬೇಡ, ಬೇಡ, ನೆನಪೇ ಆಗುದಿಲ್ಲ. ನೆನಪೇ ಆಗುದಿಲ್ಲ. ಆಗ್ಲಿ ಇವತ್ತಾದ್ರೂ ಬಂದೇ ಅಲ್ಲ. ಹಾಗಲ್ಲತ್ತೆ, ನಿಮ್ಮನ್ನು ಕಾಣಬೇಕು ಅಂತ ನನಗೂ ಆಸೆ ಇತ್ತು, ಆದ್ರೆ ಬಿಡುವೇ ಸಿಗುವುದಿಲ್ಲತ್ತೆ. ಹೌದೇ? ಹೌದತ್ತೆ. ಈಗಿನ ಹೆಂಗಸರಿಗೆ ಅದೇ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಕೂತ್ಕೊಳ್ಳಿಕ್ ಪುರ್ಸೊತ್ತಿಲ್ಲ, ಆ ಪರಿಸ್ಥಿತಿ. ಹೋಗ್ಲಿ, ನಮ್ಮ ಕುಂಟಕ್ಕೆ ಆಗಿದ್ಲ ಕುಲವತಿ, ಅವಳು ಹಾಗೆ ಚಾಪ ಹಿಡಿದಿದ್ಲು ಅಂತ ಸುದ್ದಿ ಇತ್ತು. ಅವಳ ಪರಿಸ್ಥಿತಿ ಗಂಭೀರವ ಏನೋ? ಹಾಸಿಗೆಲೆ ಹೇಸಿಗೆಯ ಮೊದ್ಲೆಲ್ಲ ಹಾಗಿತ್ತು, ಈಗ ಹಾಗಿಲ್ಲ. ಮತ್ತೆ ಚೇತರಿಸಿಕೊಂಡಿದ್ದಾರೆ, ಗುಂಡು ಕಲ್ಲಿನ ಹಾಗಿದ್ದಾರೆ. ಈಗ ನನ್ಗಿಂತಲೂ ಕಟ್ಟಿಮುಟ್ಟಿದ್ದಾರೆ. ಕೆಲವೊಂದು ತಳಿಗುಣ ಮಗ, ಹುಲ್ಲು ನೀರು ಬಿದ್ದರೆ ಸಾಕು ಚಿಗುರಿ ಬಿಡ್ತದೆ. ಕೆಲವು ತಳಿ ಅಮ್ಮ, ನಮ್ದು ಯಾವ ತಳಿ ಅಮ್ಮ? ಅಯ್ಯೋ ನಿನ್ನ ಮಗುವೆ, ನೀ ಹೇಳುದೇ ಬೇಡ, ಯಾರು ಹೇಳ್ತಾರೆ ನೋಡುವಾಗ ಇದು ವಿದೇಶಿ ತಳಿಯೇ. ಮೂರ್ಖ ಶಿಖಾಮಣಿ, ಭಾಷಾ ಜ್ಞಾನ ಇಲ್ಲದೆ ಎಂತ ಮಾತಾಡ್ದ ನೀನು? ಏನಮ್ಮ ವಿದೇಶಿ ತಳಿ ಅಂದ್ರೆ? ಹೌದಮ್ಮ, ನೀನು ಗೊತ್ತಲ್ಲ, ನನಗೊತ್ತುಂಟಮ್ಮ. ಮೂರ್ಖ, ಒಂದೊಂದ್ಸಲ ಮಾತಾಡ್ತೆ ಎಂತದ್ದು ಅಂತಿಲ್ಲ. ಈಗ ನೋಡ್ರಿ ಹೀಗೆ ಹೆಂಗಸ್ರು ಮಾತಾಡುವಾಗ ನಿಂಗೆ ಅಂತ ಕೆಲಸ. ನಾನು ಮನೆ ಯಜಮಾನ. ಎಂತದ? ಮನೆ ಯಜಮಾನ ನಾನು. ಬೀಗದ ಕೈಯಲ್ಲಿ ಉಂಟು, ನನ್ನ ಹತ್ರ ನಿನ್ನ ಹತ್ರ ಉಂಟು. ನೋಡು ನನಗೆ, ನಾ ಖರ್ಚಿ ಕೊಟ್ಟು ನಿನ್ನ ಯಜಮಾನಿಕೆ. ಇಲ್ಲದೆ ಹೋದ್ರೆ ನಂಗೆ ಗೊತ್ತು, ಹೋಗಿ ಕೂತಾಲೆ. ನೀನು ಒಬ್ಬಳೇ ಇದ್ದಾಗಲೂ ಬೈತಿ, ನಮ್ಮನಿಗೆ ಬೇರೆ ಹೆಸರು ಬಂದಾಗಲೂ ಬೈತಿ. ನಾನೀಗ ಬೈಲಿಕ್ಕೆ ನಿಖಿಲೇ ಇದ್ದವ್ರು ನಾನು. ಸುಮ್ಮನಿದ ಹೋಗಿ ಕೂತ್ಕ. 1.5 ಗಳಿಗೆ ಹತ್ರ ಅಂತವನೇ. ಹೌದಲ್ಲ? ಅಯ್ಯೋ ಬಿಗು, ನಿಮ್ಮ ಮಗ ಅಲ್ವಾ? ನನ್ನ ಮಗ ಅಲ್ಲ, ನಾನು ಅಳುದ್ರೆ ಅಷ್ಟೊತ್ತಲ್ಲ. ಇಲ್ಲ ಅನಿಕ, ಈಗ ನೀರು ಬರೋದು ಕಡಿಮೆ ಕರ್ನಾಟಕ, 10 ಜೀವನೇ ಹಾಗಾಗಿದೆ. ಇನ್ನ ಕಾಲ ಕುಡಿಯಲ್ಲಮ್ಮ. ಹಾಗಾಗಿ ಅಮೃತ ಹೆಚ್ಚು ಬೇಕು ಅಂತಿಲ್ಲ, ಸ್ವಲ್ಪ ಸಾಕಾಗಿದೆ. ಹೌದಾ? ಈಗ ಬಾ, ಅದಲ್ವೇ ನನಗೆ ಆಶ್ಚರ್ಯ ಏನು ಗೊತ್ತಾ? ಈಗ ನಿನ್ನ ಅಮ್ಮ ಚೆನ್ನಾಗಿದ್ದಾಳೆ? ಅಮ್ಮ ಚೆನ್ನಾಗಿದ್ದಾರೆ. ಅದಿರ್ಲಿ ಮಗ, ನಿನ್ನ ಅಪ್ಪ ಇಲ್ಲಿ ಎಣಿಸ್ಕೊಂಡ್ರೆ ನನ್ನ ಹೊಟ್ಟೆ ಒಳಗೆ ಬೆಂಕಿ ಬೀಳ್ತದೆ. ಅದ್ಯಾಕತ್ತೆ? ಅಯ್ಯೋ, ಅವನಿಗೆ ನಾನು ಅಂದ್ರೆ ಅಷ್ಟು ಪ್ರೀತಿ. ಅಯ್ಯೋ, ನೆನಪು ಮಾಡಬೇಡಿ ಭಾಗವತ್ರೆ. ನೀ ಸುಮ್ಮನಿಲ್ಲ, ನೀ ಗೊತ್ತಿಲ್ಲ. ಅವ ಪುಣ್ಯಾತ್ಮ ನಮ್ಮಲ್ಲಿಗೆ ಬಂದ್ರೆ 15 ದಿವಸ ಹೋದ್ರು ಮನೆಗೆ ಹೋಗ್ತಾ ಇರ್ಲಿಲ್ಲ. ನಾ ಎಲ್ಲಿ ಹೋದ್ರು ನನ್ನ ಹಿಂದೆ ಬರುದು. ಹಿಂದೆ ಬರ್ತಾ ಇದ್ರು. ಅಡಿಗೆ ಮನೆಗೆ ಹೋಗ್ಲಿ, ಬಚ್ಚಲ ಮನೆಗೆ ಹೋಗ್ಲಿ, ಹಾಗೆ ಅಷ್ಟು ದೊಡ್ಡ ಬಾಯಿ ಬಿಡ್ಲಿಕ್ಕೆ ನಮ್ಮಲ್ಲಿ ಬಟ್ಟೆ ಮೇಲೆ ಹಂಡೆ ಉಂಟು. ಅಯ್ಯೋ, ಹಾಗಲ್ಲ ಮಾಡೈತಿ. ಬಟ್ಟಲ ಮನೆ ಬಾಗಿಲು ಒಳಗೆ ಬಂದಿದ್ದ. ನಾ ಎದ್ದು ಬಾಗ್ಲಾಕ
ಈಗೂ ಅದೇ ರೀತಿ ಬಾಯಿ ತೆಗೆದ್ಲಪ್ಪ. ಅಮ್ಮ ಹಾ ತಡಿಯ ಅವಳು ಎಂತ ನೀ ಎಂತ ತಿಳ್ಕೊಂಡಿ? ನಿಮ್ಮ ಅಪ್ಪಯ್ಯನ ಕೈ ಹಿಡ್ಕೊಂಡು ಒಳಗೆ ಎಂತ ಮಾತಾಡ್ಕೆ ಮಾಡಿ ನೀವು ಹೇಳಿದಲ್ಲತ್ತೆ. ನಮ್ಮನೆ ಬಾಗಿಲು ಹತ್ತು ಎಷ್ಟು ಎಲ್ರೂ ಬರುದು. ಬಾಗಿಲು ಎದ್ದು ಹಾಕೊಂಡೆ ಅಂದದ್ದು ಅಪ್ಪಯ್ಯನ ಎಳೆಯು ಪ್ರಾಯವೇನಿ ನಂದು. ನನ್ನಂತ ವಯಸ್ಸಾದವರಿಂತ ಮಾತಾಡ್ತಿದ್ರೆ ಒಬ್ರು ವಯಸ್ಸಾದವ್ರು ಇರುವುದಿಲ್ಲ, ಎಲ್ಲ ಎದ್ಕೊಂಡು ಅವನಿಗೂ ಬೇಸರ ಆಗ್ತದೆ. ಹಾಗಲ್ಲ, ಅವನಿಗೆ ನನ್ನ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ. ಅಮ್ಮ ಓ ಈಗ ಅವಳ ಅಪ್ಪಯ್ಯ ನಮ್ಮ ಮನೆಗೆ ಬಂದಾಗ ಒಂದು 15 ದಿವಸ ಇಲ್ಲೇ ಉಳಿತಿದ್ದ. ಹೌದು ಮಗ. ನೀನು ಅಡಿಗೆ ಕೋಣೆಗೆ ಹೋಗುವುದು ನಿನ್ ಜೊತೆಯಲ್ಲಿ, ಎಲ್ಲಿ ಹೋದ್ರು ನೋಡು ಇದೇ ರೀತಿ ಮಾಡ್ಕೊಂಡಿದ್ರಿ. ಹೋಗುವಾಗಲೂ ನಿನ್ ಜೊತೆಯಲ್ಲಿ, ಹಾ. ಬಚ್ಚಲ ಮನೆಗೆ ಹೋಗುವಾಗಲೂ ನಿನ್ ಜೊತೆಯಲ್ಲಿ. ಹೌದು. ನನ್ನ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ತಮ್ಮ. ಏನ್ ಮಗ? ಮನೆ ಬಿಟ್ಟು ಹೋದ ಅಪ್ಪಯ್ಯ ಇನ್ನೂ ಯಾಕೆ ಬರಲಿಲ್ಲ ಎಂಬ ಪ್ರಶ್ನೆ. ಏನ? ಏನ್ ಹೋಗ್ಲಿದೆ? ನಿಮ್ಮ ಅಪ್ಪ ಯಾಕೆ ಬರ್ಲಿಲ್ಲ ಅಂತ ಸಿಕ್ತ ಬಾಳೆಯಲ್ಲಿ. ಏನಮ್ಮ ಏನು ಹೋಗಿದ್ದೆ ನೀನು? ಏನ್ ಏನು ಮಾತಾಡ್ತೀಯ? ಅದ್ರ ಅರ್ಥ ಏನು? ಏನ್ ಅರ್ಥ ಅಂದ್ರೆ ಮಗ ನಾನಿರುವಾಗ ಎಷ್ಟು ದೊಡ್ಡವ, ಮತ್ತೆ ಮನೆಗೆ ಬರುದು ಯಾಕೆ? ಅಪ್ಪ ದೂರದಲ್ಲಿ ನಿಂತಿದ್ದಾರೆ. ಹಾಗಾದ್ರೂ ಹೇಳಿ ಸಾಯಿ ಮಾಡ, ಇದು ಸರಿ ಮಾಡುದೇ ಕಷ್ಟ. ನಾವು ಹೆಂಗಸ್ರು ಮಾತಾಡುವಾಗ ನಿಂಗೆ ಕೆಲ್ಸವಾ? ಅದು ಒಂದೇ ಇರುವುದು, ಅದು ಕೊಟ್ಟರೆ ಹೋಯ್ತಿ. ಹೋಗಿ ಕುತ್ಕ. ಯಾವಾಗಲೂ ನಿಮ್ಮ ಸುದ್ದಿಯೇ ಮಾತನಾಡುದು. ಯಾರು ನಿಮ್ಮ ಅಪ್ಪ? ಹೌದು. ಅವನಿಗೆ ನನ್ನ ಮೇಲೆ ಅಷ್ಟು ವಿಶ್ವಾಸ. ಚೆನ್ನಾಗಿದ್ದಾನ? ಊರಲ್ಲೆಲ್ಲ ಕ್ಷೇಮವ? ಎಲ್ಲ ಕ್ಷೇಮ. ಹಾ. ಅಪ್ಪಯ್ಯ ಮತ್ತೆ ಮೊದಲು ಹಾಗೆ ಕೂಡುವುದಿಲ್ಲ. ಏ ದೇವರೇ, ಹೋಗ್ತೇನೆ. ಹೌದಂತೆ. ನಿನ್ನ ಅಮ್ಮ ಗಟ್ಟಿ ಆಗ್ಬಿಟ್ರ? ಅವ್ರಿಗೆ ಕೊಟ್ಟಿದ್ದಾರೆ. ಅಪ್ಪಯ್ಯಗೆ ಆಗುದಿಲ್ಲ. ನಮಗ ರಾಜ್ಯಾರ ಎಂತ ಮಾಡುವ? ಹಾ, ಅವನು ಪರಿಸ್ಥಿತಿ ಗಂಭೀರ. ಹೋಗ್ಲಿ. ಯಾರು ಹೋಗ್ಲಿ? ಅದೆಲ್ಲ ವಿಷಯ. ಅದು ಹೋಗ್ಲಿ. ಅಪ್ಪಯ್ಯ ಹೋಗ್ಲಿ. ಅಂತ ಮಾತಾಡ್ಬಂದ್ರೆ ಹೊಟ್ಟೆ ಬಾಯಿ ಮಣ್ಣು ಹಾಕ್ದಾಗೆ. ಅದಲ್ಲ, ಅದಿರ್ಲಿ ಮಗ. ನಿಮ್ಗೆ ಈ ವರ್ಷ ಅಪ್ಪೆ ಮಿಡಿ ಸಿಗ್ತೇನೆ. ಉಪ್ಪಿಗ ಮಿಡಿಯ ಅಲ್ಲ ನಿಮಗೆ ಸಿಕ್ತಾ ಕೇಳಿ. ನಮ್ಮಲ್ಲಿ ನಿಮ್ಮಲ್ಲಿ ಉಂಟು ಅಂತ ಕೇಳಿದ್ದ. ಓ ಭಯಂಕರ ಬುದ್ಧಿವಂತಿ ಮಾಡ್ತಿದ್ದೀನಿ. ನಾನು ಅಪ್ಪೆ ಮಿಡಿ ಅಂತ ಕೇಳಿದ್ರೊಳಗೆ ಉಪ್ಪಿಗೆ ಹಾಕಿದ್ರೆ ಕೇಳ್ಬಿಟ್ಟೆ ನೀನು. ಹೌದಾ? ಒಂದು ಕೆಲಸ ಮಾಡು, ಕೊಡದಲ್ಲಿ ಉಂಟು, ಹೋಗಿ ಕೈ ಹಾಕು, ಮಿಡಿ ತೆಗೆಯುವುದು ಬೇಡ, ಅದೇ ಹತ್ಕ ಬರ್ತದೆ ಮೇಲೆ. ನಮ್ಮಲ್ಲಿ ಮಿಡಿ ಇಲ್ಲದೆ ನಿನ್ನ ಹತ್ರ ಕೇಳಿದ್ರೆ ನೀ ಹೀಗೆ ಹೇಳುದಾ? ಇವನ ಹತ್ರ ಹೇಳ್ದೆ ಮಿಡಿ ಆಗು ಕಾಲ, ಹೋಗಿ ಮುಟ್ಕೊಂಡ್ ಬಾ. ಯಾರ್ಯಾರು ಕಿತ್ಕೊಂಡು ಹೋಗ್ತಾರೆ ಅಂದ್ರೆ ಮನೆ ಜಗಲಿ ಬಿಡ್ಲಿಲ್ಲ ಇವ. ಹೌದಾ? ಅಲ್ಲಿ ಕಟ್ಟಿರ್ಬೇಕು ಅಂತ ನಾನು ಹೇಗೆ ಹೋಗುದಮ್ಮ? ಅದು ಮರದ ಮೇಲೆ ಅಲ್ಲ, ನಮ್ಮ ಜಗಲಿ ಮೇಲೆ ಇರ್ಬೇಕಿತ್ತು. ಆಗ ಇವ ಜಗಲಿ ಬಿಡ್ತಿದ್ದ. ಹೋಗ್ಲಿ, ಊರಲ್ಲೆಲ್ಲ ಕ್ಷೇಮ ತಾನೇ? ಎಲ್ಲ ಕ್ಷೇಮ. ಆ ಟೀಚೆ ನೋಡಿದೆ ಯಾಕೆ? ಅಲ್ಲ ಇವಳಲ್ಲಿ ಅಂತ ಇವಳು ಅಂದ್ರೆ ನಾನು ಬಂದಿಷ್ಟು ಗೊತ್ತಾಯ್ತು. ಚಂದ್ರ. ಏ ದೇವ್ರೇ, ಅವಳು ಕತೆ ಎಂತ ಹೇಳುದು ಮಗ. ಹಂಗಾಲಾಗಬೇಡ. ಅವಳಿಗೆ ಎಷ್ಟೊತ್ತಿಗೂ ನಿನ್ನದ್ದೇ ಧ್ಯಾನ. ಅಂದ್ರೆ ಊಟ ಕೂತವಳು ಅನ್ನ ಹರಡ್ಕೊಂಡು ಹಾಗೆ ಇರ್ತಾಳೆ, ಊಟ ಮಾಡಿದ್ದಿಲ್ಲ. ಹೌದಾ? ಎಷ್ಟೊತ್ತಿಗೂ ರಾಧಕ್ಕ ಮೇಲೆ ಅದೇ ಸ್ನಾನಕ್ಕೆ ಹೋದವಳು ಬರ್ಲಿಲ್ಲ ಅಂತ ಹೋಗಿ ನೋಡಿದ್ರೆ ಬಟ್ಲ ಮನೆ ಹಂಡಲ್ ತಲೆ ಹಾಕೊಂಡಿದ್ದು. ಅಯ್ಯೋ, ಅವಳಿಗೆ ನಿನ್ನದ್ದೇ ಧ್ಯಾನ. ಬಂದದ್ದು ಒಳ್ಳೇದಾಯ್ತು ಇಲ್ವಾ? ಚಂದ್ರ ಯಾವ್ದಾ? ಒಂದು ಗೆರೆಯನ್ನು ದಾಟಿ ಒಂದು ಹೆಜ್ಜೆ ಮುಂದಿಡಬಾರ್ದು ಅವಳು. ಮತ್ತೆ ಕೆಸರುಗಳ ಮುಕ್ತ ಶುರು ಮಾಡಿ ಯಾವ್ದ್ರ ಬಗ್ಗೆ ಅಲ್ಲ, ಬಂದದ್ದೇ ಅವಳು ಬಂದಿದ್ದು ಪಾಪ, ಮುಂದೆ ಬರ್ಲಿಕ್ಕೂ ಗತಿ ಇಲ್ಲ. ಎಂಟದ್ದು 3 ಎಳ್ದೆ ಅಪ್ಪ. ಹೌದು. ಏನದು? 3 ಗೆರೆಯನ್ನು ದಾಟಿ ಒಂದು ಹೆಜ್ಜೆ ಮುಂದಿಡಬಾರ್ದು ಅಂತ ಹೇಳಿ ಯಾರ ಮನೆಯ ತೆಗಿಲಿಕ್ಕೆ ಈ ಹೊಟ್ಟೆ ಕೊಡಪಣ ಇಟ್ಕೊಂಡು ಬಂದದವಳು? ಯಾಕೆ? ಯಜಮಾನಿಕಿನಿಂದ ಅಲ್ವಾ? ಅದಕ್ಕೆ ಅದು ಹೊಟ್ಟೆ ಕೊಡ್ಪಾನ ಅಂದ್ರೆ ಎಟ್ಟೆ ಯಜಮಾನಿಕೆ, ಆದ್ರಿಂದ ಹೊಟ್ಟೆ ಕೊಡ್ಪಾನ ಹಿಡ್ಕೊಂಡು. ನಮ್ಮಲ್ಲಿ ಚಿನ್ನದಿಲ್ವಾ, ಉಂಟು. ಬೆಳ್ಳಿದಿಲ್ವಾ, ಹಿತ್ತಾಳೆದಿಲ್ವಾ, ಆಮೇಲೆ ಕಂಚಿಂದಿಲ್ವಾ, ತಗಡಿದಿಲ್ವಾ, ಇದೆಲ್ಲ ಬಿಟ್ಟು ಈ ಹೊಟ್ಟೆ ಕೊಡಪಣ ಇಟ್ಕೊಂಡು ಬಂದದ್ದು ಯಾರ ಮನೆಯ ತೆಗಿಲಿಕ್ಕೆ ಅವಳು? ಅದೇ ನಿನ್ನ ಯಜಮಾನಿಕೆ ತೋರ್ಸ್ಲಿಕ್ಕೆ ಅದಲ್ಲ, ನೀ ಎಳ್ದದ್ದೆ ಅಂತ ದುಂಟ್ಬೇಕು. ಅದು 3 ಗೆರೆ. ಯಾಕೆ? ಉಸ್ಮಾನ್ ರೇಖೆ. ಉಸ್ಮಾನ್ ರೇಖೆ. ಮಗ ಗಟ್ಟಿ ಹೇಳ್ಬೇಡವೋ, ಗಟ್ಟಿ ಹೇಳ್ಬೇಡ. ಯಾಕೆ? ಉಸ್ಮಾನ್ ಇಂದ? ಹೌದು. ಅವ ಯಾರ? ಅವತ್ತು ಪೇತ್ರಿಯಲ್ಲಿ ಸೀತಾರಾಮನ ತಮ್ಮ ಉಸ್ಮಾನ್ ಇರ್ಲಿಲ್ವಾ? ಈಗ ಪೇತ್ರಿ ಇಲ್ಲಲ್ಲ, ಈಗ ಸುಡುಗಾಡಲ್ಲ ಉಳ್ಳಾಲದಲ್ಲಿದ್ದ.
ಎಂತ ನಿಂದೊಂದು ಬೇಕ್ರಿ ಇಸಾಕ್ ವಂಶದಲ್ಲಿ ಶಿಕ್ಷಾಕು ಈ ಶಿಷ್ಯಾಗ ವಂಶದಲ್ಲಿ ಶಿಕ್ಷಾಕು ನೀನು ಪಾಪಿ ಮಾಡಿ ಇದು ಬಾಯಲ್ಲಿ ಮಾತಾಡದೆ ಹೋದಾಗ ಮಾಡಬೇಡ ಮಾಡೆಯ ಏನಮ್ಮ ನೀ ಹೇಳ್ಬೇಕಿದ್ರೆ ನಾನು ಕಂಗಾಲಾಗ್ಬಿಟ್ಟೆ ಯಾಕೆ ಇಲ್ಲೇ ಹೋದ್ರೆ ಅವ ಆ ರಾಮನ್ ತಮ್ಮ ದುಶ್ಮನ್ ಗಟ್ಟಿ ಹೇಳ್ಬೇಡ ಹನುಮಂತನ ಭಕ್ತರು ಕೇಳಿದ್ರು ಹೊಡೆದು ಕೊಂದು ಬಿಟ್ಟಾರು ನಿನ್ನ ಯಾಕಮ್ಮ ಇಲ್ಲೇ ಹೋದ್ರೆ ರಾಮನ್ ತಮ್ಮ ಉಸ್ಮಾನ್ನ ಬೇಕಿದ್ರೆ ರಹೀಮ್ ತಮ್ಮ ಉಸ್ಮಾನ್ ಅಂತ ಹೇಳು ಎಲ್ಲಿಯ ರಾಮ ಎಲ್ಲಿಯ ನೀ ಹೇಳ್ದವ ಮಗ ರಾಮನ ತಮ್ಮ ಲಕ್ಷ್ಮಣ ಅವ ತ್ರೇತೆ ನೀ ಹೇಳ ಪ್ರೇತ್ರಿ ಅಲ್ಲ ನೀ ಒಂದೊಂದ್ಸಲ ಹೊಟ್ಟೆ ಇಸುದು ನೋಡ್ರಿ ತಲೆ ಬಿಚ್ಚಿ ನಂಗೆ ಬಾಯಲ್ಲಿ ಅದೆಲ್ಲ ಮಗ ಅವನ ಮೂರುಗೆರೆ ಹಾಕ್ಲಿಲ್ಲ ಅವತ್ತು ಇದು ನಿನ್ನ ರೇಖೆ ಹೌದು ಅದು ಲಕ್ಷ್ಮಣ ರೇಖೆ ಚಂದ್ರಗೋಪನ್ ರೇಖೆ ಆ ಗೆರೆ ದಾಟ್ಲಿಕ್ಕೆ ರಾವಣ ಸನ್ಯಾಸಿಗೆ ಆಗ್ಲಿಲ್ಲ ಇದು ಇರುವೆನೂ ದಾಟ್ಕೊಂಡು ಹೋಗ್ತದೆ ಮತ್ತೆ ಅಂತಕ್ಕೆ ಸುಮ್ಮನೆ ಇದು ಬಾಳೆ ಯಾರು ಬರ್ತೀವಿ ಇದು ತಪ್ಪು ನಿನ್ನದ್ದಲ್ಲ ಮಗ ನಿನ್ನ ಬಾಯಿಲ ಆ ಶಬ್ದ ಹೇಗೆ ಬಂತು ಅಂತ ವಿಚಾರ ಮಾಡ್ತಿದ್ದೆ ಹೇಗಮ್ಮ ತುಂಬ ಗರ್ಭಿಣಿಯಾಗಿದ್ದಾಗ ಹೆರಿಗೆ ನೋವು ಶುರುವಾಯ್ತು ಸೂಲ್ಗಿತ್ತಿ ಬರಲಿಲ್ಲ ನನ್ನನ್ನು ಕಂಬಳಿಗೆ ಹಾಕೊಂಡು ಹೊತ್ಕೊಂಡು ಹೊರಟು ಅಷ್ಟೊತ್ತಿ ಪಾತ್ರೆ ಮಾರೋಮ ದುಡ್ಡ ಗಡ್ಡ ಬಿಟ್ಕೊಂಡು ನೀ ಹೇಳಿದ ಜಾತಿಯವು ಬಂದ ಅವತ್ತೇ ಲೆಕ್ಕ ಹಾಕಿದ್ದೆ ತುಂಬ ಗರ್ಭಿಣಿಯಾಗಿ ಹೊರಟಾಗ ಇವ ಸಿಕ್ಕದ ಅಂತ ಅದು ದುಷ್ಪರಿಣಾಮ ಹಾಗೆ ಆಗ್ತದೆ ಅಂತ ಹಾಗಾಗಿ ನಿನ್ನ ಬಾಯಲ್ಲಿ ಲಕ್ಷ್ಮಣ ಒಳ್ಳೇದು ಬಂತು ಹೋಗ್ಲಿ ಏನು ಪ್ರಭಾವ ಹೊಂದಿರ್ಬೋದು ನೀ ಕುತ್ಕಾರೆ ಪ್ರಭಾವ ನಿಮಗೆ ಅದರಲ್ಲಿ ನೀರು ತಂದ್ರೆ ಇದ್ರಲ್ಲಿ ನೋಡ ವಸ್ತು ಒಂದು ಹಾಳು ಮಾಡಿದ್ರೆ ಮತ್ತೆ ನಾನು ಬಿಟ್ಟಿಲ್ಲ ಯಾರು ಬಿಟ್ಟು ನಿನಗೆ ಆ ಕೊಡ್ಪಣಿ ಯಾಕೆ ಈ ಕೊಡ್ಪಣಿ ಯಾಕೆ ಪಾಪಿ ನಿನ್ನ ನೋಡು ಮಗ ಯಾರು ಬಂದಿದ್ರು ಅಂತ ಗೊತ್ತಾ ಒಳ್ಳೊಳ್ಳೆ ನೀವು ಬಂದು ಅಕ್ಕನ ಬದಗೆ ಬೇಗದೊಳೆರಗಾಲು ಪರಸಿದಳಾಗೆ ನಾಗವೇಣಿಯು ಬಂದಕ್ಕನ ಬದಗೆ ಬೇಗದೊಳೆರಗಾಲು ಪರಸಿದಳಾಗೆ ಪಾಪಿ ನಿನ್ನ ಗರ್ಭ ಸಪೂತನ ಅಂದ್ರೆ ನಾ ಹೆತ್ತದ್ದೇ ಬಿಟ್ಟೆ ನಾವು ಏನಾದ್ರೂ ಬೂಗುತ್ತೆ ಅಮ್ಮ ಬಂದ್ಬಿಟ್ಟೆ ಅತ್ತೆ ದಯವಿಟ್ಟು ನೀವು ಒಪ್ಕೋಬೇಡಿ ನೀವು ಒಪ್ಪಿಕೋ ಚಳುವಳಿ ಮಾಡಬೇಡಿ ಹಾಗಲ್ಲ ನಾನು ಅಕ್ಕನನ್ನು ಕಂಡು ಆನಂದ ಲಹರಿಯಲ್ಲಿ ತೇಲಾಡಿದ್ದು ನೀವು ತೇಲಾಡದೆ ನಾವು ಅದ್ರ ಅಡಿಗೆ ಬಿದ್ದೆ ಯಾರು ಆಂಗನವಾಡಿಯಲ್ಲಿ ಹೌದೇ ನೀವು ಒಪ್ಕೊಳ್ತೀರಿ ಮಗ ಆದ್ರೆ ಆ ಪಾಪಿ ತಾನೆಲ್ಲ ಒಪ್ಕೊಳ್ಬೇಕು ಅಂತ ಗೊತ್ತಿಲ್ಲ ಅವ ಒಪ್ಕೊಳ್ಳುವಲ್ಲೇ ಒಪ್ಕೊಂಡಿದ್ರೆ ನಾನು ಇಷ್ಟೊತ್ತಿಗೆ ಆಡಿಸ್ತಿದ್ದೆ ಅವ ಎಲ್ಲ ಒಪ್ಕೊಳ್ಳಿಲ್ಲ ಒಂದು ನನ್ನ ಒಪ್ಕೊಂಡು ಮೈ ಮೇಲೆ ಬುಡುಮ್ಮ ಬಿದ್ದ ಏನಾಗುತ್ತೆ ಇವ್ರ ಅಪ್ಪಯ್ಯನೂ ಹೀಗೆ ಬಿದ್ದದ್ದಿಲ್ಲಪ್ಪ ಅಕ್ಕ ನಿನ್ನ ನೋಡಿ ಮನಸ್ಸಿಗೆ ಸಂತೋಷ ಆಯ್ತು ಆಗ್ಲೇಬೇಕಲ್ಲ ಆದ್ರೆ ಬ್ರಾಹ್ಮಣರ ಬಂದು ವಿಚಾರ ಮುಟ್ಟಿಸಿದ್ದಾರಲ್ಲ ಬ್ರಾಹ್ಮಣರು ಹೇಳಿ ಯಾರು ನಮ್ಮನೆಯವನ್ನ ಬ್ರಾಹ್ಮಣ ಯಾರು ಬ್ರಾಹ್ಮಣ ಯಾರು ನಮ್ಮನೆಯವರು ಅದು ಸುದರ್ಶನ ಭಟ್ರು ಸುದರ್ಶನ ಭಟ್ರು ನಮ್ಮನೆಗೆ ಹಾಕೊಂಡು ಹೇಳಿ ಅವರಿಗೆ ಹೆಚ್ಚು ಕೊಡ್ಲಿಲ್ಲ 5 ಸೇರ್ ಅಕ್ಕಿ 50 ಗೋಟ್ಕಾಯಿ 100 ನಾಣ್ಯ ಕೊಟ್ಟೆ ಅಷ್ಟೇ ಯಾರು ನಿನ್ನ ಅಪ್ಪನ ಮನೆಗೆ ಕೊಟ್ಟಿದ್ದ ಯಾರು ನಿನ್ನ ಅಪ್ಪನ ಯಾವ ಮೂರು ಕಾಸಿನ ಆಡ್ಬೇಕು
ಬೇಕಿದ್ರೆ ಜಾಗ್ರತೆ ಮಾಡಬೇಕು. ಯಾರ ಬಗ್ಗೆ ಮಾತಾಡ್ತಿದ್ದೆ ತಾನು ಯಾವ ಬಟ್ಟ ಅಂತ ಏಕವಚನದಲ್ಲಿ ಮಾತಾಡ್ತೀಯ? ಅದು ಸುದರ್ಶನ್ ಭಟ್ರಿಗೆ ಅದಲ್ಲ, ಯಾವ ಭಟ್ರಿಗೂ ಹಾಗೆ ಮಾತಾಡಬಾರ್ದು. ಸರಿಯಾ? ಅಲ್ಲ, ಸುದರ್ಶನ ಐತಾಡುವ ಪ್ರಶ್ನೆ ಇಲ್ಲ. ಯಾವ ಬ್ರಾಹ್ಮಣರಿಗೂ ಹಾಗೆ ಮಾತಾಡೋ ಉದ್ಧಾರ ಆಗುದಿಲ್ಲ. ಯಾವುದೇನ ಭಟ್ರು ನಮ್ಮನೆ ಬರ್ದೆ ಹೋದ್ರೆ ನೀವು ಹುಟ್ಟಿದ್ಯಾ? ಅವರು ಬರೋದಕ್ಕೂ ನಾನು ಹುಟ್ಟಿದಕ್ಕೂ ಏನು ಸಂಬಂಧ ಅಮ್ಮ? ಪ್ರತಿಯೊಂದಕ್ಕೂ ಸಂಬಂಧ ಉಂಟು ಮಗನೇ. ಹೌದಾ? ಮದುವೆ ಆಗಿ 6-8 ವರ್ಷ ಆದ್ರೂ ನನ್ನ ಹೊಟ್ಟೆಯಲ್ಲಿ ಅಂಥದ್ದು ಹುಟ್ಟಲಿಲ್ಲ. ಇದ್ದು ಬಿದ್ದು ದೇವರಿಗೆ ಅಡ್ಡ ಬಿದ್ದು ಹರಕೆ ಹೊತ್ಕೊಂಡ್ರು ಪ್ರಯೋಜನ ಆಗ್ಲಿಲ್ಲ. ಅದೇ ತಲೆ ಬಿಸಿಲು ನಾನು ಕಣ್ಣೀರು ಹಾಕ್ತಾ ಇದ್ದಾಗ ಪೂರ ಹೋಯ್ತು ಭಟ್ರು. ಪುಣ್ಯಾತ್ಮರು ನಮ್ಮನೆಗೆ ಬಂದ್ರು. ಯಾಕೆ ಚಿಂತೆ ಮಾಡ್ತಿದ್ದೆ ಅಂತ ಕೇಳಿದ್ರು. ಸತ್ಯ ವಿಷಯ ಹೇಳಿದೆ. ಜಾತಕ ತಗೊಬಂದ್ರು. ಜಾತಕ ನೋಡ್ದವ್ರೆ ನಿನ್ನ ಜಾತಕದಲ್ಲೇ ಇಂಥ ದೋಷ ಉಂಟು, ಯಾವ ದೇವರಿಗೆ ಹರಕೆ ಹೊಟ್ಟರು ಮಕ್ಕಳಾಗುವುದಿಲ್ಲ, ಆ ದೋಷಕ್ಕೆ ಪರಿಹಾರ ಮಾಡ್ಕೊಳ್ಬೇಕು, ನಾನೇ ಕಾರ್ಯಕ್ರಮ ಮಾಡಿಸ್ಕೊಡ್ತೆ, ಯಾಕೆ ಹುಟ್ಟುದಿಲ್ಲ ನೋಡುವ ಅಂದ್ರು ಅವ್ರು ಹೇಳ್ದಾಗೆ ಕಾರ್ಯಕ್ರಮ ಮಾಡಿಸಿದ್ನ ಒಂದೇ ವರ್ಷದಲ್ಲಿ ನೀ ಹುಟ್ಟುಕೊಂಡೆ. ಭಟ್ರು ನಮ್ಮನೆ ಬರ್ದೆ ಹೋದ್ರೆ ನೀ ಹುಡ್ತಿದ್ದೆ ಕೇಳಿದ್ದದಕ್ಕೆ ಮಗ. ಮತ್ತು ಒಂದು ಕೇಳು, ಯಾವ್ಯಾವುದಕ್ಕೂ ನಾವು ಎಷ್ಟೆಷ್ಟು ಹಾಳು ಮಾಡ್ತೇವೆ ಮಗನೆ. ಆದ್ರೆ ಬ್ರಾಹ್ಮಣರಿಗೆ ಕೊಡುವಾಗ ನಮ್ಮ ಹೊಟ್ಟೆ ಬಾಳ ಉಳಿತದೆ, ಲೆಕ್ಕ ಆಗ್ತೇವೆ ನಾವು. ನಿಜವಾಗ ನಾವು ಬ್ರಾಹ್ಮಣರಿಗೆ ಕೊಡುದು ಹಣವ ಮಗ. ನಾವು ಮಾಡಿದ ಪಾಪ ಅವ್ರು ತಕೊಳ್ಳುದು ಪಾಪ ಗಂಡಾಂತರ ಅವ್ರ ಪರಿಸ್ಥಿತಿ. ಅವರು ನಮ್ಮನೆ ಬಂದು ಭಟ್ರೆ ಹೇಳಿದ್ದು, ಅವರು ಅಷ್ಟೇ ಅನುಷ್ಠಾನ ಮಾಡಿದ್ರಡ್ಡಿಲ್ಲಂತೆ. ಇಲ್ಲೇ ಹೋದ್ರೆ ನಮ್ಮ ಪಾಪ ಅವರನ್ನು ಬಡೀತದೆ ಅಂತ ಆ ಭಟ್ರು ಹೇಳಿದ್ದು. ಎಮ್ಮೆಗೆ ಹಾಕದ ಹಿಂಡಿ ಎಲ್ಲಿ ಹೋಗ್ತದೆ ಹೇಳು? ಹಾಲಿನ ರೂಪದಲ್ಲಿ ಅದಿಲ್ಲ ಅಂತ ಒಂದಿಷ್ಟು ಸಗಣಿ ಎಲ್ಲ ಗೊಬ್ಬರ ಆಗ್ಲಿಲ್ವಾ? ಹಾಗ ಮಾತಾಡಬೇಡ. ಭಟ್ರ ಬಗ್ಗೆ ಯಾವತ್ತು ಅಂತ ಮಾತಾಡಬೇಡ. ಏನೇ ಆ ಬ್ರಾಹ್ಮಣರು ಇನ್ನೂ ಇದ್ದಾರಂತೆ. ಯಾಕೆ ಮಗ? ಒಮ್ಮೆ ಬರ್ಲಿಕ್ಕೆ ನನಗೂ ಮಕ್ಕಳಾಗಿಲ್ವಲ್ಲ. ಪ್ರಯೋಜನ ಇಲ್ಲ ಮಗ. ನನ್ನ ಕಾಲದಲ್ಲಿ ಒಂದು ಭಟ್ರು ಈಗ ಪಾಪ ಹಾಸಿಗೆ ಹೇಸಿಗೆ ಮಾಡ್ಕೋಬೇಕಿತ್ತು. ಅವ್ರು ಎಲ್ಲೂ ಹೋಗುದಿಲ್ಲ ಮಗ. ನನ್ನ ಆಸೆ ಬಂತು ಆಯ್ತಾ? ಅವ್ರು ಮಗ ತಿರುಗಾಟ ಶುರು ಮಾಡಿದ್ರಂತೆ. ಹೌದಾ? ನಮ್ಮನೆ ಯಾರು ಬರಬೇಡ. ನಮ್ದೇನು ಇದು ಕಾಶಿ ಯಾತ್ರೆ, ಒಟ್ಟಿಗೆ ಎಲ್ಲ ಕುಟುಂಬ ಸೇರ್ಕೊಂಡು ಸುಮ್ಮನೆ ನೀನ್ ಹಾಗೆ ಬೇಡ. ಬ್ರಾಹ್ಮಣರ ಅನುಗ್ರಹ ಮಾಡ್ರಿ ಏನು ಆಗ್ತದೆ. ನನ್ನ ಜಾತಕದಲ್ಲಿಯೂ ದೋಷ ಇದ್ರೆ ಸರಿ ಮಾಡ್ಲಿಕ್ಕೆ ಸರಿ ಉಂಟಲ್ಲ. ಯಾವುದು ಒಬ್ಬರದ್ದೇ ಆಗುವುದಿಲ್ಲ ಮಗ, ಇಬ್ಬರದ್ದು ಹೊಂದಾಣಿಕೆ ಉಂಟು. ಎಡೆಯಲ್ಲಿ ನಿರೀಕ್ಷಿಸಿ ಹೋಗಿ ಕೂತ್ಕಾಲೆ. ಹೆಂಗಸರು ಮಾತಾಡುವ ಬಂದ ನೀ ಮಾತಾಡು. ಅಕ್ಕ ಚಂದ್ರ, ನಿನ್ನನ್ನು ನೋಡಿ ಮನಸ್ಸಿಗೆ ಸಂತೋಷ ಆಯ್ತು. ಆದ್ರೆ ಆಶ್ಚರ್ಯವಾಗ್ತಾ ಇದೆ. ಏನದು? ಬರುವಾಗ ನೀನು ಒಬ್ಬಳೇ ಬಂದೆ. ಸಖಿಯ ವ್ರಾತವನ್ನು ಕೂಡಿಕೊಂಡು ಬರ್ಬೇಕಾದವಳು. ಬಂದದ್ದು ಸಂತೋಷ. ಅಪರೂಪಕ್ಕೆ ಬಂದವಳದೇನು 6 ತಿಂಗಳು ನಮ್ಮನೇಲೆ ಉಳ್ಕೊಳ್ಬೇಕು. ಯಾರು 6 ತಿಂಗಳು ನಿನ್ನ ಅಪ್ಪ ಮಾಡಿ ಹಾಕ್ತಾರ? ನೀ ಅಪ್ಪ ಮನೆ ತಂದಿದ್ಯಾ ನೀನು? ನನ್ನ ಮಗ ನೀನು ಆ ಮಳೆಗಾಲ ಒಟ್ಟು ಮಾಡಿದ ಅಕ್ಕಿ ಎಂತ ಮಾಡ್ಸಾಯ್ತು? ಚಿಕ್ಕ ಮಾಡ ಅದು ಇದು ಹೇಳ್ತಾ ಇದ್ದೆ. ನೀನು 6 ತಿಂಗಳು ನಮ್ಮನೇಲೆ ಉಳಿಬೇಕು ಅಂತ ನಾನು ಇಲ್ಲೇ ಇರ್ಬೇಕೆನ್ನುವ ಹಾಗೆ ಹೇಳ್ತೀಯ? ಹೌದು. ಇಲ್ಲವೇ? ಯಾಕೆ ಉಳಿದಕ್ಕಾಗೋದಿಲ್ಲ? ಏನು ಕಾರಣ ಉಂಟು? ಸಂಜೆಗೆ ಮನೆಗೆ ತೆರಳಲು ಬೇಕಮ್ಮ, ಸಂಜೆಗೆ ಮನೆಗೆ ಚಂದ್ರ, ನೀನು 6 ತಿಂಗಳು ಉಳ್ಕೊಳ್ಬೇಕು ಅಂತ ನೀನೇನೋ ಉಳ್ಕೊಳ್ಬೇಕೆನ್ನುವ ಹಾಗೆ ಹೇಳ್ತೀನಿ. 6 ತಿಂಗಳು ಆಗುದಿಲ್ವಾ? ಆಗುದಿಲ್ವೇ? ಬೇಡ, ಒಂದು 3 ತಿಂಗಳು, 1 ತಿಂಗಳು ಆಗುದೇ ಇಲ್ಲ. ಬೇಡ, ಒಂದು 15 ದಿನ ಆಗುದಿಲ್ಲ. 1 ವಾರ, ಚೇಚೆ 1 ದಿನ ಆದ್ರೂ ಉಳ್ಕೊಳ್ಬಾರ್ದಾ? ಈಗಲೇ ಹೊರಡಬೇಕು ನಾನು. ಯಾಕೆ? ಯಾಕೆ ಹೇಳು? ನನ್ನವರಲ್ಲಿ ಒಂದು ಮಾತು ಹೇಳಿ ಬರ್ಲಿಲ್ಲ. ಏನು? ಒಂದು ವೇಳೆ ನಾನು ಈ ಹೊತ್ತಿಗೆ ಹೋದೆ ಅಂತಾದ್ರೆ, ತಡವಾಯ್ತು ಅಂತಾದ್ರೆ ಅವ್ರು ಕೋಪಗೊಳ್ಳುತ್ತಾರೆ, ರೋಷಾಭಿಷಾರ ಆಗುತ್ತಾರೆ, ಸಿಡುಕೊಳ್ತಾರೆ. ಹೌದಾ? ಚಿಟ್ಟಮಟ್ಟದವರಿಗೆ ಮಗ ಬಂದು ಹೆಚ್ಚೊತ್ತಾಗ್ಲಿಲ್ಲ, ಈಗಲೇ ಹೋಗ್ಬೇಕು 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 ಅಂತ ಹೇಳ್ತಾಳೆ. ಯಾಕೆ ಕೇಳಿದ್ರೆ ಗಂಡ ಬಡಿತಾರೆ ಬಿಟ್ಟರು ಬಿಡಬಹುದತ್ತೆ. ಸುಮ್ಮನೆ ಇದೆ. ಯಾಕತ್ತೆ?
ಈಗ ಬಿಡು ವಿಷಯ ಬೇಡ ನಂಗೆ, ಆ ವಿಷಯ ತಿಳ್ಬಾಯ್ಲಿ. ಸಿಟ್ಟು ಮಾಡ್ತಾರೆ, ಹೊಡೆಯುತ್ತಾರೆ, ಅದೆಲ್ಲ ನಂಬುವ ಮಾತೇನೆ. ಏನ್ ನಮ್ಗೆಲ್ಲ ವಯಸ್ಸು ಸುಮ್ಮನೆ ಆದದ್ದು, ಅನುಭವ ಇಲ್ಲ ಅಂತ ಲೆಕ್ಕ ಹಾಕಿದ್ದೆ ಮಗ. ಈಗ ನಾನು ಮದುವೆ ಆದವಳೆ ಅಲ್ವೇ, ಒಂದು ರಾತ್ರಿ ಮನೆ ಹೋಗದೆ ಹೋದ್ರೆ ಗಂಡ ಬಿಡುವುದು ಹೌದು ಹೊಡೆಯುವುದು ಹೌದು ಅಂತ ಆದ್ರೆ ನನ್ನ ಗಂಡ ನನ್ನ ಬಿಟ್ಟು ಎಷ್ಟು ವರ್ಷ ಆಗ್ಬೇಡ. ನಾನು ಒಂದೊಂದು ಸಲ ನೆಂಟರ ಮನೆಗೆ ಹೋದ್ರೆ 1 ತಿಂಗಳಾದದ್ದು ಉಂಟು, 2 ತಿಂಗಳಾದದ್ದು ಉಂಟು. ಒಂದ್ಸಲ ಅಂತೂ 3 ತಿಂಗಳಾದ್ಮೇಲೆ 3 ತಿಂಗಳು ನಿನ್ನ ಸುಟ್ಟ ಕೈಯೊಂದ ಹೌದಾ? ಹಾಗಲ್ಲ ಮಗ, ಒಂದೊಂದು ನೆಂಟರ ಮೇಲೆ 2-2 ದಿವಸ ಉಳ್ಕೊಂಡ್ರು 3 ತಿಂಗಳಾಗೋಷ್ಟು ನೆಂಟರಿದ್ದಾರೆ. ಒಬ್ಬರ ಮನೆಗೆ ಹೋಗಿ ಮತ್ತೊಬ್ಬರ ಮನೆಗೆ ಹೋಗದೆ ಇದ್ರೆ ಬೇಸರ ಆಗುದಿಲ್ವಾ? ಎಲ್ಲರ ಮನೆ ಮುಗಿಸಿ ಬರುವಾಗ 3 ತಿಂಗಳಾಯ್ತು. ಹಾಗೆ ಹೇಳಿತ್ತು. ಹಾಗೆ ಈಗ ನೀನು ಕೆಸರು ಗಿಡಕ್ಕೆ ಕುದುರೆ ಕಟ್ಟಾಕ್ ಬಂದಿದ್ಯಾ? ಉಳ್ಕ ಮಾಡೈತೆ ಹಿರಿಯವರು ಅಂತ ಹೇಳ್ತೀರಿ, ಅವ್ರ ಮನಸ್ಥಿತಿ ಏನಂತ ಅರ್ಥ ಆಯ್ತು ನಿಮ್ಗೆ? ಈಗಿನ ಮಕ್ಕಳ ಲೆಕ್ಕ ಹಾಕುದು ಕಷ್ಟ ಹೇಳು. ಕೆಲವರಿಗೆಲ್ಲ ಹಾಗೆ ಮನೆಯಲ್ಲಿ ಹೆಂಗಸರು ಹೇಳಿದ್ರೆ ಆಗುದಿಲ್ಲ, ನಾವಿಷ್ಟು ಒತ್ತಾಯ ಮಾಡಿದ್ರು ಉಳಿಯುವುದಿಲ್ಲ. ಯಾಕೆ ಯಾಕೆ ಎಷ್ಟಂದ್ರೂ ನಾವು ಹೆಂಗಸರಲ್ವಾ? ನೀನಾಗಿರ್ಬೋದು, ನಾನು 100 ಹೋಗಿ ಮಗನಲ್ಲಿ ಕೇಳಿ ಹೇಳ್ತಾರೆ. ಮತ್ತೆ ಎಷ್ಟೆಂದ್ರು ಹೆಂಗಸರಲ್ವ ಅಂದ್ರೆ ನಾವು ಹೆಂಗಸರು, ನಮ್ಮ ಮಾತಿಗೆ ಬೆಲೆ ಇಲ್ಲ. ಓ ಮನೆ ಯಜಮಾನ ಆ ಗೌರವ ಅಂತ ಉಳಿತಾರೆ. ಅವ್ನ್ ಹೇಳು, ಅವ್ನ್ ಗೊತ್ತಾಗುದಿಲ್ಲ. ನೋಡಿ ನೋಡಿ, ಅಕ್ಕ ಹೊರಟು ನಿಂತಿದ್ದಾಳೆ, ಹೋಗುದು ಬೇಡ ಉಳ್ಕೊಳ್ಳಿ ಅಂತ ಹೇಳ್ಬಾರ್ದು ನೀವು. ಹೇಳಿ ಅಂತ ಅಕ್ಕ ಹೊರಟು ನಿಂತಿದ್ದಾಳೆ, ಉಳ್ಕೊಳ್ಳಿ ಅಂತ ಹೇಳಿ. ನೀನು ಕುತ್ತಿಗೆ ಮುರ್ಕೊಂಡು ನಾ ಮತ್ತೆ ಎಣ್ಣೆ ತೆಗಿಸ್ಬೇಕು. ಹೇಗೂ ನಮ್ಮ ಮನೆಗೆ ಗೊತ್ತಾಯ್ತಲ್ಲ, ಇವತ್ತು ರಾತ್ರಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದು. ಅವಳಿಗೆ ಬಡ್ಡಿ ಮೇಲೆ ಸಾಲ ಕೊಟ್ಟಿದ್ಯಾ? ನೀನು ನೋಡ್ರೆ ಸಾಲ ವಸೂಲಿ ಮಾಡೋ ರೀತಿ ಉಂಟು, ಕೊಡುದೆಲ್ಲ ವಿಚಾರ. ಹಾಗೆಲ್ಲ ಮಾತಾಡೋದು, ನೆಂಟ್ರ ಹತ್ರ ಹೇಗೆ ಮಾತಾಡ್ಬೇಕು? ನಿನ್ ಮುಖಕ್ಕೆ ಬೆಂಕಿ ಬಿದ್ದಿದ್ಯಾ? ಸ್ವಲ್ಪ ನಗಾಡ. ನಾವು ನಮ್ದು ಇದುವರೆಗೆ ಉಂಟಲ್ಲ ಗೋ ಸಂಪತ್ತಾಗಿತ್ತು, ನೀ ಹುಟ್ಟಿದ ಮೇಲೆ ಕುರಿ ಸಂಪತ್ತಿಗೆ. 3 ಕಾಸಿನವನೇ. ಹಾಗ ಮುಂದೆ ಮನುಷ್ಯನಾಗದಂಗ. ಇದು ಹೇಗೂ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತು ರಾತ್ರಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದು. ಗಜಾನ್ ನೋಡ್ತೀನಿ, ನೀನು ಹೋಗ್ಬೇಕಿತ್ತು ಮಾರೆ. ಚಂದ ಹೇಗೂ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತು ರಾತ್ರಿ ಉಳ್ಕೊಂಡು ಬೆಳಿಗ್ಗೆ ತಂಗಳನ್ನ ಊಟ ಮಾಡಿಕೊಂಡು ಹೋಗ್ಬೋದು. ಆಯ್ತಾ? ಅದನ್ನೇ ಚಿತ್ರಾನ್ನ ಮಾಡಿ ಕೊಡ್ತೇವೆ, ತಿನ್ಕೊಂಡು ಹೋಗ್ಬೋದು. ಸರಿ ಹೇಳು ಮಾರಯ್ಯ. ಇವತ್ತೊಂದು ದಿವಸ ನಮ್ಮ ಮನೆಯಲ್ಲಿ ಉಳ್ಕೊಂಡು ಹೋಗ್ಬೋದು. ನನಗೆ ಹೋಗಲೇಬೇಕು. ಹೋಗ್ಬೇಕಾ? ಅಡ್ಡಿಲ್ಲ, ಹೋಗ್ಬೋದು. ಎಂತ ನಿನಗೆ ಪರವಾನಗಿ ಕೊಡ್ಲಿಕ್ಕೆ ಕಳ್ಸಿದ್ದ ಅವಳಿಗೆ? ಅದಲ್ಲಮ್ಮ, ಏನ ಎಷ್ಟು ಜನರಿಗೆ ಮಾತು ಕೊಟ್ಟು ಬಂದಿದ್ದಾಳೆ, ಏನೋ ಇಷ್ಟು ಚುಟ್ಟಿ ನಾನು ಬರ್ತೇನೆ ಅಂತೇಳಿ ಹೋಗಿ ಮಗಳೇ. ಆಡು ಮಾತಾಡು, ಏನಾದ್ರು ಮಾತಾಡಿದ್ರು ಮತ್ತೆ ನೀನು ಪೊಂಟ ಮುರಿದು ಬಿಡ್ತೇ. ಇವತ್ತು ಒಂದೇ ಮಾತನ್ನ ಹೇಳ್ತೇನೆ, ಅವಳು ನಮ್ಮಲ್ಲಿ ಉಳ್ಕೊಂಡ್ರಷ್ಟೇ ನಿನಗೊಂದು ಮುಷ್ಟಿ ಅನ್ನ. ಇಲ್ಲೇ ಹೋದ್ರೆ ನೀವು ಉಪವಾಸ ಬೀಳ್ಬೇಕು ಇವತ್ತು. ಅಷ್ಟು ಮಾತೆ ಏನ್ ಮಾತೆ ಮಾತು. ಮಾತಾಡುವಾಗ ಪ್ರೀತಿಯಿಂದ ಮಾತಾಡ್ಬೇಕು, ಸಿಟ್ಟು ಮಾಡಬಾರ್ದು. ಈಗ ಹೋಗಲೇಬೇಕಾ? ಹೋಗಲೇಬೇಕು. ಅಷ್ಟು ಅವಸರದಲ್ಲಿ ಹೋಗ್ಬೇಕಾದಂತ ಅಗತ್ಯವಾದ ಕೆಲಸ ಏನಿದೆ? ಕಾರಣ ಒಂದು, ಏನು? ನನ್ನ ಪ್ರೀತನನ್ನು ಅರೆಗಳಿಗೆ ನಾನು ಬಿಟ್ಟಿದ್ದವಳೆಲ್ಲ ಅದಕ್ಕಾಗಿ ಚಿಂತೆ. ಪ್ರೀತನ ಬಿಟ್ಟಿರಲಾರೆ ಯಾನಿರೆ, ದಯದ ಸಾಧೆ ದಯದ ಸಾಧೆ. ಆತನ ಬದಲಿಗೆ ನಾನೇ ಚದುರೆ, ಆತನ ಬದಲಿಗೆ ನಾನೇ ಚದುರೆ. ಪ್ರೀತನ ಬಿಟ್ಟಿರಲಾರೆ
ಬಿಟ್ಟಲ್ಲ ಆಗ್ಲೇಬೇಡ ಅಂತ ಪಾಪಿ. ನಾಲ್ಕು ಹೆಜ್ಜೆ ಹಾಕಿದ್ರು ಅಪ್ಪನ ಹಾಗೆ ಅಷ್ಟೇ ಇಷ್ಟೊತ್ತಿಗೆ ಅವ್ರು ನೆನಪು ಮಾಡ್ಬಿಟ್ಟ. ಸುಮ್ಮನೆ ದೊಡ್ಡ ಹೆಜ್ಜೆ ಎಲ್ಲ ಅಪ್ಪನ ಹಾಗೆ ಅಂತ ಹೇಳಿದ್ರಲ್ಲ, ಸಣ್ಣ ಸಣ್ಣ ಹೆಜ್ಜೆ ಯಾರದ್ದು? ಕಿರು ಹೆಜ್ಜೆ ಯಾರ್ದು? ಕಿರು ಹೆಜ್ಜೆ ನನ್ನ ಬಾಯಿ ತೆಗಿಸ್ಬೇಡ ನೀ ಸುಮ್ಮನೆ. ಅವನು ಇವಾಗ ಹೇಳ್ಬೇಕು ಅಂತ ಸಣ್ಣ ನೋಡು, ಕೆಲವ್ರಿಗೆ ಹಚ್ಚಗೂ ಇಲ್ಲ ಇದ್ರೂ ಇಲ್ಲ. ಅವನು ತೆಂಕು ಬಡುಗು ಯಾವುದು ಕೇಳ್ಬೇಡ, ಎಲ್ಲಿ ಹೋದ್ರು ನೋಡು, ಒಂದೇ ಮಾತಲ್ಲಿ ಹೇಳ್ತೇನೆ, ನಿನ್ನ ಗಂಡನಷ್ಟು ಪವಾಡ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ದಿವಸದ ರಾತ್ರಿಗೆ ನಿನ್ನ ಗಂಡನ ಬದಲಿಗೆ ನಾನಿಗೆ ನಿಮಗೆ ಅಷ್ಟು ಮನುಷ್ಯ ಇದ್ರೆ ಕಡಿಯು ಕಲ್ತಂದು ಕೊಡ್ತೇನೆ, ತಿಳಿಸ್ತೇನೆ. ನಿಮ್ಮನ್ನೇ ನೋಡ್ಬೇಕು, ನಿಮ್ಮನ್ನ ತಿರುಗಿಸಬೇಕು. ನಿಮ್ಮ ಕಣ್ಣು ಕುರುಡಾಗಿ ಹೋಯ್ತಾ, ನಾಲಿಗೆ ಬಿದ್ದು ಹೋಯ್ತಾ, ಕಿವಿ ಕುರುಡಾಗಿ ಹೋಯ್ತಾ, ಏನಾಗಿ ಹೋಯ್ತು? ಎಂತ ಮಗನಿಗೆ ಜನ್ಮ ಕೊಟ್ಟಿ ಒಂದು ಸಂಸ್ಕಾರ ಇಲ್ಲ ಮಕ್ಕಳಿಗೆ. ಮಕ್ಕಳು ಹೇಳಿಕೆ ಬೆಳೆಸುವುದ? ನಿಮ್ಮಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಚಂದ್ರ ಹಾಗೆ ಆಗ್ಬೇಕು. ನನ್ನ ಮಾನ ಮರ್ಯಾದೆ ಅಜ್ಜಿಗೆ ಮನೆ ಮುದುಕಿರಿದ್ರು ಬಂದ್ರು ಅತ್ತೆ, ನಮ್ಮ ಕಟ್ಟೆ ಮುಗಿತು. ಏನಾಯ್ತು ಅತ್ತೆ, ಏನಾಯ್ತು? ನಾಯಿ ತೂನಿ ನನ್ನ ತಲೆ ಬಿಸಿ ನಮ್ಗೆ ನಾಯಿ ತೂ ಏನಾಯ್ತು? ಚಂದ್ರ, ಏನೇ ನನ್ನ ಮಾನ ನಗರಾಭಿವೃದ್ಧಿ ಕಸದ ತೊಟ್ಟಿಯ ಹಾಗೆ ಇದು ಭಾವಿಸಿಕೊಳ್ಳಿ, ಹಾಗೆ ಭಾವಿಸಿಕೊಳ್ಳಿ. ಒಳ್ಳೆ ಜೋಡಿ, ಒಳ್ಳೆ ಜೋಡಿ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಯಿತು. ನನ್ನ ಕಾಣಬೇಕಿರುವಂತ ಆಸೆಯನ್ನು ಓಡೋಡಿ ಉಟ್ಟ ಸೀರೆಯಲ್ಲಿ ಬಂದ್ರೆ ಒಳ್ಳೆ ಸನ್ಮಾನ ಆಯ್ತು, ಒಳ್ಳೆ ಸನ್ಮಾನ ಆಯ್ತು. ಅಲ್ಲ, ಇದು ನಾವು ಸೀರೆ ಕೊಡ್ತು. ನಿಮ್ಮ ಸೀರೆ ನಿಮಗೆ ಆಯ್ತು. ಮುಸುಕು ಹಾಕೊಂಡು ಮಲಗಿ ಸಿಟ್ಟು ಶಾಂತವ ಮಾಡೆ ಸಿಟ್ಟು ಶಾಂತವ ಮಾಡೆ ಬಿಡು ಮನದವ ಬಿಡು ಮನದವ ಇಷ್ಟು ನಿರ್ದಯದೊಳಗೆ ತ್ಯಜಿಸುವರೆ ನಿಮ್ಮ ನಮ್ಮ ತರಳ ಮೂಡರು ಇವನು ತಿಳಿಯಲಾಡಿದನು ತರಳ ಮೂಡನು ಅವನು ತಿಳಿಯಲಾಡಿದನು ಮರೆತು ಕಳೆಯೆಲ್ಲವನು ಅರಿತವಳು ನೀನು ಮರೆತು ಕಳೆಯೆಲ್ಲವನು ಅರಿತವಳು ನೀನು ನಿಮ್ಮ ಸಹವಾಸವೇ ಸಾಕು. ದಮ್ಮಯ್ಯ ಅಂತೇನೆ. ಯಾಕಂದ್ರೆ ವಯಸ್ಸಿನಲ್ಲಿ ನಾನು ಹಿರಿಯವಳು. ನಿನಗೆ ನಮಸ್ಕಾರ ಮಾಡುವುದು ನಿನ್ನ ಆರೋಗ್ಯಕ್ಕೆ ಆಯುಷ್ಯಕ್ಕೂ ಒಳ್ಳೇದಲ್ಲ. ಬೇಡ ಮಾಡುದು. ಆದರೂ ಇದು ನಿನ್ನ ಕಾಲನ್ನು ತಿಳ್ಕೊಂಡು ಹಿಡಿತೇನೆ. ಯಾಕೆ ಗೊತ್ತಾ? ಯಾಕಂದ್ರೆ ನೀನು ಅವ ಆಡಿದಂತ ಮಾತಿಗೆ ಸಿಟಿ ಮಾಡ್ಕೊಂಡು ಮನೆ ಬಿಟ್ಟು ಹೊರಟಿದ್ದೀಯ. ಅದ್ ಗೆಲ್ಬೇಕಾ ಹೇಳಿ? ವಿಚಾರ ಮಾಡ್ಬೇಕು. ಯಾವ್ದು? ಮಾತು ಯಾರು ಆಡಿದ್ದು ಎನ್ನುವುದ್ರ ಮೇಲೆ ಬೆಲೆ ಬಿಟ್ಟರೆ
ಮಾತಾಡಿದಕ್ಕೆಲ್ಲ ಬೆಲೆ ಸಿಗ್ತದ? ಸಿಗುವುದಿಲ್ಲ. ಆಚರಣೆಯಲ್ಲಿ ಜೀವನದಲ್ಲಿ ಯಾವುದೂ ಇಲ್ಲದೆ ಹೋದವರು ಎಷ್ಟು ಜನ ಮಾತಾಡುವುದಿಲ್ಲ. ಆ ಮಾತಿಗೆ ಯಾವತ್ತೂ ಬೆಲೆ ಇಲ್ಲ. ನೋಡು, ಯಾವುದನ್ನು? ಎಲ್ಲರೂ ಮಾತಾಡುವಾಗ ಆ ಶಬ್ದದ ಅರ್ಥ ಏನು ಅಂತ ತಿಳ್ಕೊಂಡು ಮಾತಾಡ್ತಾರೆ. ಆಲೋಚನೆ ಮಾಡ್ಬೇಕು. ನನ್ನ ಮಗ ಹಾಗಲ್ಲ. ಮತ್ತೆ ಮಾತಾಡ್ಕೊಂಡು ಒಂದು ತಿಂಗಳ ಮೇಲೆ ಅದರ ಅರ್ಥ ಅಂತದ್ದು ಅಂತ ಲೆಕ್ಕ. ವಿಶೇಷ ಅದು. ಅವನ ವಿಷಯವೇ ಹಾಗೆ. ಓಹೋ. ಒಂದೊಂದ್ಸಲ ಮಾತಾಡ್ದ ಅಂದ್ರೆ ಪೂರ್ತಿ ಅರ್ಥ ಹೇಳ್ತಾವ. ಆ ಮುಂದಿನ ವ್ಯವಹಾರ ನೋಡ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಅವ್ನು ಮಾಡ್ಕೊ ಬಂದದ್ದೇ ಅಲ್ಲಿ ಬಿಟ್ಟೆ. ಹಾಗಾಗಿ ಅವನ ವಿಷಯದಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಮತ್ತೆ ಬಲ್ಲವರು ಮಾತು ಗೊತ್ತುಂಟ ಏನಂತೆ? ಈಗ ನೋಡು, ತಣ್ಣೀರನ್ನಾದ್ರೂ ತಣಿಸಿ ಕುಡಿಬೇಕು ಅಂತ ಮಾತಿದೆ. ಅದ್ರ ಅರ್ಥ ಬಿಸಿ ನೀರು ಬಿಸಿ ಮಾಡಿ ಕುಡಿಬೇಕಾ ಕೇಳ್ಬೇಡ ನೀನು. ಅಲ್ಲ, ಅಂದ್ರೆ ಅಷ್ಟು ಹೆಣ್ಣಾದವಳಿಗೆ ಅಷ್ಟು ಒಂದು ಶಾಂತಿ ಬೇಕು. ಹೆಣ್ಣನ್ನು ಭೂಮಿಗೆ ಹೋಲಿಸಿದ್ರು ಹೌದಾ? ಕ್ಷಮೆಯಾದ ರೀತಿ ಹೇಳಿದೆ. ಯಾಕೆ ಗಂಡಸರು ಹೋಲಿಸಲಿಲ್ಲ? ನಮಗಿರುವ ಗುಣ ಸಣ್ಣ ಪುಟ್ಟ ಪ್ರಕರಣ ಎಲ್ಲ ನಾವು ದೊಡ್ಡದು ಮಾಡಬಾರ್ದು ಮಗ. ಈಗ ಅವ ಹೇಳಿದ ಮಾತು ನೀ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋದೆ ಅಂತ ಇಟ್ಕೋ. ಆಕಿಗೆ ಮನೆಯವ್ರು ಕೇಳ್ತು. ಹಾಗಿದ್ರೆ ರಾಜ ಬಂದವಳು ಯಾಕೆ ಕೂತ್ಲು? ಸತ್ಯ ವಿಷಯ ಹೇಳ್ಬೇಕಾ? ಹೇಳಬೇಕು. ಚಂದುಗೋಪ ಹೀಗೆ ಹೇಳ್ದ, ಹಾಗಾಗಿ ಮನೆ ಬಿಟ್ಟು ಹೋದ್ರು ಅಂತ. ಹೋಗ್ಲಿ, ಮಾನವರಿಗೆ ಹೋಗ್ಲಿ. ಹೋಗುದು ಅವಂದಲ್ಲ, ಮತ್ತೆ ಯಾರ್ದು? ನಾವು ಹೆಂಗಸರು ಜಾಗ್ರತೆ ಮಾಡಬೇಕು ಹೇಳಿದ್ದದಕ್ಕೆ. ಆಗ ಬಲ್ಲವರು ಏನ್ ಹೇಳಿ ಯಾರು ಏನು? ಯಾರ ಮನೆಗೆ ಬಂದ್ರು ಚಂದಗೋಪ ಹಾಗೆ ಹೇಳಿದ್ದಿಲ್ಲ, ರಾಧೆ ಬಂದಾಗ್ಲೇ ಯಾಕೆ ಹಾಗೆ ಹೇಳ್ದ ಪ್ರಶ್ನೆ ಮೂಡ್ತದೆ. ಹಾಗಾಗಿ ಹೆಂಗಸರು ನಾವು ಸಣ್ಣ ಪುಟ್ಟ ಪ್ರಕರಣ ಅಲ್ಲಲ್ಲೇ ಮುಚ್ಚಿ ಹಾಕೊಂಡು ನಾವು ಹೋಗ್ತೇ ಇರ್ಬೇಕು. ದೊಡ್ಡ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ತಲೆ ಬರ್ತದೆ. ಅಕ್ಕ, ನಾನು ಕ್ಷಮೆ ಕೇಳ್ತೇನೆ ದಮ್ಮಯ್ಯ. ಅಕ್ಕ, ಬಂದಿರುವಂತ ನೀನು ಹೊರಟೆ ಅಂತ ಆದ್ರೆ ನೋಡಿದವರೆಲ್ಲ ಏನು ಹೇಳಲಿಕ್ಕಿಲ್ಲ. ಹೇಳು. ನಮ್ಗೆ ಇವತ್ತು ಸಮಸ್ಯೆ ಉಳಿದವರಿಗೆ ಕೊರತೆ ಆಗ್ಬಾರ್ದು. ಅದಲ್ಲ, ನಮ್ಮ ಜೀವನವೇ ಆಗಿದೆ. ನೋಡಿದವರು ಏನ್ ಹೇಳ್ತಾರೆ ಎನ್ನುವುದ್ರ ಮೇಲೆ ತೀರ್ಮಾನ ಈಗ. ಹೌದು ಅಕ್ಕ, ಬಂದಿರುವಂತ ರಾಧೆಯನ್ನು ಒಂದು ದಿನ ಉಳಿಸಿಕೊಳ್ಳುವ ಯೋಗ್ಯತೆಯು ಚಂದ್ರಾವಳಿಗಿಲ್ಲ ಅಂತ ನಿಂದಿಸ್ತಾರಕ್ಕ, ನಡಗಿಸ್ತಾರಕ್ಕ. ನಮ್ಮಂತಂದ್ರೆ ನಿನ್ನ ಹೆಸರೇ ಬರುದಲ್ಲ. ಹೌದು ಮರೀತಿ ಹಾಗೆಲ್ಲ ಉಳಿದವರು ನಮ್ಮನ್ನು ದೂಷಿಸ್ತಾರೆ ಅಂತ. ಹಾಗೆ ಈಗ ಅತ್ತೆ ಜಾಗ ನಿನ್ ಸಿಗ್ತದ. ಹಾಗಲ್ಲಂತೆ, ಉಳಿದವರು ನಿಂದಿಸಿದ್ರೆ ನನಗೆ ನಿಮ್ಗೆ ಪ್ರತ್ಯೇಕ ಅಂತ ಉಂಟಾ? ಅಲ್ವಾ, ನಾವಿಬ್ರು ಒಂದೇ ಅಲ್ವಾ? ಒಂದು ನಾವು ಯಾವತ್ತೂ ಒಂದೇ ಅಕ್ಕ. ಹೋಗಬೇಡ ಅಕ್ಕ, ಸಮಸ್ಯೆ ಅದರಾಗೆ ಬೇಡ. ಮಾಡಿ ತಪ್ಪಾಯ್ತು ಅಂತ ಬಾಯಿ ಹೇಳಿದ್ರೆ ಯಾರು ಒಪ್ಪುದಿಲ್ಲ. ಶಿಕ್ಷೆ ಅನುಭವಿಸ್ಬೇಕು. ಹಿಡ್ಕ ಕೈ ಇದೇ ನನ್ನ ತಲೆ ಹೊಡೆದು ಬೆಳೆಸಿದ್ರೆ ಹೋಗಿ. ಬೇಡ ಬೇಡ, ನನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದೆಲ್ಲ. ಬೇಡ ಹೇಳಿದ್ರಲ್ಲ, ಬೇಡ ಅತ್ತೆ. ನಾನು ಆ ಬಗ್ಗೆ ಆಲೋಚನೆ ಮಾಡುವುದಲ್ಲ. ಮತ್ತೆ ಈ ಎಮ್ಮೆಗೆ ಜ್ವರ ಬಂದ್ರೆ ಕೋಣಕ್ಕೆ ಬರೆ ಹಾಕುದು ಯಾವ ನ್ಯಾಯ ಕೇಳುದು ನಾನು? ಅದು ನ್ಯಾಯವೇ. ಹೇಗೆ? ಎಮ್ಮೆ ಜ್ವರ ಬಂದು ಕೋಣಿಗೆ ಬರೆ ಹಾಕ್ಬೇಕು. ಯಾಕೆ? ಜ್ವರ ಬಂದು ಎಮ್ಮೆ ಇದ್ದಲ್ಲಿ ಕೋಣ ಬರಬಾರ್ದಲ್ಲ. ಎಂತ ಕಲ್ಪನೆ ನೋಡಲ್ಲ. ನಾನು ಹಾಗೆ ಹೇಳಿ ಏನಾಗ್ತದೆ ಅಂದ್ರೆ ಜ್ವರ ಬಂದು ಎಮ್ಮೆ ಇದ್ದಲ್ಲಿ ಕೋಣ ಬಂದ್ರೆ ಮತ್ತೆ ಎಮ್ಮೆ ಸತ್ತೋದ್ರು ಹೋಯ್ತು. ಬರೆ ಅದೇ ಆ ಜೋರ್ ಜ್ವರ ಬಂದು ಹೊತ್ತಿಗೆ ಕೋಣಿಗೆ ಬರೆ ಹಾಕಿದ್ರೆ ಆ ಉರಿಗೆ 15 ದಿವಸ ಎಮ್ಮೆ ಬದಿ ಕೊಡುವುದಿಲ್ಲ. ಸುಮ್ಮನೆ ಹೇಳ್ತಾ ಇದ್ದೀರಿ. ನೋಡೇ ಕಲ್ಪನೆ ಮಾಡಿ. ಏನ್ ಕಲ್ಪನೆ ಹಾಳಾದದ್ದು? ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ನಾ ಮಾಡಿದ್ದ ಹಾಗಾಯ್ತು. ಅವಳು ಉದಾಹರಣೆಗೆ ಹೇಳಿದ್ದು ಎಂತದೆ? ಯಾರೋ ಮಾಡಿದ ತಪ್ಪಿಗೆ ನಾವೇಕೆ ಕ್ಷಮೆ ಕೇಳಬೇಕು ಎನ್ನುವುದಕ್ಕೆ ಆ ಉದಾಹರಣೆಯ ತಪ್ಪು ಮಾಡಿದವನೇ ಶಿಕ್ಷೆ ಅನುಭವಿಸಬೇಕು, ತಿಂದವನೇ ನೀರು ಕುಡಿಬೇಕು ಅಂತ. ಓ, ಎಮ್ಮೆ ಜ್ವರ ಬಂದು ಕೋಣಿಗೆ ಬರೆ ಹಾಕಿದ್ದು ತಪ್ಪು ಮಾಡಿದವ್ರು ನಾವಲ್ಲ. ತಪ್ಪು ಯಾರೋ ಮಾಡೋದು, ಕ್ಷಮೆ ಯಾರು ಕೇಳುವುದು ಸರಿಯಾಗಿದ್ದು? ಏನ್ ತಯಾರಾಗ್ಬಿಟ್ರಿ ನಿಮ್ಮ ಕುಟುಂಬದವ್ರು? ಉದಾಹರಣೆ ಒಬ್ಬರಿಗಿಂತ ಒಬ್ಬರಿಗೂ. ಹಾಗೆ ಒಂದು ಕೆಲಸ ಮಾಡುವ, ಅವನಿಗೆ ನನ್ನ ಮನೆ ದೊಡ್ಡ ಸಂಪಾದನೆ ಇದು ನೋಡು. ಹೇಳ ಏನ್ ಹೇಗೆ ಸಂಸಾರ ಮಾಡ್ತೀಯ ಅಂತ. ನಾ ಮನೆ ಬಿಟ್ಟು ಹೋಗು ಹೊರ ಮುಳುತ್ತೆ ಕೆಲವು ಸಲ. ಒಬ್ಬಲ್ಲ ಇಬ್ಬರು ಇಬ್ಬರು ನೋಡ್ಬೇಕು ಚಂದ. ಹೇಳಿದ್ಮೇಲೆ ಬಾ ಮುಂದೆ. ಅಮ್ಮ, ಏನ ಯಾರೋ ಎಲ್ಲೋ ಯಾರಿಗೋ ಹೊಡೆದಂತ ಒಂದು ಕನಸು ಬೀಳ್ತಾ ಇತ್ತಮ್ಮ ನನಗೆ. ಅದೇ ನೀ ಹುಟ್ಟಿದ್ದೆ ಹಾಗೆ ಎಮ್ಮೆ ತಮ್ಮಣ್ಣ. ಆ ಎಮ್ಮೆಗೆ ಕೋಣಿಗೆಲ್ಲ ಹೊಡೆದ್ರೆ ಎಲ್ಲೋ ಬಿಟ್ಟು ಬಿದ್ದಾಗುಂಟು. ಏನಾಯ್ತಮ್ಮ? ನನ್ನ ಬಜ್ಜಿದ ಊಟ ಉಣ್ಬೇಕು ನೀನು, ಹೊಟ್ಟೆ ತಿಂತದೆ ನೀನು. ಬಾರಲ್ಲಿ ಏನು ಹೋಗಲ್ದೆ ಅವಳ ಹತ್ರ? ಪ್ರೀತನ ಬಿಟ್ಟಿರಲ್ಲ ಆರೆಯ ನೀರೇ, ಆತನ ಬದಲಿಗೆ ನಾನು ಹೆಚ್ಚದುರೆ ಅಂದ್ಯ. ಏನಾಯ್ತು? ಏನಾಯ್ತಾ ಅಂದ್ರೆ ಈ ವರ್ಷ ಎಲ್ಲೆಲ್ಲಿ ಹೆಂಡತಿಗೆ ಗಂಡ ಇಲ್ವಾ?
ಅಲ್ಲೆಲ್ಲ ಏನಮ್ಮ ಮಾತಾಡ್ತೀನಿ ನೀನು ಬೊಗಳದ್ದು ಒಂದು ರಾತ್ರಿಗೆ ನಾನಿದ್ದೆ ಅಂತ ಅವಳ ಹತ್ರ ಹೇಳ್ದೆಲ್ಲ. ಹೌದು. ಈಗ ನಿನ್ನ ಹತ್ರ ಕೇಳ್ತೇನೆ. ಏನಮ್ಮ? ಈಗ ನಿನ್ನ ಅಪ್ಪನ ಪ್ರಾಯದ ಒಬ್ಬ ಬಂದು ನಿನ್ನ ಹತ್ರ ಹೇಳ್ತಾನೆ, ನಿನ್ನ ಅಮ್ಮನಿಗೆ ನಾನೊಂದು ರಾತ್ರಿಗೆ ನಾನಿದ್ದೆ ಅಂದ್ರೆ ನೀ ಏನಂತೆ? ಅದು ನಿನ್ ಖುಷಿ ಅಮ್ಮ. ಇಂಥ ದರಿದ್ರದ ಮಾತಾಡ್ಕೊಂಡು ಅವನ ಮುಖದ ಭಾವನೆ ನೋಡ. ಆ ಹಾವು ಬಂದಾಗ ಗೊಂಕ ಚಕ್ರ ಮಾಡಿದಾಗ ಮುಖ್ಯ ನೋಡು ಮುಖ. ಅದು ಬೇಡ, ನಿನಗೇ ಅರ್ಥ ಆಗ್ಬೇಕು. ಹಾಗೆ ಹೇಳ್ತೆ, ಏನಮ್ಮ? ನಿನ್ನ ಪ್ರಾಯದವ ಬಂದು ಒಂದು ರಾತ್ರಿಗೆ ನಿನ್ನ ಹೆಂಡತಿಗೆ ನಾನಿದ್ದೆ ಅಂದ್ರೆ ಅವನನ್ನು ಕಡಿತೇನೆ, ಹುಗಿತೇನೆ, ಸಿಗಿತೇನೆ. ಯಾರೋ ಪಾಪಿ ಮಗ ನನ್ನ ಹೆಂಡತಿ ಯಾರೋ ಅಂದ್ರೆ ತಾಯಿಗಾದ್ರೆ ಅವಳು ಖುಷಿ. ಏನ್ ಮಾತಾಡ್ದೆ ನೋಡು, ಅಂದ್ರೆ ತಾಯಿಯ ತಲೆ ಹಿಡುಕು ನೀನು. ಹಾಗಲ್ಲಮ್ಮ, ನೀನು ಒಂದೊಂದ್ಸಲ ತಿರುಗಿ ನಿಂತ್ರೆ ಭದ್ರಕಾಳಿ ಇದ್ದಾಗೆ ನಿನ್ನ ಬಾಯಿ ಮುಂದೆ ಯಾವನಾದ್ರೂ ಬಂದು ಕೇಳ್ಯಾನ ಒಂದು ಗುಂಡಿಗೆ ಇದ್ದ ಮಗ ನಿನ್ನ ಬೆಕ್ಕು ಬಾಯಿ ಮುಂದೆ ಮಾಡ್ತೀನಿ. ನನ್ನ ಬಾಯಿ ಹರ್ಕು ಅಂದ್ರೆ ಯಾರಾದ್ರೂ ಹೆಣ್ಣಿನ ಹುಚ್ಚಿನಲ್ಲಿ ಬಂದು ಹಾಕಿ ಕೇಳಿದ್ರೆ ಅಮ್ಮನಿದ್ದಲ್ಲೇ ಅವನು ಕಳಿಸ್ಕೊಡು. ಅವ ಸತ್ತಾವ ಮಗ. ಜೀವಮಾನದಲ್ಲಿ ಮತ್ತೆ ಯಾವ ಹೆಣ್ಣು ವೇಷದವ್ರನ್ನು ನೋಡಬಾರ್ದು, ಅಷ್ಟು ಮಾಡ್ಬಿಡ್ತೇನೆ. ಹೌದಮ್ಮ, ಅದಕ್ಕೆ ನೀ ಹಾಗೆ ಹೇಳಿದ್ದ. ಹೌದಮ್ಮ. ಒಂದ್ ಕೆಲಸ ಮಾಡು, ಏನಮ್ಮ? ಏನ್ ಹೇಳಿದ್ರು ನೀ ಹೇಳಿದ ತಪ್ಪು ಮಗ. ಒಂದು ರಾತ್ರಿಗೆ ನಾನಿದ್ದೆ ಅಂದ್ರೆ ಅಸಂಬದ್ಧ ಅಲ್ವೇ? ಹೌದೌದಮ್ಮ. ಅದ್ರ ಬದಲು ನೀನ್ ಏನ್ ಹೇಳ್ಬೇಕಿತ್ತು? ನಾನು ಏನ್ ಹೇಳಿದ್ ಗೊತ್ತಾಯ್ತಮ್ಮ, ಈಗ ಅವಳು ಹೇಳಿದ್ರು ಗಂಡನ್ನು ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ ಅಂತ. ಅದಕ್ಕೆ ನಾನು ಹೇಳಿದ್ದು, ನೀವು ಹೆಂಗಸರಿ ಮನೆಯಲ್ಲಿ ಇರುವಾಗ ಬೇರೆ ಗಂಡಸರು ಯಾರಿಲ್ಲ ಅಂತ ತಲೆಬಿಸಿ ಮಾಡಬೇಡಿ, ಒಬ್ಬ ಗಂಡಾಗಿ ಮನೆಯಲ್ಲಿ ನಾನಿದ್ದೇನೆ ಅಂತ ಹೇಳಿದ್ ನಾನು. ಧೈರ್ಯಕ್ಕೆ ಒಂದು ಶಬ್ದ ಸೇರಿಸ್ಬೇಕಿತ್ತು. ನೀವೆಲ್ಲ ತಪ್ಪು ತಿಳ್ಕೊಂಡು ನಾನು ಹೊಡೆಯೋದು. ತಪ್ಪು ತಿಳ್ಕೊಳ್ಳೋದಲ್ಲ, ಆ ಶಬ್ದ ಸೇರಿಸಿದ್ರು ಸರಿ. ನೀ ಅದು ಬಿಟ್ಟೆ ಒಂದು ರಾತ್ರಿಗೆ ನಾನಿದ್ದೆ ಅಂದೆ, ಮಾಡಿ ತಪ್ಪಾಯ್ತು ಅಂತ ಅವಳು ಕಾಲಿಡಿ ಇಡಿ. ಒಂಚೂರು ಸೀರೆ ಏನ್ ಮುಗಳಿದ್ಯಾ? ಏನ್ ಮುಗಳಿದೆ? ಸೀರೆ ಎದ್ದು ನೀವು ಸತ್ತು ಹೋಗ್ಲಿಕ್ಕೆ ಒಂದು ಪ್ರಕರಣ ಸರಿ ಮಾಡ್ಕೊಳ್ಳಿಕ್ಕಾಗದೆ ನಾವು ಒದ್ದಾಡ್ತಿದ್ದೆ ಅಂತದ್ರಲ್ಲಿ ಅವಳ ಹತ್ರ ಸೀರೆ ಮೇಲೆ ತೋಳುದ ಏನು? ಅವಳು ಸೀರೆಯಿಂದ ರಾಷ್ಟ್ರಧ್ವಜ ಅಂತ ಮಾಡಿದ್ಯಾ ಮೇಲೆ ಎತ್ತಲಿಕ್ಕೆ? ಹಾಗಲ್ಲಮ್ಮ, ನೋಡಿ ಅವಳ ಪಾದ ಎಲ್ಲಿ ಉಂಟು ಅಂತ ಕಾಣುದಿಲ್ಲ. ಮತ್ತೆ ನಾನು ಹಿಡಿಯೋದ ವ್ಯತ್ಯಾಸ ಆದ್ರೆ ನೀನು ಮತ್ತೆ ಅದಕ್ಕೆ ಏನಾದ್ರು ಮಾತಾಡಿದ್ರೆ ಮತ್ತೊಂದ್ಸಲ ಹಿಡಿಸಿದ್ರೆ ಹೌದು ನಿನ್ ದುರ್ಬುದ್ಧಿ ಗೊತ್ತಾಯ್ತು. ಆದ್ರೆ ಒಂದು ಈಗಿನ ಹೆಂಗಸರು ಉಂಟಲ್ಲ, ಸೀರೆ ಉಡುವುದೇ ಆಗಲಿ, ಉಡಿಸ್ಲಿಕ್ಕೆ ಮತ್ತೆ ಅಂತದ್ದು ಬೇಡ ನೋಡಿ. ಅದೇನು ನಮ್ದಾದ್ರೆ ಮೇಲೆ ಸ್ವಲ್ಪ ಅದೇ ಪಾದ ಮುಟ್ಟಿ ನಮಸ್ಕಾರ ಮಾಡು. ಆಯ್ತು ಅಂದ್ರೆ ಭೂಮಿ ಭೂಮಿ ಪಾದ ಬೇಡ. ಬಿಡೆನು ನಿನ್ನ ಪಾದ, ಬಿಡೆನು ನಿನ್ನ ಪಾದ. ಪಾದ ಮುಟ್ಬೇಡ, ಭೂಮಿ ಮುಟ್ಕೊಂಡೆ. ತಪ್ಪಾಯ್ತು. ತಪ್ಪಾಯ್ತು 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 ಆಯ್ತಲ್ಲ. ಮೊದಲು ನಂಗೆ ಗೊತ್ತಿರ್ಲಿಲ್ಲ, ಅಮ್ಮ ಹೇಳಿದ್ಮೇಲೆ ಗೊತ್ತಾಯ್ತು. ಮೊದಲು ನನಗೆ ಗೊತ್ತಿರ್ಲಿಲ್ಲ, ಅಮ್ಮ ಹೇಳಿದಾದ್ಮೇಲೆ ಗೊತ್ತಾಯ್ತು. ನನ್ ತಪ್ಪಾಯ್ತು. ಈಗ ನಂಬಿಕೆ ಬಂತ? ಅಮ್ಮ ಹೇಳಿದ ಅಮ್ಮ ತಪ್ಪಾಯ್ತು. ಸರಿ, ನಿಮ್ಮ ಮಾತಿನಂತೆ ನಾನು ಎಲ್ಲಿಯಾದ್ರೂ ಇಲ್ಲಿಯೇ ಉಳಿದ್ರೆ ಮಧ್ಯರಾತ್ರಿ ಹೊತ್ತು ಕೋಣೆ ಒಳಗೆ ಬಂದ್ರೆ ಗೊತ್ತಾಗ್ತದಲ್ಲ. ನೀನು ಅದೆಲ್ಲ ಶಬ್ದ ಬರುವುದಿಲ್ಲ, ಅದೇ ಹೇಳಿದ್ರೆ ಮಾತ್ರ ಮುಂದೆ ಅದು ಕೊಡು ಬಾಯಿ. ಮೂರ್ಖ ಶಿಖಾಮಣಿ. ಏ ಮಗನೇ, ಎಲ್ಲಿ ಬಂತು ನಮ್ಮ ಪರಿಸ್ಥಿತಿ? ಇಲ್ಲದೆ ಹೋದ್ರೆ ಮಧ್ಯ ರಾತ್ರಿ ಎತ್ಕೊಂಡು ಬಂದ್ರೆ ಅಂತ ಹೇಳೋ ಸ್ಥಿತಿ ಬಂತಲ್ಲ. ಅವಳಿಗೆ ಭರವಸೆ ಬರುವಾಗ ಏನಾದ್ರು ಹೇಳ. ಭರವಸೆ ಬೇಕಿರೋದು, ಭರವಸೆ ಬೇಕ. ನಾ ಬರುದಿಲ್ಲ ಬರುದಿಲ್ಲ ಬರುದಿಲ್ಲ. ಒಂದು ವೇಳೆ ನಾನು ಬಂದ್ರೆ ಅಪ್ಪನ ಗುಟ್ಟದವನೇ ಅಲ್ಲ. ಗಟ್ಟಿ ಅಲ್ಲೋ, ನನ್ನ ಜೀವಂತ ಶ್ರಾದ್ದ ಮಾಡಿದೆ ನಿನಗೆ. ಪಾಪಿ ಮಗನೇ, ಊರಿನಲ್ಲಿ ನನ್ನ ಬಗ್ಗೆ ಈಗಾಗಲೇ ಬ್ಯಾಡ್ದೆ ಹೊದ್ದು ಹೇಳ್ತಾ ಇದ್ರು. ಅಂಥದ್ರಲ್ಲಿ ನೀನೇ ಅಪ್ಪನಿಗೆ ಹುಟ್ಟಿದ್ದಲ್ಲ ಅಂತ ಹೇಳುದ? ನಾನು ಪುಷ್ಟೀಕರಿಸು. ಯಾವುದಕ್ಕೆ ಪುಷ್ಟಿಯ? ಅಪ್ಪ ಹುಟ್ಟಿದಲ್ಲ ಎನ್ನುವುದಕ್ಕ ವಿಷಯಕ್ಕ? ಹಾಗಲ್ಲಮ್ಮ. ಈಗ ಅವಳಿಗೆ ಭರವಸೆ ಬರುವ ಬೇರೆ ಏನಾದ್ರು ಹೇಳು. ಹೌದಾ? ಹಾಗಾದ್ರೆ ಒಳಗೆ ಗೊತ್ತಿಲ್ಲ. ತಿಳಿಯದೆ ಮನದಿ ಗಣಿ ತೊಗಿರು ವಚನಕ್ಕೆ ಜನದಿ ಆಣೆಯ ಉದಯ ಪರಿ ಎಂದರದಿ ನಿನ್ನೊಡನೆ ಮಾತನಾಡಿದಳು. ಒಳಗೆ ಬಂದರೆ ಜಾತಿ ಹೀನನು ಇರುವುದು ನಮಗೆ ನಾನು ಒಳಗೆ ಬರುವುದಿಲ್ಲ ಬರುವುದಿಲ್ಲ ಬರುವುದಿಲ್ಲ. ಒಂದು ವೇಳೆ ನಾನು ಒಳಗೆ ಬಂದ್ರೆ ನಾನು ಜಾತಿ ಹೀನನೇ. ಹೌದು, ಇದು ಅರ್ಥ ಅದೇ. ಪಕ್ಕನೆ ಎಲ್ಲ ತಲೆಗೆ ಹೋಗುದಿಲ್ಲ. ಹಾಗಾದ್ರೆ
ಈ ಪ್ರಪಂಚದಲ್ಲಿ ಸರ್ವೋತ್ಸವವು ನನಗೆ ಅಮ್ಮ. ಅಮ್ಮ ಬಿಟ್ಟು ಬೇರೆ ಯಾವ ದೈವ ದೇವರು ಇಲ್ಲ. ಅಮ್ಮನ ಆಣೆಯಾಗಿ ಹೇಳ್ತೇನೆ. ಬೀಗದ ಕೈ ನಕ್ಕೊಂಡು ಇಟ್ಕೊಂಡೆ ಹೊಡ್ಸಾಕ್ತ ಪಾಪಿ. ಅದಕ್ಕೆ ಬೀಗ ಗಟ್ಟಿ ಇಟ್ಕೊಂಡೆ ನಾನು. ನನ್ನ ಪ್ರಾಣ ಹೋದ್ರು ಅದು ಸುಳ್ಳು ಬಿಡುವುದಿಲ್ಲ. ಕಣ್ಣೊಂದು ಜಾಗ್ರತೆ ಹಾಗೆ ನಮ್ಮ ತಲೆ ಮೇಲೆ ಬಿದ್ದ ಮೇಲೆ ನಿಂಗೆ ಬಂತಲ್ಲ ಒಳಗೋಗಿ ಅಡಿಗೆ ಮಾಡುವಂತ ಬಹು ವಿಧದ ಅಡಿಗೆ ಮಾಡುವಂತ ಹೂವಿದ್ದದ ಮೊದ್ಲೇ ಈ ಸುಡುಗಾಡೋದು ಎಂಥದ್ದೋ ದೊಡ್ಡ ಪ್ರಕರಣ ಬಹು ಅಂತದ್ರಲ್ಲಿ ನೀನೆ ಇದಕ್ಕೆ ನಾಂದಿ ಹಾಕ್ತೀಯ. ಗಸಗಸೆ ಪಾಯಸ ಮಾಡಿ ಗಸಗಸೆ ಅದು ಒಂದ್ಮೇಲೆ ಇಬ್ರು ಗಸಗಸೆ ಎಲ್ಲಿ ಹೋಗ್ತೀಯಾ ಅಮ್ಮ ಅವರು ಅಮ್ಮ ಅವರು ಅಲ್ಲಿ ಒಳಗಿದ್ದಾರಲ್ಲ. ಈಗ ಹಾಸಿಗೆ ಕಂಬಳಿ ಕಡಿದಿಂಬು ಚಾಪೆ ಎಲ್ಲ ಅಲ್ಲಿಲ್ವಮ್ಮ? ಇಷ್ಟೇ ಮಾಡ್ಕೊಂಡು ಪ್ರಕರಣ ಮಾಡಿದ್ಮೇಲೆ ಹಾಸಿಗೆ ದಿಂಬೆಲ್ಲ ಬೇಕಾ ಹೊತ್ಕೊಳ್ಳಿಕ್ಕೆ? ಅಲ್ಲಿ ನಾಯಿ ಮಲ್ಗು ಗೋಣಿ ಉಂಟು ಅದೇ ಹೊತ್ಕೊ. ನಾಯಿ ಬಂದ್ರೆ ಅದು ಮುಸ್ಕಲಿಲ್ಲ ತಮ್ಮ ನೀನ್ ನೋಡ್ಬೇಡ. ಇವರು ಸಂಶೋಧನೆ ಮಾಡ್ತಾ ಆಗಿಲ್ಲ. ಅದು ಮತ್ತೆ ಉಂಟಂತ ಅದು ಒಂದು ಉಂಟ. ಗೋಣಿ ಇಲ್ಲಿ ಹುಡುಕ್ತಾನೆ. ಇರ್ಲಿ ಮಗ ಏನೇ ಇರ್ಲಿ. ಆಗ ನನ್ನ ಜೀವನದಲ್ಲಿ ನಿನ್ಗೆ ಆ ರೀತಿ ಹೊಡೆದದ್ದಿಲ್ಲ. ಆ ದರಿದ್ರದವಳು ನಮ್ಮ ಮನೆಗೆ ಬಂದು ನೀವು ಹೊಡೆಬೇಕಾಯ್ತು ಮಗ. ಹಿಂಸೆ ಆಗಿ ಬಂದ್ರೆ ಮನೇಲಿ ಗಲಭೆ. ಹೇ ಹಾಗಲ್ವಾ? ನನಗೆ ಅವಳು ಏನು ಎಂತವಳು ಅಂತ ನಂಗೆ ಗೊತ್ತು. ಅವಳು ದೊಡ್ಡ ಮಹಾಪತಿವ್ರತೆ ಹಾಗೆ ಮಾಡಿದ್ದು ಉಂಟಲ್ಲ. ಏನ್ ಮಾಡುವ ಮರ್ಯಾದೆ ಇಟ್ಕೊಳ್ಳಿಕ್ಕೆ ನಿಮ್ಗೆ ಹೊಡೆದೇ ಬಿಟ್ಟರೆ ಪ್ರಶ್ನೆ ಮಾಡೋ ಉತ್ತರ ಇಲ್ಲ ಅಂತ ನಂಗೂ ಗೊತ್ತು. ನಿಮ್ಮ ಮುಂದೆ ಆದ್ರೂ ಮನೆಗೆ ಬಂದವ್ರು ನೆಂಟರು ನಾ ಬಿಡ್ಲಿಕ್ಕಿಲ್ಲ. ಬಾ ನೋಡುವ. ಆಗ ಎಷ್ಟೋ ಹೊತ್ತಿನ ನೋಡ್ತಾ ಇದ್ದೇನೆ. ರಾತ್ರಿ ಆದರೂ ಸುಳ್ಳಲ್ಲ, ಆದ್ರೂ ಬೆಳಗಾಗುವುದಿಲ್ಲ. ಕತ್ಲೆ ಕತ್ಲೆ ಹಾಗಾಗಿ ತುಂಬಾ ದಿವಸ ಮನೆಯೊಳಗೆ ನಿಂತ ಅನುಭವ ಆಗ್ತಾ ಇದೆ. ನಮ್ಮ ಸಮಯ ಪಾಲನೆಗೆ ಬೇಕಾಗಿ ಒಳ್ಳೆಯ ಒಂದು ರಾಗದಲ್ಲಿ ಹಾಡಮ್ಮ. ಹಾಡೋಡ್ರಿ ಸುಮ್ಮನೆ ಕೂತಿದ್ರು. ಅದರಲ್ಲೂ ನಮ್ಮ ಗ್ರಾಚಾರ ಒಂದೇ ಜಾಗದಲ್ಲಿ ಇಬ್ಬಿಬ್ರು ಮತ್ ನಾಲ್ಕು ಹಾಡುತ್ತಿದ್ದಾರೆ. ಬೇಡ ಮಗ ಅದೇನಿಲ್ಲ. ಅದು ಅಲ್ಲ ಬೆಳಗಾಯ್ತಾ ಬಿಡ್ತು ನೋಡ. ಅಲ್ಲ ಕೋಳಿ ಕೂಟ ಉಂಟು. ಕೋಳಿ ಕೂಟ ಅಲ್ಲಿ ಮನುಷ್ಯ ಆಚೆ ಹೋದವಳು ಈ ಮನೆಗೆ ಬರ್ತಿದ್ದೆ. ಆಚೆ ಹೋದ್ರೆ ಹೌದು ಒಳಗೆ ಇಲ್ಲಂತೆ. ನನ್ನ ಮನೆಗೆ ತಾನೇ ಬಂದೆ. ಅಲ್ಲಿಂದ ಗೋಪುರದಿಂದ ನಂಗೆ ಹೋಗ್ತೀನಿ. ಹೌದು. ಎಂತ ಮಾತಾಡ್ತೆ ಏನಕ್ಕೆ? ನಿನ್ನೆ ಅಷ್ಟು ಪ್ರಕರಣ ಮಾಡಿ ಮಾತಾಡಿ ನಮ್ಮ ಹತ್ರ ಎಲ್ಲ ಮಾಡಿ ಸರಿ ಮಾಡಿ ಒಳಗೆ ಕಳಿಸೋದು. ನಿನ್ನೆ ಬಂದವಳು ಈಗ ಬಂದ್ಕೊಂಡು ನೀನು ಹೇಳ್ತಾ ಇದ್ದಿ. ಎಷ್ಟು ದಿವಸ ಆಗಿದ್ದರು ನೀವು? ನನಗೆ ಜನರಿ ಇವತ್ತು ರಾತ್ರಿ ಭಯಂಕರ ಉದ್ದ ಆಯ್ತು ಮನೆಗೆ. ನಮ್ಮ ಜೀವನದಲ್ಲಿ ಎಷ್ಟು ಉದ್ದದ ರಾತ್ರಿ ನೋಡ್ಲಿಲ್ಲ. ನೋಡಿ, ಬಿಟ್ಟವ್ರಿಗೆ ನಿಮ್ಮ ಮನೆ ಈಗ ತಾನೇ ಮನೆಗೆ ನಾವು ಏನೇ ಕಳಿಸಿಕೊಟ್ಟದ್ದು. ಹೌದಾ? ಅಂದ್ರೆ ನಿನ್ನ ಗಂಡ ಬಿಡಿಸಿದ್ದೇ ಇಲ್ಲ. ಇಲ್ಲ ಹಾಗಿದ್ರು ಅಯ್ಯೋ ನೀವು ಅದ್ದಂತ ನಾವು ಅದ್ದೇನೆ. ಹೇಗೆ ಓದಿದ್ದೀರಿ ನೋಡೋದೇ ನಾನು ಓದಿದ್ದು. ಅದಲ್ಲ ಒಳಗಡೆ ಹೋಗಿ ನೋಡಿದ್ರೆ ಯಾರಿಲ್ಲ. ಏ ಅತ್ತೆ ಸತ್ಯ ಹೇಳ್ಬೇಕು ನೀನು. ಒಳಗೆ ಹೋಗಿ ನಿನ್ನ ಒಟ್ಟಿಗೆ ಮಾನಕಂಡಲ್ಲಿ ನೀನು ಸುಮ್ಮನೆ ಅದ ಇಷ್ಟು ಬೇಕಲ್ಲ ಪ್ರಕರಣ ತಿಳ್ಕೋಬೇಕು. ನಿಂಗೆ ಎಂತಂದಿದ್ದೆ ಮೊದಲೇ ಕಂಡಲ್ಲಿ ಮಾಡಿದ. ಏಯ್ ಸತ್ಯ ಹೇಳು. ಒಳಗೆ ಹೋದ್ದು ನಿನ್ನ ಒಟ್ಟಿಗೆ ಯಾರು? ಅತ್ತೆ ನನಗದು ಹೆಣ್ಣ ಕಂಡು ಅದು ಬೇಕು ಇವತ್ತು. ಅತ್ತೆ ಒಳಗೆ ಹೋಗುವಲ್ಲಿವರೆಗೆ ಹೆಣ್ಣೇ ಆಗಿತ್ತು. ಒಳಗೆ ಹೋಗುವವರೆಗೆ ಹೌದು. ಒಳಗೋಗಿ ನೋಡ್ತೀರಿ ಅತ್ತೆ, ಅದು ಹೆಣ್ಣಲ್ಲ ಮತ್ತೆ ಹೆಣ್ಣ ವೇಷ. ಯಾರು ನಾವು ನಂಬೋ
ಈ ಹೆಣ್ಣು ವೇಷದವ್ರು ಮಾತ್ರ ನಂಬಾರ್ದು. ಶ್ರೀವೇಶ್ವರ ನಂಬರ್ ಒಳಗಿನ ಬಣ್ಣ ಹೇಗೆ ಇರಲಿ, ಮೇಲೆ ದಪ್ಪಕ್ಕೆ ಬಣ್ಣ ಹಚ್ಕೊಂಡು ಅವ್ರ ಕರ್ಮ ತೀರ್ಲಿಕ್ಕೆ ವಿಶೇಷ ಆಕರ್ಷಣೆ. ಈ ನೊಣ ಕೂತಾಗ ಒಂದು ಹುಂಡೆಲ್ಲ ಇಟ್ಕೊಂಡು ಯಾರ್ಯಾರನ್ನೆಲ್ಲ ಮಂಗನ ಮಾಡಿ ಅವ್ರು ಸರ್ವನಾಶ ಮಾಡ್ತಾರೆ. ಹೇ ಒಳಗೆ ಹೋದದ್ದು ಹೆಣ್ಣು ಅಂತ ಗೊತ್ತಾಯ್ತು ಅಂದ್ರೆ ಹೆಣ್ಣು ವೇಷದ. ಹೆಣ್ಣು ವೇಷತ್ತೆ ಹೆಣ್ಣು ವೇಷದವ ಅಂತ ಗೊತ್ತಾದ ಕ್ಷಣ ನನ್ನ ಕರಿಬೇಕಾ ಬೇಡ? ನಂಗೆ ಗೊತ್ತಿಲ್ಲದೆ ಅವ್ರು ಹೆಣ್ಣು ವೇಷದವ್ರು ಯಾರ ಎಂಟೆಂಟ ಹೆಣ್ಣು ವೇಷದವ್ರು ನಮ್ಮ ಮನೆ ಗೊತ್ತಿದ್ರು. ಹೌದಪ್ಪ, ನಾ ಬಂದಾಡ್ತೇವೆ ಒಬ್ಬರನ್ನು ಬಿಟ್ಟಿಲ್ಲ ಮನೆ ಕರ್ಕೊಂಡ್ಬಂದೆ. ಅದಿರ್ಲಿ ಹೇಳು ಅತ್ತೆ, ನಿನ್ ಬೊಬ್ಬೆ ಹಾಕ್ಬೇಕು. ಬೊಬ್ಬೆ ಹಾಕಬೇಕು ಅಂತ ನನ್ನ ತುಟಿಯನ್ನು ಬಿಚ್ಚಿದಾಗ ಹಾ. ಆತನ ತುಟಿಯಿಂದ ನನ್ನ ತುಟಿಯನ್ನು ಮುಚ್ಚಿ ಬಿಟ್ಟ. ಅವಳೆ ನೀನೇನು ವಿಶ್ವದಾಖಲೆ ಮಾಡಿದ್ಯಾ ಆ ರೀತಿ ಕೂಗು ಹೇಳಲಿಕ್ಕೆ? ಹೌದಾನೆ? ಅದನ್ನ ಮೆಲ್ಲಿಗೆ ಹೇಳುದು ಬಿಟ್ಟು ಕೂಗು ಸಾಯ್ತಿಯಲ್ಲ ನೀನು. ನಿನ್ನ ಅತ್ತೆ ಇವತ್ತಿನವರೆಗಿಂತ ಎಂತ ಪ್ರಕರಣ ಆದ್ರೂ ನಾ ಮರ್ಯಾದೆ ಬಿಟ್ಟವಳಲ್ಲ. ಅಂಥದ್ರಲ್ಲಿ ಹೀಗೆ ಸಾಯ್ತು. ಆದ್ರೂ ನನಗಿಲ್ಲದ ಅವಕಾಶವನ್ನು ಅವನು ಪಡ್ಕೊಂಡ. ಅವೆಲ್ಲ ಹೇಳ್ತಾ ಇದ್ದೆ ನಿನಗಿದ್ದಾದ ಅವಕಾಶ ನಿನ್ನ ಹತ್ರ ಬಾಯಿ ದಿಸೆಗೆ ಹಾಕೋ ಕೂತ್ಕೊಂತ ಹೇಳಿದ್ರೆ ಯಾರು? ಬಾಯಿ ನಂಗೆ ಸರಿ ಉತ್ತರ ಕೊಡ್ಬೇಕು. ಏನ ಅವನ ತುಟಿಯಿಂದ ನಿನ್ನ ತುಟಿ ಮುಚ್ಚಿದೆ ಅಂದ್ಯಲ್ಲ, ನಿನ್ನ ಕೈ ಮುಗ್ದೋಗಿತ್ತ? ಸರಿ ಇತ್ತು. ಅಲ್ಲ ಮಂಚದಡಿ ಡಬ್ಬಿ ಇತ್ತು, ಮೆಲ್ಲ ಕೈ ಹಿಂದಾಕ ಡಬ್ಬಿ ಬಡ್ದಿದ್ರೆ ಆ ಶಬ್ದ ಕೇಳ್ಕೊಂಡಾದ್ರೂ ನಾವು ಓಡ್ಬರ್ತಿದ್ರು. ಅಷ್ಟೊತ್ತಿಗೆ ಅತ್ತೆ, ನಾವು ಹೂ ಹಿಡ್ಕೊಂಡು ಮಂಗಳಾರತಿ ಮಾಡ್ಲಿಕ್ಕೆ ಬರ್ತಿದ್ರು ಅವನಿಗೆ. ಅತ್ತೆ ಹಾ. ಹಾಗೆ ಮಾಡಬೇಕು ಅಂತ ನನ್ನ ತೋಳನ್ನು ಬಿಚ್ಚಿದಾಗ ಹಾ ಆತನ ತೋಳಿನಿಂದ ನನ್ನನ್ನು ಬಿಗಿದಪ್ಪಿ ಬಿಟ್ಟ. ನೀವ್ಯಾಕೆ ಬೊಬ್ಬೆ ಹಾಕುದು ಈಗ? ಅಯ್ಯೋ ನನಗೆ ಬೊಬ್ಬೆ ಹಾಕ್ಬೇಡಿ ಅಂತ ಹೇಳ್ತೀರಿ, ನೀವಿಷ್ಟು ಬೊಬ್ಬೆ ಹಾಕುದಕ್ಕೆ? ಅಮ್ಮ ನಂದೇ ನಂಗೆ ತಿಳಿಸ್ತು. ಅಮ್ಮ ಆದ್ರೆ ಎರಡನೇ ಅವಕಾಶವನ್ನು ಅವನೇ ಪಡ್ಕೊಂಡಲ್ಲ ಅಮ್ಮ. ಅದಕ್ಕೆ ನಿನ್ನ ರಾಜ್ಕುಮಾರನ ಶೈಲಿ ಬಂತ. ಅಮ್ಮ ಏಯ್, ಹೋಗ್ಲಿ. ನನಗೀಗ ಅವನ ಬಗ್ಗೆ ಕುತೂಹಲ. ಹೇಗಿದ್ದವ ಏನು ಕೇಳಿದ್ರೆ ನೀನ್ ಯಾರೆನ್ನುವುದಾಗಿ? ಯಾರು ಅಂತ ತಿಳ್ಕೊಂಡೆ? ನನ್ನಗೆ ಬಾಲನು ಗೃಹಿಣಗೆ ತಾತನು ಇಂದು ಮುಖಿಯರಿಗೆ ಯೌವನನು. ನನ್ನಗೆ ಬಾಲನು ಗೃಹಿಣಗೆ ತಾತನು ಇಂದು ಮುಖಿಯರಿಗೆ ಯೌವನನು. ಮಂದ ಕರುವಿದ್ದವರಿಗೆ ದುಷ್ಟನು. ಅವ ಹೇಳಿದ್ದು ಮಂದ ಕರುವಿದ್ದರಿಗೆ ದುಷ್ಟನು. ಶರಣರ ವೃಂದಕ್ಕೆ ತಾನು ನಾವೇಶದವನು. ನಂದಗೆ ಬಾಲನು ದ್ರುಹಿಣಗೆ ತಾತನು ಇಂದು ಮುಖಿಯರಿಗೆ ಯೌವನನು ಯೌವನನು. ಏನ ನನಗೂ ಕುತೂಹಲ ಹೆಚ್ಚಾಯ್ತು. ಹಾ. ನಾನು ಕೇಳಿದೆ ನೀನ್ ಯಾರೆನ್ನುವ ಹಾಗೆ. ಹಾಗೆ ಹೇಳಿದ ಎಂತದ? ನಂದಗೆ ಬಾಲನಂತೆ. ನಂದಗೆ ಬಾಲನಂತೆ. ಬಾಳೆನಿಂತಿ? ಹಾ ಬಾವನಿಗೆ ನಂದನಂತೆ. ಸುಮ್ಮನೆ ಹಾ ನಂದಗೆ ಬಾಲನಂತೆ. ಅದಕ್ಕೆ ದ್ರುಹಿಣಗೆ ತಾತನಂತೆ. ಪ್ರವೀಣಿಗೆ ಅವ ಅವ ಪ್ರವೀಣ ಇಡೀ ಒಂದು ತಲೆಯಲ್ಲ ಇದ್ದ. ಅಲ್ಲ ಅವನ ದ್ರೋಗಿಗೆ ಒಂದು ಕೋಲು ಹಾಕ್ಲಿಕ್ಕೆ ಅನ್ನಿಲ್ಲ ನಿಮ್ಗೆ. ಒಂದು ಕೋಲು ಇಟ್ಟು ಕಟ್ಟಿಬಿಟ್ಟಿದ್ರೆ ಸುಮ್ಮನೆ ಬಂದ್ಕೊಂಡು ಪ್ರವೀಣ್ ಸುದ್ದಿ ಇರುತ್ತೆ ಕಾಣಿಲ್ಲವನ ದ್ರುಹಿಣಗೆ ತಾತನಂತೆ. ರಾಜನಂತೆ. ನನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಅವನೇ ಅಜ್ಜನಂತೆ. ಹಾ ಹಾ ಹಾಗೆ ಇಂದು ಮುಖಿಯರಿಗೆ ಆತನೇ ಯೌವನದಂತೆ. ಹೌದಂತೆ. ನೋಡ 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 ಅವಳ ಅಭಿನಯ ನೋಡ. ಅಲ್ಲಿ ಪಾತ್ರೆ ತಿಕ್ಕುವಾಗ ಅದು ಕೈ ಮುಂದೆ ಹೋಗುದಿಲ್ಲ, ಅಲ್ಲೇ ಹೀಗಂತ ಇದು ಆಚೆ ಮನೆ ಪಾತ್ರ ಈಚೆ ಮನೆ ತಿಕ್ಬಹುದು ಅಂತ ಕೈ. ಆದ್ರೆ ಈಗ ಮಾತ್ರ ನೋಡ ಅವ ಹೇಳಿದ ನಾನು ಹೇಳುದ. ಹಾ ಅವ ಹೇಳ್ತೀನಿ ಹೇಳ್ತೀನಿ. ಇಂದು ಮುಖಿಯರಿಗೆ ಆತನೇ ಯೌವನದಂತೆ. ಹಾ. ಮಂದ ಗರುವಿದ್ದರಿಗೆ ದುಷ್ಟನಂತೆ. ಮೂರ್ತೆ ನಂಬದಿಗೆ ತೋರಿಸ್ತಿದೆ. ಈಗ ಹಸಿರುಕಾಯಿ ಸಿಡಿದಾಗ ಆಗ್ಬೇಕು. ಮಂದ ಗರುವಿದ್ದರಿಗೆ ದುಷ್ಟನಂತೆ. ಹಾ. ದುಷ್ಟರ ಶಿಕ್ಷಕ, ಹಾ. ಶಿಷ್ಟರ ಪೊರೆಯುವವನಂತೆ. ಓಹೋ ಅವ ದುಷ್ಟ ರಕ್ಷಕ, ಶಿಷ್ಟರ ಪೊರೆಯುವವ. ಶಿಷ್ಟರನ್ನು ಬರೆಯುವ. ಶಿಷ್ಟರಿಗೂ ಅವನಿಗೂ ಏನು ಸಂಬಂಧ ಉಂಟು ನಾವು ಹೋಗಿ ವೈದ್ಯ ಕೇಳ್ತವ. ನಡಿಬೇಕಾದ್ರೆ ಶಿಷ್ಟರಿಗೂ ಹಾಗಲ್ಲ, ಶಿಷ್ಟರು ಹಾ. ಶಿಷ್ಟರಿಗೂ ಅದು ಕೂಡಿಸ್ಬೇಡ, ಆ ಶಬ್ದ ಕೂಡಿಸ್ಬೇಡ, ಬೇರೆ ಆಗ್ತದೆ. ಹಾಗಲ್ಲಂತೆ. ಹಾ. ದುಷ್ಟರ ಶಿಕ್ಷಕ ಹಾ. ಸಾಧು ಸಜ್ಜನರ ಪೊರೆಯುವವನಂತೆ. ಓ. ಸಜ್ಜನರ ಪೊರೆಯುವವನಂತೆ. ಈಗ ಹಾ, ನೋಡಿ ಈಗೆಲ್ಲ ಸರಿ ಆಯ್ತು. ಸಿಸ್ಟರು ಎಲ್ಲ ಆಯ್ತು. ನಾನಾ ವೇಷದವನಂತೆ. ಹಾ. ಅವ ಹೇಗಿದ್ದಾನೆ ಅಂತ ಹೇಳುದು. ಹಾ. ಒಮ್ಮೆ ನೋಡ್ತಾ
ಬಿಟ್ಟೇನೆ. ಹಾ. ದೂರದಲ್ಲಿ ನೋಡುವಾಗ ಕುಳ್ಳಗಿದ್ದ, ಹಾ. ಹತ್ತಿರ ಬರ್ತಾನೆ ಅಂತ ಗೊತ್ತಾಯ್ತು. ಹಾ. ಹೆದರಿ ಕಣ್ಣು ಮುಚ್ಚಿ ಬಿಟ್ಟೆ. ಅಯ್ಯೋ ಕಣ್ಣು ಓರಿ ಕಣ್ಣನ್ನು ಬಿಚ್ಚಿ ನೋಡ್ತೇವೆ. ನಿನಗೆ ದೀಪ ನೋಡ್ತಾ ಇದ್ದಪ್ಪ. ಈಗ ದೂರದಿಂದ ಬರ್ಬೇಕು ನಿನ್ಗೆ ನನಗೆ ಇರ್ಲಿ ಅಲ್ಲ ಹತ್ತಿರ ಬಂದ ಅವನು ಕೂಡ ನೀ ಹೆದರ್ಕೊಂಡು ಮುಚ್ಚುವಂತೆ ದಿವಸ ಇವ್ನು ನೋಡ್ತೀಯ. ಹಾಗಲ್ಲ, ಮತ್ತೆ ನೀ ಹೆದರ್ಕೊಂಡು ಮುಚ್ಚುವಂತದ್ದು ಹೊಸ ಮುಖ ಅಲ್ವಾ? ಹಾಗಾಗಿ ಅಪರಿಚಿತ ಅಂತ ಹೆದರು ನೀ ಕಣ್ಣು ಮುಚ್ಚಿದೆ. ಆಕಾರ ಒಂದೇ ಆಗಿರ್ಬೋದು, ಹಾ. ರೂಪ ಬದಲಾವಣೆ ಇಲ್ವಾ? ಅಯ್ಯೋ ಅದು ವ್ಯತ್ಯಾಸ ಉಂಟಪ್ಪ. ಮತ್ತೆ ಅದೇ ಇದ್ದು ಆಗ ಹಾಗಾಗಿ ಹೆದರಿ ಕಣ್ಣು ಮುಚ್ಚಿರಿ. ಹತ್ತಿರ ಬಂದು ನೋಡ್ತೀರಾ, ಉದ್ದಕಾದ, ಹಾ. ಒಮ್ಮೆ ತೆಳ್ಳಗಿದ್ದ, ಮತ್ತೊಮ್ಮೆ ದಪ್ಪಕಾದ, ಹಾ. ಕುಳ್ಳಗಿದ್ದ, ಉದ್ದಕಾದ, ಹಾ. ನಾನಾ ವೇಷದವನತ್ತೆ. ಕಪ್ಪಗಿದ್ದ, ಬೆಳಗಿದ್ದ, ಹೌದು. ಕಪ್ಪಿದ್ದ, ತೆಳ್ಳಗಿದ್ದ, ಉದ್ದಿದ್ದ, ಗಿಡ್ಡಿದ್ದ, ನಾನಾ ಸರಿ ಬೋಗಳ್ಬೇಕು. ಹಾ. ಏನು ನಾಲ್ಗೆ ಉಂಟು ಅಂತ ಚಪಲಕ್ಕೆ ಮಾತಾಡೋದು ಅಲ್ಲ. ನಿನ್ಗೆ ಉದ್ದಾಗಿ ಕಂಡದ್ದು ಯಾವಾಗ, ಗಿಡ್ಡಾಗಿ ಕಂಡದ್ದು ಯಾವಾಗ? ಮತ್ತೆ ಹಾ. ದೂರದಲ್ಲಿ ನೋಡುವಾಗ ಗಿಡ್ಡಕ್ಕೆ ಕಂಡ, ಹೌದು. ಹತ್ತಿರ ಬಂದು ನೋಡ್ತೀರಿ ಮುದ್ದಾಗಿ ಬಿಟ್ಟ. ನಾನಾ ವೇಷದವನು. ಹೌದಾ? ಕೇಳಿದ್ರೆ ನೀನು ಯಾರೆನ್ನುವ ಹಾಗೆ. ಯಾರು ಅಂತ ಕೇಳಿ ಅಣ್ಣನಿಗೆ ತಮ್ಮನಂತೆ, ತಮ್ಮನಿಗೆ ಅಣ್ಣನಂತೆ, ಮಾವನಿಗೆ ಭಾವನಂತೆ, ಭಾವನಿಗೆ ಮಾವನಂತೆ, ದೊಡ್ಡಪ್ಪನಿಗೆ ಚಿಕ್ಕಪ್ಪನಂತೆ, ಚಿಕ್ಕಪ್ಪನಿಗೆ ದೊಡ್ಡಪ್ಪನಂತೆ. ಇದು ಮಾನಸಿಕವಂತೆ. ಇದನ್ನು ಇಲ್ಲೇ ಇಟ್ಟುಕೊಂಡು ಒಳ್ಳೆಯದು. ನೀನು ನಮ್ಮ ಕುಟುಂಬದ ಬಂಗಾರ ಎಲ್ಲ ನಿನ್ನ ಹೇಳಿದ ಈಗ ನೋಡ್ರಿ ನೀವು ಮಾನಸಿಕ ಯಾರು ಹೇಳಿದ್ದು? ಯಾವ್ದಾದ್ರು ಒಂದು ಸರಿ ಹೇಳು. ಇಲ್ಲೇ ಹೋದ್ರೆ ಒಂದು ನಿನ್ನದ್ದು ಯಾವ ಕಟ್ಟಿಗೂ ಬರುದಿಲ್ಲ. ಆಗ ಮಾತಾಡ್ತೆ ಅವನ? ಅಲ್ಲ ಆ, ಅಪ್ಪನಿಗೆ ಮಗ, ಮಗನಿಗೆ ಅಪ್ಪ, ಅಜ್ಜನಿಗೆ ಮೊಮ್ಮಗ, ಮೊಮ್ಮಗನಿಗೆ ಅಜ್ಜ, ಅಣ್ಣನಿಗೆ ತಮ್ಮ, ತಮ್ಮನಿಗೆ ಅಣ್ಣ. ಎಂತದ್ದು ಅವ ನಾನಾ ವೇಷದವನು. ನಂಗೆ ನಾನಾ ವೇಷ ಬೇಡ. ಹಾ. ಒಂದೇ ಶಬ್ದದಲ್ಲಿ ನಮ್ಗೆ ಅರ್ಥ ಆಗುವಾಗ ಹೇಳು. ಒಂದೇ ವಾಕ್ಯದಲ್ಲಿ ಹೇಳುವುದಾದ್ರೆ ಹಾ. ಅವ ಲೋಕನಾಥನಂತೆ. ನಮ್ಮ ಮನೆಯೇ ನಾಥ ಹೋಯ್ತಿದೆ. ಈ ಮನೆ ನಾಥ. ನಿಜವಾಗಿ ಮೀನಿಟ್ಕೊಂಡು ಕೂತ್ರು ಇಷ್ಟು ನಾಥ ಬರುದಿಲ್ಲ. ಹಾಗಲ್ಲತ್ತೆ, ಹಾ. ಲೋಕಕ್ಕೆಲ್ಲ ಅವನೇ ಗಂಡನಂತೆ. ಎಲ್ರಿಗೂ ಅವನೇ ಗಂಡ, ಎಲ್ಲವರಿಗೂ ಅವನೇ ಗಂಡ. ಏ, ನೀನು ನಿನ್ನ ಕರ್ಮ ಆ ಸೀತಾರಾಮ ಕಥೆಯಲ್ಲ ಹೇಳ್ತೀನಿ ನಾನು. ಹೌದು. ಈಗ ನೋಡ್ರೆ ಹನುಮಂತನಾಗೆ ಸುಮ್ಮನೆ ಹೀಗೆ ಮಾಡ್ಕೊಂಡು ಪರಮ ಭಕ್ತಾಳೆ ಸೀತಾರಾಮಂದು. ಸೀತಾರಾಮಂದು ಹೌದು. ಆ ಅರ್ಥ ಏನು? ಏನು? ಎಲ್ಲವರಿಗೂ ಅವನೇ ಗಂಡ ಅಂತ ಹೇಳುವುದು ಯಾರು? ಯಾರು? ನೀನು ಕೈ ಹಿಡಿದು ನಿನ್ನ ಹೆಂಡತಿ, ಹೌದು. ಹೆಂಡತಿ ಕೈ ಹಿಡಿದವ ನೀನು. ಹಾ. ನೀನು ಗಂಡನ ಇಲ್ಲ ದಂಡವಾ? ನಾನು ಕೇಳುವುದದು. ನಾನು ಹುಟ್ಟ ಬ್ರಹ್ಮದಂಡ. ಹಾ. ನಿನ್ನ ಹೆಂಡತಿ ಯಾರೋ ಒಬ್ಬರನ್ನು ಎಲ್ಲರಿಗೂ ಗಂಡ ಅಂದ್ರೆ ನೀ ಸುಮ್ಮನೆ ಇರ್ತೀಯ? ಈಗ ಮಂಡಿಗೆ ಹೋಗ್ತಿದ್ದಮ್ಮ. ನಿಂದೆ ಹಾಗೆ ನಿಂದು 1.5 ದಿವಸದ ಮೇಲೆ ಮಂಡ್ಯಕ್ಕೆ ಹೋಗ್ಬೋದು. ಹೇಳಿ ಏನಂತ ಇಲ್ವಾ? ಹಾಗಾಗಿ ಈ ಪ್ರಪಂಚದಲ್ಲಿ ಇರುವ ಎಲ್ಲಾ ತರ ಜೀವರಾಶಿಗಳಿಗೆ ಆತ ಗಂಡ ಹೌದಾಗಿದೆ. ಅವನೇ ಗಂಡ. ನಾನು ಕೇಳುವ ಪ್ರಶ್ನೆಗೆ ಉತ್ತರಗಳು ಏನು? ಓ ಇಲ್ಲಿ ಕೂತ ಇವನಿಗೇನು? ಇವನಿಗೂ ಗಂಡ, ಓ, ಅವರಿಗೇನು? ಅವರಿಗೂ ಗಂಡ, ಅವರಿಗೇನು? ಅವರಿಗೂ ಗಂಡ, ಇವರಿಗೇನು? ಇವರಿಗೂ ಗಂಡ, ಅವರಿಗೇನು? ಅವರಿಗೂ ಗಂಡ, ಅವರಿಗೇನು? ಅವರಿಗೂ ಗಂಡ, ನನಗೇನು? ನಿಮಗೂ ಗಂಡ, ನಿನಗೇನು? ನನಗೂ ಗಂಡ, ಹಾಗಾದ್ರೇನು? ಇವರಿಗೂ ಗಂಡ, ಚಂಡಿಯವರಿಗೆ, ಅವರಿಗೂ ಗಂಡ, ಒಂದು ಮೊದಲೇ ಅವರಿಗೆ, ಅವರಿಗೂ ಗಂಡ. ಹಾಗಾದ್ರೆ ನನ್ನ ಅಮ್ಮನಿಗೇನು? ನಿಮ್ಮ ಅಮ್ಮನಿಗೂ ಅವನೇ ಗಂಡನಂತೆ. ನೆಲೆಯಾಗು. ಮಗನೇ, ನನ್ನ ಮಾನ ಮರ್ಯಾದೆ ಪೂರ್ತಿ ಹೋಯ್ತು ಮಗ. ಏನಮ್ಮ? ಇವತ್ತಿನವರೆಗೆ ನಾನು ಯಾರನ್ನು ಗಂಡ ಅಂತ ತಿಳ್ಕೊಂಡದ್ದಿಲ್ಲ. ಯಾಕಮ್ಮ? ಆದ್ರೆ ಇವಳು ಮಾತು ಕೇಳಿದ್ಮೇಲೆ ನಾನು ನಿಲ್ಲುವುದಿಲ್ಲ. ಹ. ಎಂತ ಮಾತ ಮಗನೇ. ಏನಮ್ಮ? ಇಷ್ಟಾದ್ಮೇಲೆ ನಾ ಬದುಕಬೇಕೇನ ಮಗ? ಹ. ಯಾಕೆಂದ್ರೆ ಯಾವನ ಒಬ್ಬರನ್ನ ನನ್ನ ಗಂಡ ಅಂದ್ಲು. ಹ. ಎಲ್ಲಾದ್ರೂ ಹಾಳಬಾವಿ ಇದ್ರೆ ಹಾಳು ಸಾಯ್ತೇನೆ, ಹ. ಹೋಗ್ತೇನೆ. ಅಮ್ಮ. ನಾವು ಅಮ್ಮ, ಇವಾಗ ಬೀಗದ ಕೈಯಲ್ಲಾದ್ರೂ ಒಂದೇ ಕೊಟ್ಟು ಹೋಗಮ್ಮ. ಬೀಗದ ಕೈ ಕೊಡಮ್ಮ. ಭಾರಿ ಸಂತೋಷ ಆಯ್ತು. ಯಾಕಮ್ಮ? ತಾಯಿ ಅಂದ್ರೆ ನಿಂಗೆ ಭಾಳ ಗೌರವ. ದೇವ್ರಮ್ಮ. ಹೌದಪ್ಪ. ಹ. ಒಂದೊಂದ್ಸಲ ನೀ ಕೂತ್ಕೊಂಡು ಜಗಲಿ ಮೇಲೆ ಹೇಳುದು ನಾನು ಕೇಳಿದ್ದೆ. ಹೌದಮ್ಮ. ಯಾರು ಇಲ್ಲೇ ಹೋದ್ರು ನೀನು ನಿನ್ನಷ್ಟಕ್ಕೆ ಪಾಪ ಯಾರಾದರೂ ಒಬ್ಬ ಸಿಕ್ಕರು ತಾಯಿ ಹಾಗೆ ತಂದೆ ಹಾಗೆ. ಮಗ ತಪ್ಪು ನಿನ್ನದ್ದಲ್ಲ, ಹ. ತಪ್ಪು ನನ್ನದ್ದು. ಏನಮ್ಮ? ಇವತ್ತಿನವರೆಗೆ ನಾ ತಿಳ್ಕೊಂಡದ್ದೇ ಬೇರೆ. ಹ. ನನ್ನ ಮಗ ಅಷ್ಟೆಲ್ಲ ಬುದ್ಧಿವಂತ ಅಲ್ಲ, ಹ. ಹೆಡ್ಡ ಅವ. ಹೌದು. ಹೇಗಾದ್ರೂ ಮಾಡಿ ಅವನಿಗೊಂದು ಕಲಿಸಬೇಕು, ಅವನು ಸರಿದಾರಿ ತರಬೇಕು ಅಂತ ಒದ್ದಾಡಿದೆ ನಾವು. ಹ. ಸಾಯು ಕಾಲಕ್ಕೆ ನನಗೆ ನೀನೇ ಕಲಿಸ್ಬಿಟ್ಟೆ ಮಗ. ಏನಮ್ಮ? ನ್ಯಾಯವಾದ ಮಾತಾಡಿದೆ. ಹ. ಅಂದ್ರೆ ಅಮ್ಮ ಹೋದ್ರು ಒಟ್ಟಿಲ್ಲ, ಬೀಗದ ಕೈ ಒಂದು ಕೊಡು ಒಂದೇ ಅಲ್ಲ. ತಾಯಿಗಿಂತ ಹೆಚ್ಚಿನ ದೇವರಿಲ್ಲ ಅಂತ ಹೇಳು ನೀನು. ಅಮ್ಮ ಬೇಡ, ಬೀಗದ ಕೈ ಬೇಕು. ನೀನು ಅಂತಲ್ಲ ಮಗನೇ, ಹೆಚ್ಚಿನ ತಂದೆ ತಾಯಿಯಿಂದ ಗೋಳಿದೆ. ಪಾಪ ತಂದೆ ತಾಯಿ ಬದುಕಿರ್ಬೇಕಾದ್ರೆ ಅನ್ನ ಕೊಡಬೇಕು, ಅವರಿಗೆ ನೀರು ಕೊಡಬೇಕು ಅಂತ ಯಾರೂ ವಿಚಾರ ಮಾಡೋದಿಲ್ಲ.
ಅನ್ನ ನೀರು ಕೊಡಬೇಕು ಅಂತ. ಅದೇ ಸತ್ರ ಧಾರಾಳವಾಗಿ ಕೊಡ್ತಾರೆ. ಎಂತದ್ದು? ಬೆಂಕಿ. ಬ್ಯಾಗ್ ಹೋದ್ರಲ್ಲ ರಗಳೆ ಹೋಯ್ತು ಅಂತ ಮಕ್ಕಳು ಹೆಚ್ಚಾಗಿದ್ದಾರೆ ಪ್ರಪಂಚದಲ್ಲಿ. ಇಲ್ಲ ಅಂತ ಆದ್ರೆ ಮಕ್ಕಳಿಗೆ ಕೊಡಬೇಕಾದ ಏನು? ನಿಜವಾಗಿ ವಿದ್ಯೆ ಕೊಡಬೇಕು. ಸಂಪತ್ತುಂಟು ಅಂತ ಯಾವ ತಂದೆ ತಾಯಿ ಕಾಣಿಸ್ಕೊಳ್ಬಾರ್ದು. ಕಾಣಿಸ್ಕೊಂಡ್ರೆ ಏನಾಗ್ತದೆ? ತಂದೆ ತಾಯಿ ಸಾಯುವುದು ಎಷ್ಟೊತ್ತಿಗೆ ಅಂತ ಅವ್ರು ಕಾಯ್ತಾರೆ, ಬೀಗದ ಕೈ ಸಿಗ್ತದೆ ಅಂತ. ನಾನು ಹಾಗೆಲ್ಲಮ್ಮ. ಮತ್ತೆ ನಮ್ಮ ಸತ್ತ ಮೇಲೆ ಅನಾಥ ಪ್ರೇತವಾಗಿ ಸಂಚಾರ ಆಗಬಾರದು. ನಮ್ಮನಿಗೆ ಒಂದು ವೈಕುಂಠ ಸಮಾರಾಧನೆ ಮಾಡಬೇಕು, 4 ಜನರಿಗೆ ಅನ್ನ ಹಾಕ್ಬೇಕಾದ್ರೆ ಈ ಬೀಗ ಕೊಂಚಲ ಇಲ್ಲದಿದ್ರೆ ನಾನು ಎಲ್ಲಿಂದ ಖರ್ಚು ಮಾಡುದಮ್ಮ? ಅಲ್ಲ, ಅಲ್ಲೂ ನಿನ್ನ ಸ್ವಂತ ದುಡಿಮೆ ಇಲ್ಲ. ಪಾಪಿ ಮಗನೇ ಪೂರ್ತಿ ಇಂಥದ್ದೇ. ಅಲ್ಲ ಅದು ಮಾಡಬೇಕು, ಇಲ್ಲಿ ಇದು ಮಾಡಬೇಕು, ಅಲ್ಲ ಮತ್ತೆ ಬರುವ ವರ್ಷ ಮಂದಿರ ಮಾಡಬೇಕು ಅಂದ್ರು ನಿನಗೆ ಬೇರೆ ಹಣ ಆಗಬೇಕು. ನೀ ಅನಾಥ. ಅಮ್ಮ ಮಾಡಿದ ಪುಣ್ಯದ ಫಲದಿಂದ ಮಕ್ಕಳು ಏಕೆ ಒಳ್ಳೆದಾಗಬಾರ್ದಮ್ಮ? ನಿಂದ ಅಂತ ಮಾತೆಲ್ಲ ಬೇಡ. ಒಂದೇ ಮಾತು ಹೇಳ್ತೇನೆ, ಅನಾಥರು ಯಾರು ಅಲ್ಲ. ದೇವರಿದ್ದಾಗ ಯಾರು ಅನಾಥರಲ್ಲ. ಇದೊಂದು ನೆನ್ಪಿಟ್ಕೋ. ಅನಾಥ ಅವನೇ, ಕಾಪಾಡುವವನು ಅವನೇ. ನಿನ್ನಂತ ಮೂರ್ಖನ ನಮ್ಮ ಬೀಗದ ಕೈ ಕೊಡುವುದಿಲ್ಲ. ನೀ ಇಷ್ಟು ಮಾತಾಡಿದ್ದಕ್ಕೆ ಕೆಸರಿದ್ದ ಬಾವಿಗೆ ಬೀಗದ ಕೈ ಹಾಕ್ತೆ, ನಾ ಬೇರೆ ಬಾವಿ ಹಾಕ್ತೆ. ಅಲ್ಲಿ ನನ್ನ ಹೆಣ ಸಿಕ್ಕಿದ್ರು ಬೀಗದ ಕೈ ಸಿಗ್ಬಾರ್ದು ನೀನು. ಕೊನೆಯ ಪಕ್ಷ ನನ್ನ ಅಪ್ಪ ಯಾರಂತಾದ್ರೂ ತೋರಿಸಿ ಹೋಗಮ್ಮ. ನಾನು ಮಾಡಿದ ತಪ್ಪದು ಮಗ. ನಿನ್ನ ಅಪ್ಪನಿಗೆ ವ್ಯವಹಾರ ಪುರ್ಸೊತ್ತೇ ಇಲ್ಲ. ಮಧ್ಯರಾತ್ರಿ ಮನೆ ಬರುವುದು, ಬೆಳಗಾವಿ ಎದ್ದು ಓಡುವುದು, ಕೆಲಸ. ನಿಜವಾಗಿ ಅಪ್ಪ ತೋರಿಸ್ಬೇಕಿತ್ತು ನಿನಗೆ. ನಾನು ತೋರಿಸದೆ ಹೋದ ಫಲ ತಾಯಿ ಸಾಕಿದ ಮಗ, ಅಜ್ಜಿ ಸಾಕಿದ್ದು ಇತ್ತು, ತಾಯಿ ಸಾಕಿದ್ದು ಬೊಚ್ಚಕ್ಕೆ ಬರೆದ ಸ್ಥಿತಿ ಆಯ್ತು. ಈಗ ಅಪ್ಪನ್ನ ತೋರಿಸಮ್ಮ. ಅಪ್ಪ ಮಗ, ನಿಮ್ಮ ಅಪ್ಪ ಎಲ್ಲ ಕೂತಿದ್ರು ನೋಡಿ. ದೇವ್ರೆ ಇಷ್ಟು ಮಾಡ್ಕೊಂಡು ಏನು ಸಂಬಂಧ ಇದ್ದ ಹೋದವ್ರಾಗ ಮೂಲೆ ಸುಮ್ಮನೆ ಕೂತಿದ್ರ ಅಮ್ಮ. ನಿಮ್ಮ ಮಗ ಇಷ್ಟು ಮಾತಾಡ್ತಿದ್ದು ಚಂದವಾಗಿರಲ್ಲ. ಇಲ್ಲಿ ಬಂದ್ಯಾ? ನೀನು ಅಷ್ಟು ಬಾಯಿ ಹರ್ಕಾದ್ದರಿಂದ ನನ್ನ ಅಪ್ಪ ನನ್ನನ್ನು ಬಿಟ್ಟು ಸನಾತನದ ಆಶ್ರಮಕ್ಕೆ ಹೋಗಿ ಸೇರಿಕೊಂಡಿದ್ದಾರೆ. ಯಾರೋ ಮಗ ನಿನ್ನ ಅಪಾಯ ಅಂತ ಹೇಳ್ಕೊಂಡೆ. ಪುಣ್ಯಾತ್ಮರು ಮಾತಾಡ್ಲಿಲ್ಲ, ಮುಂದೆ ಬರಲಿಲ್ಲ. ಇಷ್ಟಾದ್ಮೇಲೆ ನಾನು ನಿಲ್ಲುವುದಿಲ್ಲ, ಹೊರಟೆ ನಾವು. ಸರ್ವಸ್ವವಾಗಿ ನನ್ನ ಅಮ್ಮ ನನ್ನನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋದ್ರು. ಇನ್ನು ನಿನ್ನಂತವಳಿಗೆ ಏನು ಪ್ರಯೋಜನ? ನಿನ್ನ ಕರೆದ ನಾಯಿಗಾಗ್ತೇನೆ ನಾನು. ನಾಯಿಗೆ ಹಾಕೋದಿತ್ತು ಭಾಗವತ್ರೆ. ಆದ್ರೆ ನಾಯಿಗಳಿಗೆ ವರ್ಷದಲ್ಲಿ ಇಂತಿಷ್ಟು ದಿವಸ ಅಂತ ಇದೆ. ಆದ್ರೆ ಇವಳ ಮಾಂಸವನ್ನು ತಿಂದ್ರೆ ಇಡೀ ಬೀದಿಯಲ್ಲಿ ಅದೇ ವ್ಯವಹಾರ ನಾಯಿಗಳು ಮಾಡ್ಯವು. ಇಲ್ಲ, ಇವಳನ್ನು ಕೊಚ್ಚಿ ನಾನು ಸಮುದ್ರಕ್ಕೆ ಹಾಕ್ತೇನೆ. ಸಮುದ್ರಕ್ಕೆ ಹಾಕೋದಿತ್ತು. ಆದ್ರೆ ಸಮುದ್ರದಲ್ಲಿರುವ ಮೀನು ಇವಳ ಮಾಂಸವನ್ನು ತಿಂತದೆ. ನಿಮಗೆ ಮೀನಿಲ್ಲದೆ ಊಟ ಸೇರುವುದಿಲ್ಲ. ಎಲ್ಲಾದ್ರೂ ನೀವು ಮೀನನ್ನು ತಿಂದ್ರೆ ಮತ್ತೆ ಅದೇ ಬುದ್ಧಿ ನಿಮ್ಮದು ಭಾಗವತರಿಲ್ಲ ಅಂತ ಆಗ್ತದೆ. ಇಲ್ಲ, ಇಂತಹ ಪಾಪಿಷ್ಟರಿಗೆ ನಾನು ಮಾಡಬೇಕಾದ ಶಿಕ್ಷೆ ಬೇರೆ ಯಾವುದಲ್ಲ. ಇವಳು ಜೀವಂತವು ಇರುವಾಗಲೇ ಅಲ್ಲಿ ದಗದಗನೆ ಉರಿಸುವಂತ ಬೆಂಕಿ ಕಾಣ್ತಾ ಇದೆಯಲ್ಲ, ಆ ಬೆಂಕಿಗೆ ಇವಳನ್ನು ಹಾಕಿ ಬಿಡ್ತೇನೆ. ಸತ್ತೇ ಚಂದ್ರಾವಳಿ ಕಳೆದುಕೊಂಡು ನಾನು ಈ ಪ್ರಪಂಚದಲ್ಲಿ ಬದುಕುವುದಿಲ್ಲ. ಕಾಣುತ್ತಾ ಇರುವಂತಹ ಬೆಂಕಿಗೆ ನಾನು ಹಾಕಿ ನೋಡೋಣ. ಅಪ್ಪ ಎಲ್ಲ ಸತ್ತೋರು. ಇನ್ನೇನು ರಗಳೆ ಇಲ್ಲ. ಒಂಟಿ ಜೀವನ, ತೊಂದರೆ ಇಲ್ಲ. ಒಂಟಿ ಜೀವನ ಅಂತಂದ್ರೆ ಹಾಗಲಕಾಯಿ ಪದಾರ್ಥ ಇದ್ದಾವೆ. ಸ್ವಲ್ಪ ಕೈ ಆಗ್ತದೆ, ಮತ್ತೆ ಹೊಂದಿಕೊಂಡು ಹೋಗ್ತದೆ ಶರೀರಕ್ಕೆ. ರಗಳೆ ಜಗಲಿಗೆ ಉಳಿಸುವಂತ ಬೆಂಕಿಗೆ ಹಾಕಿದ್ದಾನೆ. ಸುಟ್ಟು ಹೋಗಿ
ಇದೆಂತ ಮಾಡಿ ಹೆಣ ಸುಟ್ಟ ವಾಸನೆ ಬರುವುದಿಲ್ಲ, ಕೊನೆಗೆ ಕೂದಲು ಚರ್ಮ ಸುಟ್ಟ ವಾಸನೆ ಆದ್ರೂ ಬರ್ಬೇಕಿತ್ತಲ್ವಿ, ಬಟ್ಟೆ ಸುಟ್ಟ ವಾಸನೆ ಬರಲಿಲ್ಲ. ಹಾಗಾದ್ರೆ ಏನಾಯ್ತು? ಮೂಗು ಸರಿ ಉಂಟಾ? ಮೂಸ್ತಾ ಇದ್ದೀನಿ, ಬರ್ತಾನೆ ಇಲ್ಲ. ಇಲ್ಲ, ಹಾಗಾದ್ರೆ ಶ್ರೀಮಂತರ ಮನೆಯಲ್ಲಿ ಇಂಥ ವ್ಯವಹಾರ ನಡೆದದ್ದಾದರೂ ಸತ್ಯವೇ? ದಗದಗನೆ ಉರಿತಿರುವಂತಹ ಬೆಂಕಿ ಆದರೂ ತಣ್ಣಗಾದದ್ದಾದರೂ ಯಾಕೆ? ಇಂಥ ವಸ್ತು ಸುಟ್ಟು ಹೋದರೂ ವಾಸನೆ ಬಾರಂತೆ ಹಾಕಿರುವಂತಹ ದ್ರವ್ಯವಾದರೂ ಯಾವುದು? ಇದು ನಿಗೂಢವಾದದ್ದು, ಇದು ನಿರಂಜನ ಯಾಗವೇ? ವಿವತ್ಸಕ, ಭಯಂಕರ, ಅದ್ಭುತ, ಭಯಾನಕ, ರೋಮಾಂಚನ. ಇದಕ್ಕೆಲ್ಲ ಉತ್ತರ ಒಂದು ಸಣ್ಣ ತಿರುವಿನ ನಂತರ. ಉರಿಯಲಿ ಕಂಡ ಚಂದನು ಉರಿಯಲಿ ಕಂಡ ಚಂದನು ಮೆರೆವ ಪೀತಾಂಬರ ಚತುರ್ಭುಜ ಕರದಿ ಶಂಖವು ಚಕ್ರ ಗದೆ ಪದ್ಮಾದಿ ರೇಖೆಯಲಿ ಮೆರೆವ ಪೀತಾಂಬರ ಚತುರ್ಭುಜ ಕರದಿ ಶಂಖ ಚಕ್ರ ಗದ ಪದ್ಮಾದಿ ರೇಖೆಯಲಿ ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸಹಿತೆಡ ಬಲದ ತುಡೆಯಲಿ ಸರಸವಾಡುತ್ತಿರಲು ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸಹಿತೆಡ ಬಲದ ತೊಡೆಗಳಲ್ಲಿ ಸರಸವಾಡುತ್ತಿರಲು ವಿಸ್ಮಿತನಾದ ಅಡಿಗಡಿಗೆ ಕೃಷ್ಣನ ಬಗ್ಗೆ ನಾನು ತಪ್ಪು ತಿಳಿದಂತೆ. ನನ್ನ ಮಿತ್ರರೆಲ್ಲ ಕೃಷ್ಣ ತೆಗೆದಾಕಿದವ ಕೆಟ್ಟವ ಅಂತ ಹೇಳಿದ್ರಿಂದ ಆತನ ಬಗ್ಗೆ ನನಗೆ ಕೆಟ್ಟ ಅಭಿಪ್ರಾಯ ಹುಟ್ಟಿಕೊಂಡಿದ್ದರಿಂದ ಆತನೊಬ್ಬ ದುಷ್ಟ ಅಂತ ನಾನು ತಿಳಿದಿದೆ. ಈಗ ಹಾಗಲ್ಲ, ಕೋಟಿ ಸೂರ್ಯ ಪ್ರಭೆಯುವುದನ್ನು ಕಣ್ಣ ಮುಂದೆ ಬಂದು ನಿಂತ ಅನುಭವ ಆಗ್ತಾ ಇದೆ. ಯಾರನ್ನು ನಾನು ದೂಷಿಸ್ತಾ ಇದ್ದೇನೋ ಆ ಶ್ರೀಕೃಷ್ಣನೇ ಇವತ್ತು ನನ್ನ ಕಣ್ಣ ಮುಂದೆ ಬಂದು ನಿಂತಿದ್ದಾನೆ. ಅವನು ಬಂದು ನಿಂತಾಗ ನಾನು ಇಡೀ ಶರೀರದ ಶಕ್ತಿಯನ್ನು ಎಳೆದಂತಹ ಅನುಭವ ಆಗ್ತಾ ಇದೆ. ಹಾಗಾದ್ರೆ ಇದೇನು ನನ್ನಂತ ಧನ್ಯರಿಲ್ಲ ಈ ಪ್ರಪಂಚದೊಳಗೆ. ಶ್ರೀಕೃಷ್ಣನನ್ನು ತಪಸ್ಸು ಮಾಡಿ ಪ್ರತ್ಯಕ್ಷೀಕರಿಸಿಕೊಳ್ಳಬೇಕಂತೇಳಿ ಎಷ್ಟೋ ಒಂದೇ ಪ್ರಯತ್ನ ಪಟ್ಟರೆ ಇವನ ದಿವ್ಯ ದರ್ಶನ ಆಗುವುದಿಲ್ಲಂತೆ. ಹಾಗಾದ್ರೆ ಇವನನ್ನು ದ್ವೇಷಿಸ್ತಾ ಇದ್ದ ನನಗೆ ದಿವ್ಯ ದರ್ಶನ ಆಯ್ತು ಅಂತೇಳಿ ನಾನು ಪುಣ್ಯಾತ್ಮರಲ್ಲಿ ಬೇರೆ ನನಗೆ ಕಾಣ್ತಾ ಇಲ್ಲ. ಹಾಗಾದ್ರೆ ಹೌದು, ಅವರೇ ಕೃಷ್ಣ ಪರಮಾತ್ಮ. ಲೀಲಾ ಲೋಲ ಗೋಪಾಲ ಮಾಯಾ ಲೋಲ ಮುರುಳಿ ಲೋಲ ವೇಣು ಗೋಪಾಲ ಸಾಮಗಾನ ವಿಲೋಲ ರಾಧಾಲೋಲ ವರಮಾಲ ಸಾಮಾಂಗಲಾಂಗ ಯಜ್ಞಾಂಗ ಕರುಣ ಪಂಗ ಪಾದೋಜಿನ ಗಂಗ ಕಾಂತಾಂತರಂಗ ಗೋಪಿ ಹೃದಯ ಪ್ರೇಮಾಂತರಂಗ ದುರ್ಮದ ಭಂಗ ಶರಣಜನ ಬಹುಭಂಗ ಶರಣಜನ ಅಯ್ಯ ವಟವತ್ರ ಶಯ್ಯ ಸಾಧುಜನ ಸಹಾಯ ಸುರಮುನಿ ಸೇವ್ಯ ಅಜಭವ ವಂದ್ಯ ವಿಮಲ ವಿಠಲ ಸಲಿಲ ಸುಶೀಲ ನಿತ್ಯ ನಿರ್ಮಲ ಅಗಿತ ಅಮಿತ ಶ್ರೀನಾಥ ಲೋಕನಾಥ ಜಗನ್ನಾಥ ಶ್ರೀಹರಿ ಶೌರಿ ಉದಾರಿ ಮುರಾರಿ ಕುಜನಾರಿ ಧನುಜಾರಿ ಗಿರಿಧಾರಿ ಪೀತಾಂಬರಧಾರಿ ಮಧುಕೈತಪಾರಿ ಬಹುವಯಾರಿ ಶ್ರೀಪತಿ ಗೋಪತಿ ಯದುಪತಿ ಮಹಿಪತಿ ರಘುಪತಿ ಸೀತಾಪತಿ ರಮಾಪತಿ ಕೈವಲ್ಯಪತಿ ಇಂದಿರಾಪತಿ ಮೇದಿನಿಪತಿ ಮಾಯಾಪತಿ ನಿಖಿಲ ಜಗತ್ಪತಿ ಸುಪ್ರೇಮ ಮೂರ್ತಿ ಶ್ರುತಕೀರ್ತಿ ಸಂಸ್ಕೃತಕೀರ್ತಿ ಸುನಾಭ ಪದ್ಮನಾಭ ಅಂಬುಜನಾಭ ಶ್ರೀವಲ್ಲಭ ವಧುವಲ್ಲಭ ಕೋಟಿ ಸೂರ್ಯ ಸಮಪ್ರಭ ಜಗದೇಕನಾಥ ಸಕಲ ಸಂಚಲ ವಿನುತ ಪುಂಡರೀಕಾಕ್ಷ ಪಾಂಡವ ಪಕ್ಷ ಲಕ್ಷ್ಮೀವೃಕ್ಷ ಅರವಿಂದಾಕ್ಷ ನಳಿನಾಕ್ಷ ಅಂಬುದಲಾಕ್ಷ ವಿನೂತ ವಿರೂಪಾಕ್ಷ ವಿಶಾಲಾಕ್ಷ ನೀರಜಾಕ್ಷ ಇಂದಿರೇಶ ಸುಂದರೇಶ ಅವಿನಾಶ ಇನಕುಲೇಶ ಯಜ್ಞೇಶ ರೂಪೇಶ ವರದೇಶ ಪಂಡರೀಶ ಕಮಲೇಶ ಅಮರೇಶ ದೇವೇಶ ವಿಕುಂಠೇಶ ಕೃಷ್ಣ ವಾಸುದೇವ ಮುಕುಂದ ಮುರಹರಿ ಪದ್ಮನಾಭ ಪಂಕಜವಲ್ಲಭ ಗರುಡಧ್ವಜ ನೀಲಾಂಬರ ಲಕ್ಷ್ಮೀಪತಿ ರಮಾರಮಣ ಕೋದಂಡರಾಮ ಶ್ರೀರಾಮಚಂದ್ರ ಶಂಕ ಚಕ್ರಧರ ಗರುಡವಾಹನ ನರಸಿಂಹರು ಅಚ್ಯುತ ಅನಂತ ಕೇಶವ ಹರಿಚಂದ್ರ ಋಷಿಕೇಶ ನಾರಾಯಣ ನಿಗಮ ವಂದ್ಯನೆ ನಿಗಮ ದೂರನೆ ನಿರ್ವಿಕಲ್ಪನೆ ನಿರ್ಲೇಪನೆ ಖಗ ಗಮನ ಕಮನೀಯ ಕಂಜದಳನೇನ ಹರೇ ಗೋವಿಂದ ಅನ್ನಿ ಗೋವಿಂದ. ಮಾನವ ಜನ್ಮವನ್ನು ದೇವರು ಕೊಟ್ಟ, ಅದರ ಒಳಗೊಂದು ಸಣ್ಣ ನಾಲಿಗೆಯನ್ನಿಟ್ಟ. ಗೋವಿಂದ ಅಂತ ಹೇಳಿದ ನಿಮ್ಮ ನಾಲಿಗಿದ್ದೇನು ಪ್ರಯೋಜನ? ಹೇಳಿ ಗೋವಿಂದ ಅನ್ನಿ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದ.
ನಂದ ಗೋಪನು ಪರಮ ಭಕ್ತಿಗಳಿಂದ ಎರಗಿ ನುಡಿಸುತ್ತಿರಲು ಕರುಣವಾರಿದಿ ಕೃಷ್ಣ ಬಿಡಿರೆ ವರನ ಕಟಾಕ್ಷಗೋಳು ಅಯ್ಯ ಚಂದ್ರಗೋಪ, ಕೃಷ್ಣ ಪರಮಾತ್ಮ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನಯ್ಯ. ಆದ್ರಿಂದಲೇ ನೀಳ ತೋಳುಗಳಿಂದ ನಿನ್ನನ್ನು ಹಿಡಿದು ಮೇಲೆತ್ತಿ ನಿನ್ನನ್ನು ಆಲಿಂಗಿಸಿಕೊಂಡಿದ್ದೆ. ಧರೆಯಲ್ಲಿ ನಿನಗಿಂತ ಧನ್ಯರಿಲ್ಲ ಎನ್ನುವಂತಹ ಸರ್ವ ಸಮರ್ಪಣಾ ಭಾವದಿಂದ ನೀ ನನ್ನನ್ನು ಮೆಚ್ಚಿಸಿದೆ. ಅಲ್ಲ, ನಿನ್ನನ್ನೇ ನನಗರ್ಪಿಸಿಕೊಂಡೆ. ಇದಕ್ಕಾಡುವುದು ಸಖ್ಯ ಭಾವ ಎನ್ನುವ ಹಾಗೆ. ಬಹುವಿಧದಿಂದಲಾಗಿ ನಾವು ಭಗವಂತನ ಜೊತೆಗೂಡುವುದಕ್ಕಾಗುತ್ತದೆ. ಹಾಗಾದರೆ ದಾಸ್ಯ ಭಾವದಿಂದ, ಸಖ್ಯ ಭಾವದಿಂದ, ಮಧುರ ಭಾವದಿಂದ, ಶಾಂತ ಭಾವದಿಂದ, ವಾತ್ಸಲ್ಯ ಭಾವದಿಂದ ಹಲವು ವಿಧದ ರೂಪದಿಂದ ಭಗವಂತನನ್ನು ಕಂಡುಕೊಂಡವರು, ಭಗವಂತನ ಜೊತೆಗೂಡಿದವರು. ಈ ಹೊತ್ತಿಗೆ ನೀನು ಹಾಗಲ್ಲ, ಪೂರ್ಣವಾಗಿ ನನ್ನನ್ನು ಒಪ್ಪಿಕೊಂಡಿದ್ದೀಯ. ನಾನು ಯಾರೆನ್ನುವುದ ಸತ್ಯವನ್ನು ನೀನು ಅರ್ಥ ಮಾಡಿಕೊಂಡೇ ಇಲ್ಲ. ಹಾಗಾದ್ರೆ ಇದುವರೆಗೆ ನಡೆದ ಪ್ರಕರಣವೇನೆನ್ನುವುದನ್ನು ಆಲೋಚನೆ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಅಂಧಕಾರ ಅಥವಾ ಅಹಂಕಾರ ಅದನ್ನು ನಿರ್ಮೂಲ ಮಾಡುವುದಕ್ಕೋಸ್ಕರವಾಗಿ ನಾ ಮಾಡಿಕೊಂಡಂತಹ ಗೂಟವಿದು. ಅಯ್ಯ, ಕೃಷ್ಣನೊಬ್ಬ ಲಂಪಟನು, ಕೃಷ್ಣನೊಬ್ಬ ಕಳ್ಳನು ಎನ್ನುವಂತಹ ಅಪವಾದ ಅಲ್ಲ, ಅಂತಹ ರೀತಿಯಂತಹ ಭಾವ ನಿಮ್ಮ ಅಂತರಂಗದಲ್ಲಿತ್ತು. ತಾನೇ ಚಂದದ ರೂಪವತಿ ಎನ್ನುವಂತಹ ಅಹಂಕಾರ ಈ ಚಂದ್ರಾವಳಿಗಿತ್ತು. ಆ ಅಹಂಕಾರವನ್ನು ಹೊಡೆದೋಡಿಸುವುದೇ ಈ ರೂಪಕದ ಉದ್ದೇಶವಾಗಿತ್ತು. ಹಾಗಾದ್ರೆ ಹೇಗೆ ಕೃಷ್ಣನೇನು, ಕೃಷ್ಣ ದೇವರೆನ್ನುವುದನ್ನು ಈ ಹೊತ್ತಿಗೆ ನಿನಗೆ ಅರ್ಥವಾಯಿತು. ಪ್ರಪಂಚದ ಜನರು ಅದನ್ನೇ ತಿಳಿದುಕೊಂಡವರು ತಾನೆ. ಹಾಗಾದ್ರೆ ದೇವರನ್ನು ತಿಳಿಯುವುದಕ್ಕೆ ಪ್ರಮಾಣಗಳಾದರೂ ಯಾವುದು? ಶಾಸ್ತ್ರ ಪ್ರಮಾಣಗಳಿದೆ, ಕಂಡಂತಹ ಪ್ರತ್ಯಕ್ಷ ಋಷಿಮುನಿಗಳ ವಾಕ್ಯಗಳಿದೆ. ಹಾಗಾದ್ರೆ ಮತ್ತೊಂದು ಆಪ್ತವಚನ ಎನ್ನುವಂಥದ್ದು. ಚಂದ್ರಾವಳಿಗೆ ಬಹು ಹತ್ತಿರದವಳಿ ರಾಧೆ ಇದ್ದಾಳೆ. ತನ್ನ ಅಕ್ಕನಂತಹ ರಾಧೆಯ ಮಾತುಗಳನ್ನು ಅವಳು ಒಪ್ಪುವವಳಿದ್ದಾಳೆ. ಆ ಕಾರಣಕ್ಕೋಸ್ಕರವಾಗಿ ರಾಧೆಯಂತೆ ವೇಷ ಧರಿಸಿಕೊಂಡು ಬಂದಂತಹ ನಾನು ಭಗವಂತನೆಂದರೇನು ಎನ್ನುವುದನ್ನು, ಕೃಷ್ಣನೆಂದರೇನು ಎನ್ನುವುದನ್ನು ಅವಳಿಗೆ ಚೆನ್ನಾಗಿ ಮನವರಿಕೆ ಮಾಡುವುದರ ಮುಖೇನವಾಗಿ, ಆಪ್ತವಚನಗಳ ಮುಖೇನವಾಗಿ ಅವಳ ಮನ ಪರಿವರ್ತನೆ ಮಾಡಿ ಭಗವಂತನನ್ನು ಅವಳು ಒಪ್ಪುವುದಕ್ಕೆ ಸಾಧ್ಯವಾಯಿತು. ನೀನು ಹಾಗೆ ಮಾಡಿದ ಅಪರಾಧವು ನಿನ್ನ ಕಣ್ಣ ಮುಂದೆ ಸರಿಯಾಗಿ ತಿಳಿದಾಗ ಪಶ್ಚಾತ್ತಾಪದ ಮುಖೇನವಾಗಿ ಈ ಹೊತ್ತಿಗೆ ನೀನು ಬುದ್ಧಿವಂತನಾಗಿದ್ದೀಯ. ಯೋಚಿಸಬೇಡ. ಹಾಗಾದ್ರೆ ನನಗೂ ಚಂದ್ರಾವಳಿಗೆ ಇದ್ದಂತಹ ಸಂಬಂಧವಾದರೇನೆನ್ನುವುದನ್ನು ಯೋಚನೆ ಮಾಡು. ಸರ್ವ ಕಾಂತಾವರಣ ಎನ್ನುವ ಹಾಗೆ ನನ್ನನ್ನು ಆಡಿದರು. ಭಗವಂತನು ಎಲ್ಲರನ್ನೂ ಆಕರ್ಷಿಸುತ್ತಾನೆ. ಕೃಷ್ಣ ಕರ್ಷಯತಿ ಇತಿ ಕೃಷ್ಣ. ಹಾಗಾದ್ರೆ ಕೃಷ್ಣಾವತಾರದಲ್ಲಿ ನಾನಿದ್ದಂತ ಹೊತ್ತು ಯಾರೆಲ್ಲರೂ ನನ್ನನ್ನು ಇಷ್ಟಪಡುತ್ತಾರೋ ಅವರಿಗೆ ಬಗೆ ಬಗೆಯಿಂದ ನಾನು ಒದಗಿ ಬರುವನೆನ್ನುವುದು ನಿನಗೂ ಗೊತ್ತುಂಟು ತಾನೆ. ಜೀವ ಭಾವರ ಸಂಬಂಧದ ಮುಖೇನವಾಗಿ ಅವಳು ನನ್ನ ಒಡಗೂಡಿದ್ದಾಳೆ, ನನ್ನ ಜೊತೆ ಸೇರಿಕೊಂಡಿದ್ದಾಳೆ. ಹಾಗಾದ್ರೆ ಭಗವಂತನಲ್ಲಿ ಒಬ್ಬರಿಗೆ ಸಿಗುವಂತಹ ಸುಖವಾದರೂ ಏನದು ಸುಖವಲ್ಲ, ಅದು ಆನಂದ ಅಂತ ಹೇಳೋದು. ಯೋಚನೆ ಮಾಡು. 6 ವರ್ಷದ ಬಾಲೆಯರಿಂದ 60 ವರ್ಷದ ವೃದ್ಧೆಯರವರೆಗೆ ಅಥವಾ 90 ವರ್ಷದ ವೃದ್ಧೆಯವರೆಗೆ ಎಲ್ಲರೂ ಕೃಷ್ಣನ ಜೊತೆಗೂಡಿದರು. 6 ವರ್ಷದ ಸಣ್ಣ ಹೆಣ್ಣು ಮಗುವಿನಲ್ಲಿ ಕಾಮದ ಭಾವನೆ ಇರುವುದಕ್ಕಾದ್ರೂ ಸಾಧ್ಯವೇ ಇಲ್ಲ. 90ರ ವೃದ್ಧಿಗೆ ಕಾಮ ಉಲ್ಬಣವಾಗುವುದಕ್ಕುಂಟೆ, ಮತ್ತೆ ಮರುಗೊಳಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅಂತಹ ತರುಣಿಯರು ನನ್ನ ಜೊತೆಗೂಡಿದರು ಅಂತಾದ್ರೆ ನನ್ನಲ್ಲಿ ಕಂಡುದೇನು? ಜೀವ ಭಾವರ ಸಂಬಂಧವನ್ನು ಭಗವಂತನಲ್ಲಿ ಕಾಣುವಂಥದ್ದು. ಹಾಗಾದ್ರೆ ಅದನ್ನೇ ಅವಳು ಹೊಂದಿಕೊಂಡಿದ್ದಾಳೆ ಎನ್ನುವುದಕ್ಕೆ ಸಾಕ್ಷಿ ನೀನು ಬೆಂಕಿಗೆ ದೂಡಿದರೂ ಕೂಡ ಅವಳಲ್ಲಿ ಮುಡಿದಂತಹ ಹೂವು ಒಂದಿಷ್ಟು ಬಾಡಲಿಲ್ಲ ಅಂತ ಆದ್ರೆ ಅವಳು ಪರಿಶುದ್ಧಳಾಗಿದ್ದಾಳೆ. ಆ ಕಾರಣಕ್ಕೋಸ್ಕರವಾಗಿ ಅವಳನ್ನು ಕೂಡಿಕೋ, ಸುಖವಾಗಿ ಕಾಲ ಕಳೆ. ಯಾವ ಭೀತಿಯೂ ಯಾವ ಅಪವಾದವೂ ನಿನಗಿಲ್ಲ. ಈಗ ನನ್ನ ಮನಸ್ಸಿನ ಒಳಗಿದ್ದಂತ ಎಲ್ಲ ದ್ವೇಷ ಭಾವನೆಗಳು, ಕಲ್ಮಶಗಳು ದೂರವಾಯಿತು. ನನ್ನನ್ನು ರಕ್ಷಿಸು ಕೃಷ್ಣ. ನನ್ನಲ್ಲಿರುವಂತಹ ಅಹಂಕಾರವೆಲ್ಲವೂ ದೂರವಾಯಿತು. ಈಗ ನನಗೆ ಅರ್ಥವಾಯಿತು ನಿನ್ನನ್ನು ಮುರಾಂತಕ ಎನ್ನುವ ಹಾಗೆ ಕೊಂಡಾಡುವುದು ಯಾಕೆ. ಮನುಷ್ಯನ ಮನಸ್ಸಿನಲ್ಲಿರುವಂತಹ ಮುರತ್ವವನ್ನು ಮತಿಸಿ ಮೃದುತ್ವವನ್ನು ಸೃಷ್ಟಿಸುವರೇ ನೀನು ಮುರಾಂತಕನಾಗಿದ್ದೀಯ. ನಾನೇನು, ನನ್ನ ತನವೇನು ಎನ್ನುವುದನ್ನು ನೀನು ಸೂಕ್ಷ್ಮವಾಗಿ 7 ದಿನ ರಾತ್ರಿ ಹಗಲು ಎನ್ನುವ ಭೇದವಿಲ್ಲದೆ ಜ್ಞಾನವನ್ನು ಬೋಧಿಸಿದವನು ನೀನು. ದೇವಾ, ನಿನಗೆ ಶರಣೋ ಶರಣು. ಆದ್ರೆ ನಮ್ಮದೊಂದು ಆಸೆ. ಯಾವುದು? ರಾಧಾರಮಣರು ನಮ್ಮ ಮನೆಗೆ ಬಂದಿದ್ದಾರೆ, ನಿಮ್ಮನ್ನು ಪೂಜಿಸಬೇಕು ಎನ್ನುವ ಆಸೆ. ಅದಕ್ಕೊಂದು ಅವಕಾಶ ಇದೆ. ಅನಿರೀಕ್ಷಿತವಾಗಿ ಇಲ್ಲಿಗೆ ಆಗಮನವಾಗಿದೆ ರಾಧಾಕೃಷ್ಣರದ್ದು. ಹೌದು. ಹಾಗಾದ್ರೆ ಏನು ರಾಧಾಕೃಷ್ಣರ ಜೋಡಿ? ಅಪೂರ್ವವಾದಂತಹ ಗೆಳೆಯ ಗೆಳತಿಯರ ಸಂಬಂಧವನ್ನು ಪ್ರಪಂಚಕ್ಕೆ ಕಾಣಿಸಿಕೊಟ್ಟಂತ ಒಂದು ಜೋಡಿ ಅಂತ ಹೇಳಿದ್ರೆ ಅದು ರಾಧಾಕೃಷ್ಣರ ಜೋಡಿ, ಸಖ್ಯದ ಜೋಡಿ. ಹೌದಲ್ಲ? ಆ ಗೆಳೆತನಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ವಲ್ಲ. ಹಾಗಾದ್ರೆ ನಾವು ಮತ್ತೊಬ್ಬರಲ್ಲಿ ಕಾಣಿಸಿಕೊಡಬೇಕಾದದ್ದು ಕೇವಲ ಭಕ್ತಿ ಇದ್ದರೆ ಸಾಲದು, ಕೇವಲ ಗೌರವ ಇದ್ದರೆ ಸಾಲದು, ಕೇವಲ ಶ್ರದ್ಧೆ ಇದ್ದರೆ ಸಾಲದು. ಮತ್ತೊಬ್ಬರಲ್ಲಿ ನಾವು, ನೀವು ನಾವು ಎನ್ನುವಂತ ಸಖ್ಯತನ ಜೊತೆಯಾಗಿದ್ದರೆ ಸಮಾಜದ ಸ್ವಾಸ್ಥ್ಯವೂ ಚೆನ್ನಾಗಿರುತ್ತದೆ. ಅವರು ಬೇರೆಯಲ್ಲ, ನಾವು ಬೇರೆಯಲ್ಲ, ಅವರು ಅನಾಥರಲ್ಲ, ನಾವು ಸನಾತರಲ್ಲ, ನಾವೆಲ್ಲರೂ ಒಂದೇ ಎನ್ನುವಂತ ಸಖ್ಯ ಭಾವದಿಂದ ಪ್ರತಿಯೊಬ್ಬರೂ ಬಾಳಿ ಬದುಕೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.
ಮಾಡ್ತೇವೆ.